ಹೆಂಗ್ ಬಂದ್ರು ಟೋಲ್ಗೇಟ್ ಸಂಬಂಧಿತ ಟಿ ಶರ್ಟ್ಗಳು ಲಭ್ಯವಿದೆ, ದಯವಿಟ್ಟು ಬೇಕಾದವರು ಖರೀದಿಸಿ. ಅಲ್ಲಿ ವಾಹನಗಳನ್ನು ದಯವಿಟ್ಟು ಕಾರ್ಯಕರ್ತರು ಹೇಳಿದಂಥ ಸ್ಥಳದಲ್ಲಿ ಪಾರ್ಕಿಂಗ್ ಮಾಡಬೇಕಾಗಿ ವಿನಂತಿಸ್ತೇವೆ. ಬಂದಂತಹ ಬೇರೆ ಬೇರೆ ಸಂಘಟನೆಯ ಪ್ರಮುಖರು ತಮ್ಮ ಹೆಸರನ್ನು ಇಲ್ಲಿ ಕೌಂಟರ್ನಲ್ಲಿ ನೋಂದಾಯಿಸಿ. ಹಲೋ, ಪ್ರೀತಿಯ ಇಂದಿನ ಹೋರಾಟಕ್ಕೆ ಬಂದ ಬಂಧುಗಳೇ, ಪ್ರವೇಶ ದ್ವಾರದ ಮುಂಭಾಗದಲ್ಲಿ ನಿಂತವರು ದಯವಿಟ್ಟು ಆಸನವನ್ನು ಸ್ವೀಕರಿಸಿ. ನಮ್ಮ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಎಲ್ಲರ ಸಹಕಾರ ಅಗತ್ಯ. ಎಲ್ಲರಲ್ಲಿ ಬೇಡಿಕೊಳ್ಳುತ್ತಾ ಪ್ರವೇಶ ದ್ವಾರದಿಂದ ಎಲ್ಲರೂ ಆಸನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ನಮ್ಮ ಈ ಪ್ರತಿಭಟನಾ ಸಭೆಗೆ ಸನ್ಮಾನ್ಯ ಸಂಸದರು ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಆಗಮಿಸಿದ್ದಾರೆ. ಅವರನ್ನು ಸಮಿತಿಯ ಪರವಾಗಿ ಮತ್ತು ಸಮಸ್ತ ನಾಗರಿಕ ಬಂಧುಗಳ ಪರವಾಗಿ ಆತ್ಮೀಯವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ.
ನಮ್ಮ ಈ ಪ್ರತಿಭಟನಾ ಸಭೆಯಲ್ಲಿ ಯಾವುದೇ ರೀತಿಯ ಆರೋಗ್ಯ ಸಂಬಂಧಿ ವಿಚಾರಗಳಿಗೆ ತುರ್ತು ಚಿಕಿತ್ಸೆದ ಕೌಂಟರನ್ನು ನಾವು ಹಾಕಿದ್ದೇವೆ. ಡಾಕ್ಟರ್ ಮನೋಜ್ ಅವರು ತಂಡದ ಸಹಿತವಾಗಿ ನಮಗೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ನಮ್ಮ ಜೊತೆ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರ ವೈದ್ಯಕೀಯ ಸೇವೆ ಈ ಪ್ರತಿಭಟನೆ ಮುಗಿಯುವ ತನಕ ನಮಗೆ ಸಿಗಲಿದೆ ಅಂತ ಹೇಳ್ತಾ ಇದ್ದೇನೆ. ಅದೇ ರೀತಿ ಸಭಾ ವೇದಿಕೆಯ ಎದುರುಗಡೆ ಶೌಚಾಲಯದ ವ್ಯವಸ್ಥೆ ಇದೆ. ಪ್ರತಿಭಟನೆಗೆ ಆಗಮಿಸುವಂಥ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದ ರೀತಿಯಲ್ಲಿ ಎಲ್ಲ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಈ ಪ್ರತಿಭಟನಾ ಸಭೆಯನ್ನು ಮಾಡ್ತಾ ಇದ್ದೇವೆ. ಶೌಚಾಲಯದ ವ್ಯವಸ್ಥೆ ಕೂಡ ಇದೆ. ಯಾರಿಗೂ ಯಾವುದೇ ರೀತಿಯ ಸಮಸ್ಯೆ ಆದರೂ ಕೂಡ ತುರ್ತಾಗಿ ಸಮಿತಿಯ ಗಮನಕ್ಕೆ ಇಲ್ಲ ನಮ್ಮ ಗಮನಕ್ಕೆ ತರಬೇಕೆಂದು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಈಗಾಗಲೇ ನಮ್ಮೊಂದಿಗೆ ಕಟ್ಟಡ ಸಾಮಗ್ರಿ ಸಾಗಾಟ ಲಾರಿ ಮಾಲಕರ ಸಂಘಟನೆಗಳ ಒಕ್ಕೂಟ ಉಡುಪಿ ಇದರ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ, ಕೋಡ್ದೊಪ್ಪು ದೈವಸ್ಥಾನ ಸಂತೆಕಟ್ಟೆ ಪಡುಬಿದ್ರಿ, ಮುಂಡಾಳ ಯುವ ವೇದಿಕೆ ರಿಜಿಸ್ಟರ್ಡ್ ಪಡುಬಿದ್ರಿ, ರಿಕ್ಷಾ ಚಾಲಕ ಮಾಲಕರ ಸಂಘ ಬೆಳ್ಮಣ್ಣು, ಸಾಗರ್ ವಿದ್ಯಾ ಮಂದಿರ ಶಾಲೆಯ ಸಿಬ್ಬಂದಿ ಮತ್ತು ಆಡಳಿತ ವರ್ಗ ಇವರೆಲ್ಲರ ಉಪಸ್ಥಿತಿಯನ್ನು ಗೌರವಿಸ್ತೇವೆ.
ನಮ್ಮ ಈ ಹೋರಾಟಕ್ಕೆ ಕಾಪು ಕ್ಷೇತ್ರದ ಮಾಜಿ ಶಾಸಕರಾದ ಲಾಲಾಜಿ ಆರ್ ಮೆಂಡನ್ ಅವರ ಆಗಮಿಸಿದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಪಡುಬಿದ್ರಿ ಈ ರಿಕ್ಷಾ ಯೂನಿಯನ್ ಅವರು ಸಮಸ್ತ ತಂಡದವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರಿಗೆ ಗೌರವಪೂರ್ವಕವಾಗಿ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಸತೀಶ್ ಅಂತ ಹೊರಗಡೆ ನಿಂತವರೆಲ್ಲರೂ ಕೂಡ ಸಭಾಂಗಣದ ಒಳಗೆ ಬಂದು ಆಸೀನರಾಗಬೇಕು. ಮಳೆರಾಯ ತಂಪೆರೆದು ಇಳೆಯನ್ನು ತಂಪಾಗಿಸಿದ್ದಾನೆ. ಅದಕ್ಕೆ ಪ್ರತಿಯಾಗಿ ಸೂರ್ಯ ಪುನಃ ತನ್ನ ಬಿಸಿಲ ಧಗೆಯನ್ನು ಕೊಡ್ತಾ ಇದ್ದಾನೆ. ಬಿಸಿಲಲ್ಲಿ ನಿಲ್ಲುವುದರ ಬದಲು ಸಭಾಂಗಣದ ಒಳಗೆ ಬಂದು ತಂಪಾಗಿ ಕುಳಿತುಕೊಳ್ಳಬೇಕೆಂದು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸಭಾಂಗಣದ ಒಳಗೆ ಬಂದು ಆಸೀನರಾಗಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ರಾಜಕೀಯ ರಹಿತವಾಗಿ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಈ ಹೋರಾಟವನ್ನು ಆಯೋಜಿಸ್ತಾ ಇದ್ದೇವೆ. ಹೋರಾಟಗಾರರು ಮಹನೀಯರಿಗೆ ಕುಳಿತುಕೊಳ್ಳಿಕ್ಕೆ ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲರೂ ನಮ್ಮ ಜೊತೆ ಈ ಹೋರಾಟದ ಮುಗಿಯುವ ತನಕ ನಮ್ಮ ಜೊತೆ ಇರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ, ಬಂದವರಿಗೆಲ್ಲರಿಗೂ ಸಭಾಂಗಣದ ಹಿಂಭಾಗ ತಿಂಡಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸ್ವಯಂ ಸೇವಕರು, ಸ್ಥಳೀಯರು, ಸ್ವಯಂ ಸೇವಕರು, ಶಿರ್ವಾದ ಅನಂತರಾಯ ಕಾಮತ್ ಅವರ ತಂಡ ಮತ್ತು ರಾಘು ಭಟ್ ಅವರ ತಂಡ, ಬೆಳ್ಮಣ್ಣು ಉಮೇಶ್ ಶೆಟ್ಟಿಯವರ ತಂಡ, ಪಡುಬಿದ್ರಿ ಸಂದೇಶ್ ಅವರ ತಂಡ, ಬೆಳ್ಮಣ್ಣು ವಿಶ್ವನಾಥ್ ಪಾಟ್ಕರ್ ಅವರ ತಂಡ ಜವಾಬ್ದಾರಿ ವಹಿಸಿಕೊಂಡು ಈ ತಿಂಡಿ ಮತ್ತು ಊಟದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನೆರವೇರಿಸಲಿಕ್ಕೆ ಸಹಕರಿಸ್ತಾ ಇದ್ದಾರೆ. ತಿಂಡಿಯ ವ್ಯವಸ್ಥೆ ಪ್ರಾರಂಭ ಆಗಿದೆ. ಬಂದಂಥ ಎಲ್ಲರೂ ತಿಂಡಿಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಬಹಳ ದೊಡ್ಡ ಪ್ರತಿಭಟನೆ, ಬಹಳ ಶಿಸ್ತುಬದ್ಧವಾಗಿ ಆಯೋಜನೆ ಮಾಡಬೇಕು. ಈ ಒಂದು ಪ್ರತಿಭಟನೆಯ ಸಭೆ ಇಡೀ ರಾಜ್ಯಕ್ಕೆ ಮಾದರಿಯಾಗಬೇಕು ಅನ್ನೋಂಥ ರೀತಿಯಲ್ಲಿ ಶುಚಿತ್ವಕ್ಕೆ ಬಹಳ ಹೆಚ್ಚಿನ ಮಹತ್ವವನ್ನು ಪಡುಬಿದ್ರಿಯಿಂದ ಕಾರ್ಕಳ ತನಕ ಸಮಸ್ತ ಹಳ್ಳಿಯ ಬೇರೆ ಬೇರೆ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಸಂಘ ಸಂಸ್ಥೆಗಳ ಅಧ್ಯಕ್ಷ ಸದಸ್ಯರು ನಮ್ಮನ್ನು ಸೇರಿಕೊಳ್ತಾ ಇದ್ದೀರಿ. ದಯವಿಟ್ಟು ಮುಂಭಾಗದಲ್ಲಿ ಎಂಟ್ರೆನ್ಸಲ್ಲಿ ನಿಮ್ಮ ಸಂಘ ಸಂಸ್ಥೆಯ ವಿವರವನ್ನು ದಾಖಲಿಸಿದಲ್ಲಿ ನಿಮ್ಮ ಇರುವಿಕೆಯನ್ನು ಗೌರವಿಸಲು, ಗುರುತಿಸಲು ನಮಗೆ ಸಹಕಾರ ಆಗ್ತದೆ. ಯಾವುದೇ ಸಂಘ ಸಂಸ್ಥೆಯ ಪ್ರತಿನಿಧಿಗಳು ನಮ್ಮ ಹೋರಾಟಕ್ಕೆ ಭಾಗವಹಿಸ್ತಾ ಇದ್ದೀರಿ, ಬಹಳ ಸಂತೋಷ. ಈ ಸಭಾಂಗಣಕ್ಕೆ ಬರುವಾಗ ನಿಮ್ಮ ಒಂದು ಇರುವಿಕೆಯನ್ನು ಗುರುತಿಸುವಿಕೆ ಮಾಡಲಿಕ್ಕೆ ನಮಗೆ ಇರುವಿಕೆಯನ್ನು ಅಲ್ಲಿ ಎಂಟ್ರಿ ಮಾಡಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸಂಘ ಸಂಸ್ಥೆಯ ಯಾವುದೇ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಸಭಾಂಗಣಕ್ಕೆ ಬರುವಾಗ ಮುಂಭಾಗದಲ್ಲಿ ಇರುವಂಥ ಎಂಟ್ರಿ ಮಾಡುವಂತಹ ಕೌಂಟರಲ್ಲಿ ಎಂಟ್ರಿ ಮಾಡಿ ನಮಗೆ ನಿಮ್ಮ ಇರುವಿಕೆಯನ್ನು ಖಾತರಿಪಡಿಸಲಿಕ್ಕೆ, ಗುರುತಿಸಿ ಗೌರವಿಸಲಿಕ್ಕೆ ಸಹಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. उसमें मेरा, मैं बॉम्बे गया है, स्कूल मेरा डैडी उधर डाला तो
ಇಡೀ ಜಿಲ್ಲೆಯ ಎಲ್ಲ ಪಕ್ಷಗಳ ಮುಖಂಡರುಗಳ ಉಪಸ್ಥಿತಿಯಲ್ಲಿ ಸಮಸ್ತ ಕಾರ್ಕಳ ಪಡುಬಿದ್ರಿ ರಾಜ್ಯ ಹೆದ್ದಾರಿಯನ್ನು ಅವಲಂಬಿಸಿರುವಂತಹ ಪ್ರತಿಯೊಂದು ಗ್ರಾಮದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳು, ಬೇರೆ ಬೇರೆ ಸಂಘಟನೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಜಾತಿ ಧರ್ಮದ ಸಂಘಟನೆಗಳ ಅಧ್ಯಕ್ಷ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ, ಎಲ್ಲ ಸಮಾಜ ಸೇವಾ ಸಂಸ್ಥೆಗಳ, ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಗಳ ಉಪಸ್ಥಿತಿಯಲ್ಲಿ ಎಲ್ಲರ ಸಹಕಾರದಲ್ಲಿ ಈ ಬೃಹತ್ ಪ್ರತಿಭಟನಾ ಸಭೆ ನಡೆಯಲಿಕ್ಕಿದೆ. ಕಾರ್ಕಳ ಪಡುಬಿದ್ರಿ ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕರು ಮತ್ತು ಅವರ ತಂಡದಿಂದ ಪಾರ್ಕಿಂಗ್ನ ಮತ್ತು ಸುವ್ಯವಸ್ಥಿತವಾದಂಥ ರ್ಯಾಲಿಗೆ ಸಂಪೂರ್ಣ ಸಿದ್ಧತೆ ಮತ್ತು ಪೊಲೀಸ್ ಇಲಾಖೆಯ ಸಂಪೂರ್ಣ ಸಹಕಾರದಲ್ಲಿ ಅಚ್ಚುಕಟ್ಟಾದ ರ್ಯಾಲಿಯನ್ನು ಕೂಡ ಮಾಡಲಿಕ್ಕಿದ್ದೇವೆ. ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುವುದು, ಪೊಲೀಸ್ ಇಲಾಖೆಯ ಜೊತೆಗೆ ನಮ್ಮ ಇಲ್ಲಿಯ ಪಡುಬಿದ್ರಿಯ ಸ್ಥಳೀಯ ಎಲ್ಲ ಯುವಕರು ಕೂಡ ಸ್ವಯಂ ಸೇವಕರಾಗಿ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಪೊಲೀಸ್ ಇಲಾಖೆಯ ಜೊತೆ ಸಹಕರಿಸಲಿಕ್ಕಿದ್ದಾರೆ. ದಯವಿಟ್ಟು ಅವರಿಗೆ ಸಹಕರಿಸಿ. ಪಾರ್ಕಿಂಗಿಗೆ ಕೆಲವೊಂದು ನಿಯಮಾವಳಿಗಳನ್ನು ಅಳವಡಿಸಿಕೊಂಡಿದ್ದೇವೆ. ಆ ನಿಯಮಾವಳಿಗೆ ಬದ್ಧರಾಗಿ ನಮ್ಮ ಈ ಹೋರಾಟ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಯಾವುದೇ ರೀತಿಯಲ್ಲಿಯೂ ಯಾವುದೇ ಸಾರ್ವಜನಿಕರಿಗೂ ತೊಂದರೆಯಾಗದ ರೀತಿಯಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ನಡೆಯಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇವೆ. ಸ್ವಚ್ಛತೆಯ ಆದ್ಯತೆ ನಮ್ಮದಾಗಲಿ, ಈ ಹೋರಾಟ ಯಶಸ್ವಿಯಾಗಲಿ ಎಂಬಂತೆ ಅಲ್ಲಲ್ಲಿ ಕಸದ ಬುಟ್ಟಿಯನ್ನು ಇಡಲಾಗಿದೆ. ಸಭಾಂಗಣದ ಹಿಂದೆ, ಸಭಾಂಗಣದ ಮುಂಭಾಗದಲ್ಲಿ ಶೌಚಾಲಯದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಯಾವುದೇ ರೀತಿಯ ಆರೋಗ್ಯ ಸಂಬಂಧಿ ವಿಷಯಗಳಿಗೆ ಪ್ರಥಮ ಚಿಕಿತ್ಸಾ ಕೌಂಟರನ್ನು ಇರಿಸಲಾಗಿದೆ. ಡಾಕ್ಟರ್ ಮನೋಜ್ ಮತ್ತು ತಂಡದವರು ಪ್ರಥಮ ಚಿಕಿತ್ಸೆಯಲ್ಲಿ ನಮ್ಮ ಜೊತೆ ಸಹಕರಿಸಲಿಕ್ಕಿದ್ದಾರೆ. ಅದರಿಂದಾಗಿ ಯಾವುದೇ ರೀತಿಯ ಸಮಸ್ಯೆಯಾದರೂ ಕೂಡ ಕೂಡಲೇ ನಮ್ಮ ಗಮನಕ್ಕೆ ತಂದಲ್ಲಿ ನಾವೆಲ್ಲರೂ ಸೇರಿ ಆ ಸಮಸ್ಯೆ ಬಗೆಹರಿಸ್ತೇವೆ. ನೀವು ಹೋರಾಟ ಮುಗಿಯುವ ತನಕ ನಮ್ಮ ಜೊತೆ ಇದ್ದು ಸಹಕರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತೇವೆ. ಧಾರ್ಮಿಕ ಮುಖಂಡರು, ರಾಜಕೀಯ ಪಕ್ಷಗಳ ಎಲ್ಲ ಪಕ್ಷಗಳ ಮುಖಂಡರು, ಪದಾಧಿಕಾರಿಗಳು, ಗ್ರಾಮ ಪಂಚಾಯತ್ ಸದಸ್ಯರು, ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಎಲ್ಲ ಸದಸ್ಯರುಗಳು, ಪ್ರತಿ ಗ್ರಾಮದಿಂದ ಬಂದಂಥ ಎಲ್ಲ ಜಾತಿ ಧರ್ಮದ ಸಂಘಟನೆಗಳು ಹಾಗೂ ಪ್ರತಿಯೊಬ್ಬ ನಾಗರಿಕನನ್ನು ಕೂಡ ನಾವು ಬಹಳ ಆದರಪೂರ್ವಕವಾಗಿ, ಗೌರವಪೂರ್ವಕವಾಗಿ ಈ ಪ್ರತಿಭಟನಾ ಸಭೆಗೆ ಸ್ವಾಗತ ಮಾಡ್ತಾ ಇದ್ದೇವೆ. ಸಭಾಂಗಣದ ಎಂಟ್ರೆನ್ಸಲ್ಲಿದ್ದವರು ದಯವಿಟ್ಟು ವೇದಿಕೆಯ ಒಳಗೆ ಬಂದು ಆಸೀನರಾಗಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವೇದಿಕೆಯ ಮುಂಭಾಗದಲ್ಲಿ ಪರವೂರಿನಿಂದ ಬಂದಂಥ VIP-ಗಳಿಗೋಸ್ಕರ ನಾವು ಕುರ್ಚಿಗಳನ್ನು ಕಾಯ್ದಿರಿಸಿದ್ದೇವೆ. ದಯವಿಟ್ಟು ಸ್ಥಳೀಯರು ಪರವೂರಿನಿಂದ ಬಂದಂಥ VIP-ಗಳಿಗೆ ಆಸನವನ್ನು ಸ್ವೀಕರಿಸಲಿಕ್ಕೆ ಮುಂಭಾಗದಲ್ಲಿ ಇರಿಸಿದಂತಹ ಚೇರ್ಗಳಲ್ಲಿ ಅನುಮತಿ ಮಾಡಿಕೊಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಂಟ್ರೆನ್ಸಲ್ಲಿ ದಯವಿಟ್ಟು ವೇದಿಕೆಯ ಒಳಭಾಗಕ್ಕೆ ಬಂದು ವಿನಂತಿ ಮಾಡಿಕೊಳ್ಬೇಕು ಅಂತೇಳಿ, ನಮಗೆ ಅನುವು ಮಾಡಿಕೊಡಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಮಾಧ್ಯಮ ಮಿತ್ರರು ನಮ್ಮ ಜೊತೆ ಸೇರಿಕೊಳ್ತಾ ಇದ್ದಾರೆ. ಮಾಧ್ಯಮ ಮಿತ್ರರಿಗೆ ಬಹಳ ಪ್ರೀತಿಪೂರ್ವಕವಾದ ಸಹಕಾರವನ್ನು ನಾವು ಕೋರುತ್ತಾ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಸಭಾಂಗಣದ ಒಳಗೆ ಬರುವ ದಾರಿಯಲ್ಲಿ ದಯವಿಟ್ಟು ಜನರು ನಿಲ್ಲಬೇಡಿ, ಸಭಾಂಗಣದ ಒಳಗೆ ಬಂದು ಆಸೀನರಾಗಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ, ವೇದಿಕೆಯ ಮುಂಭಾಗದಲ್ಲಿ ಇರುವಂತಹ VIP-ಗಳಿಗೆ ಕಾದಿರಿಸಿದಂತಹ, ಸಭಾಂಗಣದ ಮುಂಭಾಗದಲ್ಲಿ ಇರಿಸಿದಂತಹ ಚೇರ್ಗಳಲ್ಲಿ ಸ್ಥಳೀಯರು, ಹೊರಊರಿನಿಂದ ಬಂದಂತಹ VIP-ಗಳಿಗೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಮಗದೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ರಸ್ತೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ಪಡುಬಿದ್ರಿ ಠಾಣೆಯ ಸಿಬ್ಬಂದಿಗಳು ನಮ್ಮ ಜೊತೆ ಸಂಪೂರ್ಣ ಸಹಕರಿಸ್ತಾ ಇದ್ದಾರೆ. ಸ್ಥಳೀಯ ಯುವಕರ ತಂಡ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಪೊಲೀಸರಿಗೆ ಸಹಕರಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡ್ತಿರುವಂಥ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸ್ವಯಂ ಸೇವಕರಿಗೆ ಸಹಕರಿಸಬೇಕು ಅಂತೇಳಿ, ಪಾರ್ಕಿಂಗ್ ನಿಯಮಾವಳಿಗಳಿಗೆ ಬದ್ಧರಾಗಿರಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ, ಸುಸೂತ್ರವಾಗಿ ಬಹಳ ಶಿಸ್ತುಬದ್ಧವಾಗಿ ಅಚ್ಚುಕಟ್ಟಿನ ಪ್ರತಿಭಟನಾ ಸಭೆ ನಡೆಸಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಮಗದೊಮ್ಮೆ ಕೋರ್ತಾ ಇದ್ದೇವೆ. ಕುಡಿಯುವ ನೀರಿಗೆ ಅಲ್ಲಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ತುರ್ತು ಚಿಕಿತ್ಸೆಗಾಗಿ ಪ್ರಥಮ ಚಿಕಿತ್ಸಾ ಕೌಂಟರನ್ನು ಕೂಡ ತೆರೆಯಲಾಗಿದೆ. ವಿಚಾರಣಾ ಕೌಂಟರ್ ಎಂಟ್ರೆನ್ಸಲ್ಲಿ ಇದೆ. ಆಗಮಿಸಿದಂಥ ಸಂಘ ಸಂಸ್ಥೆಗಳು ತಮ್ಮ ಇರುವಿಕೆಯನ್ನು ಖಚಿತಪಡಿಸಿಕೊಳ್ಳಿಕ್ಕೆ ಎಂಟ್ರೆನ್ಸಲ್ಲಿ ಎಂಟ್ರಿ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ಸಭಾಂಗಣದ ಒಳಗೆ ಬಂದು ಆಸೀನರಾಗಬೇಕು ಅಂತ ಎಲ್ಲ ಆಗಮಿಸ್ತಿರುವಂತಹ ಮಾನೀಯರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನಿಮಗಾಗಿ ಆಸನಗಳು ಕಾಯ್ತಾ ಇದೆ. ನೀವು ಹೊರಗಡೆ ನಿಂತಿದ್ದೀರಿ, ದಯವಿಟ್ಟು ನಿಂತು ಕಾಲು ನೋಯಿಸಿಕೊಳ್ಳುವುದರ ಬದಲು ಆರಾಮಾಗಿ ತಂಪಾಗಿ ಒಳಗಡೆ ಕುಳಿತು ನಮ್ಮನ್ನು ಆಲಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇವೆ. ದೀಪಕ್ ಕಾಮತ್ ಅವರು ವೇದಿಕೆ ಹತ್ರ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ದೀಪಕ್ ಕಾಮತ್. ಈ ಪ್ರತಿಭಟನಾ ಸಭೆಯನ್ನು ಇನ್ನು ಕೆಲವೇ ಹೊತ್ತಿನಲ್ಲಿ ಧರ್ಮಗುರುಗಳ ಆಗಮಿಸಿದ ತಕ್ಷಣ ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗ ಒಂದು ಭಕ್ತಿಗೀತೆಯ ಮೂಲಕ, ಪ್ರಾರ್ಥನೆಯ ಮೂಲಕ ಈ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮಸ್ತೆಸ್ತು ಮಹಾಮಾಯೆ ತ್ರಿಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಕಲ್ಯಾಣಾದ್ಭುತಗಾತ್ರಾಯ ಕಾರ್ಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಸನ್ಮಾನ್ಯ ಸಂಸದರು ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಅತಿ ತುರ್ತು ಕೆಲಸ ಇರೋದರಿಂದ, ರಾಜ್ಯಪಾಲರ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿರೋದ್ರಿಂದ, ಅವರಿಗೆ ಅತಿ ತುರ್ತಾಗಿ ತೆರಳಬೇಕಾಗಿರೋದ್ರಿಂದ ನಾವು ಮೊದಲಿಗೆ ಸಂಸದರ ಮಾತನ್ನು ಆಲಿಸಿ ಆಮೇಲೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ. ವೇದಿಕೆಯ ಕೆಳಗೆ ನಿಂತ ಎಲ್ಲ ಮಾನ್ಯರು ಕೂಡ ವೇದಿಕೆಯ ಮುಂಭಾಗಕ್ಕೆ ಆಸೀನರಾಗಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸುತ್ತಮುತ್ತ ರಸ್ತೆ ಬದಿಯಲ್ಲಿ ನಿಂತಿರುವ
ಎಲ್ಲ ಬಂಧುಗಳು ಹೋರಾಟಕ್ಕೆ ಸಹಕರಿಸಲಿಕ್ಕೆ ನಮ್ಮ ಜೊತೆ ಸೇರಿಕೊಂಡ ಪ್ರತಿಯೊಬ್ಬರು ಕೂಡ ಸಭಾಂಗಣದ ಬಲಭಾಗದಲ್ಲಿ ಇದ್ದಂತಹ ರಸ್ತೆಯಲ್ಲಿ ಇರುವಂತಹ ಸಭಾಂಗಣದ ಮುಂಭಾಗದಲ್ಲಿ ಟಿಫಿನ್ ಕೌಂಟರ್ ಹತ್ರ ಅತ್ತ ಇತ್ತ ಸುತ್ತಮುತ್ತ ನಿಂತಿರುವಂಥವರೆಲ್ಲರೂ ಕೂಡ ವೇದಿಕೆಯ ಒಳಗೆ ಬಂದು ಆಸೀನರಾಗಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮಹಾಜನಗಳೇ, 2013ನೇ ಇಸವಿಗೆ ಕಾಮಗಾರಿ ಅಂತ್ಯಗೊಂಡಿರುವಂತಹ ಕಾರ್ಕಳ ಪಡುಬಿದ್ರಿ ರಾಜ್ಯ ಹೆದ್ದಾರಿ PWD ರಸ್ತೆಯಾಗಿದ್ದಂಥ ಈ ಹೆದ್ದಾರಿಯನ್ನು 2013ನೇ ಇಸವಿಯಲ್ಲಿ ರಾಜ್ಯ ಸರ್ಕಾರದ 61 ಕೋಟಿ ರೂಪಾಯಿಯ ಯೋಜನೆಯಾಗಿ RNS ಇನ್ಫ್ರಾಸ್ಟ್ರಕ್ಚರ್ ಕಂಪನಿಯ ನಿರ್ಮಾಣದಲ್ಲಿ 2013ನೇ ಇಸವಿಗೆ ನಿರ್ಮಾಣ ಕಾರ್ಯ ಅಂತ್ಯಗೊಂಡಿರ್ತದೆ. ತದಾದ ನಂತರ 5 ವರ್ಷದ ಬಳಿಕ 2018ನೇ ಇಸವಿಗೆ ಬೆಳ್ಮಣ್ಣು ಭಾಗದಲ್ಲಿ ಸುಂಕ ವಸೂಲಾತಿ ಕೇಂದ್ರವನ್ನು ಮಾಡುತ್ತೇವೆ ಎನ್ನುವಂಥ ಪ್ರಸ್ತಾವನೆ ಬಂದಿರ್ತದೆ. ಆ ಪ್ರಸ್ತಾವನೆಯ ವಿರುದ್ಧ ಬೆಳ್ಮಣ್ಣಿನಲ್ಲಿ ಬಹಳ ದೊಡ್ಡ ಮಟ್ಟದ 10-15 ಸಾವಿರ ಜನರು ಸೇರಿ ಉಗ್ರ ಹೋರಾಟವನ್ನು ಮಾಡಿದರ ಪರಿಣಾಮವಾಗಿ ನಮಗೆ ಆವತ್ತು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆ ಬೆಳ್ಮಣ್ಣಿನಲ್ಲಿ ಮಾಡಿರೋದರ ಪ್ರತಿಫಲವಾಗಿ ಆವಾಗ ಆ ಬೆಳ್ಮಣ್ಣಿನ ಟೋಲ್ ಪ್ರಸ್ತಾವನೆ ರದ್ದುಗೊಂಡಿತ್ತು. ಇದೀಗ ರಸ್ತೆಯಾಗಿ 11ನೇ ವರ್ಷ 2024ನೇ ವರ್ಷಕ್ಕೆ ಮಗದೊಮ್ಮೆ ಬೆಳ್ಮಣ್ಣಿನಲ್ಲಿ ರದ್ದಾದಂಥ ಟೋಲ್ ಪ್ರಸ್ತಾವನೆ ಕಂಚಿನಡ್ಕದಲ್ಲಿ ಪ್ರಾರಂಭ ಆಗುತ್ತೆ ಅನ್ನುವಂಥ ಸುದ್ದಿ ತಿಳಿದು ಕಳೆದ 15 ದಿವಸದ ಹಿಂದೆ ಕಂಚಿನಡ್ಕ ಇದೇ ಹೋರಾಟ ಮಾಡ್ತಿರುವಂತಹ ಪ್ರದೇಶದಲ್ಲಿ ಗುದ್ದಲಿ ಪೂಜೆಯನ್ನು ಮಾಡಲಿಕ್ಕೆ ಅಧಿಕಾರಿಗಳು ಇಲ್ಲಿಗೆ ಬಂದಿದ್ದರು. ಅದೇ ಸಂದರ್ಭದಲ್ಲಿ ಸ್ಥಳೀಯರು ಪ್ರತಿಭಟನೆ ಮಾಡುವುದರ ಮೂಲಕ ಅವರನ್ನು ಇಲ್ಲಿಂದ ವಾಪಸ್ಸು ಕಳಿಸಲಾಯಿತು. ಆನಂತರ ಮರುದಿನವೇ ಅವರ ಕೆಲವೊಂದು ಸೊತ್ತುಗಳನ್ನು ಅಳವಡಿಸಲಿಕ್ಕೆ ಇಲ್ಲಿ ಮತ್ತೆ ಕಾಂಟ್ರಾಕ್ಟರ್ ಜೊತೆ ಇಲ್ಲಿ ಮತ್ತೆ ಪುನಃ ಟೋಲ್ ಗೇಟ್ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಲಾಯಿತು. ಆವಾಗ ಸ್ಥಳೀಯರು ಬಹಳ ಸ್ವಲ್ಪ ಕೋಪದಲ್ಲಿ ವರ್ತಿಸಿ ಅವರಿಗೆ ಬಂದವರಿಗೆ ವಾಪಸ್ಸನ್ನು ಓಡಿಸಲಾಯಿತು. ಅದಾದ ಬಳಿಕ ಪಡುಬಿದ್ರಿಯ ಮಹಾಗಣಪತಿಯ ದೇವರ ಸನ್ನಿಧಾನದಲ್ಲಿ ಸಮಸ್ತ ನಾಗರಿಕ ಬಂಧುಗಳು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಹೋರಾಟ ಮಾಡುವ ನಿರ್ಧಾರವನ್ನು ಮಾಡಿ ಗಣಪತಿ ದೇವರ ಮುಂದೆ ಪ್ರಾರ್ಥನೆಯನ್ನು ಮಾಡಿ ಈ ಹೋರಾಟಕ್ಕೆ ಚಾಲನೆ ಮಾಡಲಾಯಿತು. ಬಹಳ ದೊಡ್ಡ ಮಟ್ಟಿನಲ್ಲಿ ಪ್ರತಿಭಟನಾ ಸಭೆಯನ್ನು ಕಂಚಿನಡ್ಕದಲ್ಲಿ ಮಾಡ್ತಾ ಇದ್ದೇವೆ. ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಬಹಳ ದೊಡ್ಡ ಪ್ರತಿಭಟನೆಯನ್ನು ಮಾಡ್ತೇವೆ ಅನ್ನುವಂಥದ್ದನ್ನು ಮಾಧ್ಯಮದ ಮೂಲಕ, ಪತ್ರಿಕೆಗಳ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಾಯಿತು. ಎಲ್ಲ ರಾಜಕೀಯ ಪಕ್ಷಗಳು ಕೂಡ ತಮ್ಮದೇ ರೀತಿಯಲ್ಲಿ ಸರ್ಕಾರಕ್ಕೆ ಒತ್ತಡವನ್ನು ತರಲಾಯಿತು. ಆದರೆ ನಮ್ಮ ಹೋರಾಟ ಬೆಳ್ಮಣ್ಣಿನಲ್ಲಿ 2018ಕ್ಕೆ ಪ್ರಾರಂಭವಾದಂಥ ಈ ಟೋಲ್ ಹೋರಾಟ ಉದ್ದೇಶ ಒಂದೇ ಆಗಿತ್ತು, ಗುರಿ ಒಂದೇ ಆಗಿತ್ತು, ಧ್ಯೇಯ ಒಂದೇ ಆಗಿತ್ತು. ಕಾರ್ಕಳ ಪಡುಬಿದ್ರಿ ರಾಜ್ಯ ಹೆದ್ದಾರಿಯಲ್ಲಿ ಎಲ್ಲಿಯೂ ಕೂಡ ಯಾವುದೇ ಕಾರಣಕ್ಕೂ ಟೋಲ್ ಪ್ರಸ್ತಾವನೆ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ. ಶಾಶ್ವತವಾಗಿ ಈ ರಸ್ತೆಯಲ್ಲಿ ಟೋಲ್ ರದ್ದಾಗಬೇಕು ಅನ್ನುವಂಥದ್ದು. ಯಾಕಂತ ಹೇಳಿದರೆ ಕೆಲವೊಂದು ಕಾರಣಗಳು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಮಹಾಜನಗಳೇ, ಕಾರ್ಕಳ ಪಡುಬಿದ್ರಿ ಅನ್ನುವಂಥದ್ದು 1-2 ಬಹಳ ದೊಡ್ಡ ನಗರಗಳನ್ನು ಸಂಧಿಸುವಂಥ ಹೆದ್ದಾರಿ ಅಲ್ಲ. 40 ಹಳ್ಳಿಗಳ ಜನರಿಗೆ ಅನುಕೂಲವಾಗುವಂತಹ ಕಾರ್ಕಳದಿಂದ ಪಡುಬಿದ್ರಿ ರಾಷ್ಟ್ರೀಯ ಹೆದ್ದಾರಿಯನ್ನು ಸಂಪರ್ಕಿಸುವಂಥ ಒಂದು ಕೂಡು ರಸ್ತೆ. ಸರ್ವಿಸ್ ರಸ್ತೆಗಳು ಇಲ್ಲ, ಡಿವೈಡರ್ಗಳು ಇಲ್ಲ, ಇಲ್ಲಿ ಬಹಳ ದೊಡ್ಡ ಸೇತುವೆಗಳು ಇಲ್ಲ, ಅಂಡರ್ ಪಾಸ್ಗಳು ಇಲ್ಲ, ದೊಡ್ಡ ಚರಂಡಿಗಳು ಇಲ್ಲ, ರೈಲ್ವೆ ಟ್ರ್ಯಾಕ್ಗಳು ಇಲ್ಲ. ಈ ಥರದ ಇರುವಂತಹ ಸಣ್ಣ ಒಂದು ರಸ್ತೆಯಲ್ಲಿ ಸುಂಕ ವಸೂಲಾತಿ ಕೇಂದ್ರ ಮಾಡಲಿಕ್ಕೆ ನಾವು ಅವಕಾಶ ಕೊಡುವುದಿಲ್ಲ. ಮತ್ತು ಇಲ್ಲಿಂದ 4 ಕಿಲೋಮೀಟರ್ ಅಂತರದಲ್ಲಿ ಹೆಜಮಾಡಿ ಟೋಲ್ ಗೇಟ್ ಕಾರ್ಯನಿರ್ವಹಿಸ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿಯ ಜನರಿಗೆ ಹೊರೆಯಾಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ.
ಇವತ್ತಿನ ಪ್ರತಿಭಟನೆ ಧರ್ಮಾತೀತವಾಗಿದೆ, ಜಾತ್ಯತೀತವಾಗಿದೆ, ಪಕ್ಷಾತೀತವಾಗಿದೆ. ಯಾವುದೇ ನಾಯಕರು ಕೂಡ ವೇದಿಕೆಗೆ ಬಂದು ಮಾತಾಡುವಾಗ ಯಾವುದೇ ಪಕ್ಷವನ್ನು, ಯಾವುದೇ ಪಕ್ಷದ ವ್ಯಕ್ತಿಯನ್ನು, ಯಾವುದೇ ರಾಜಕೀಯ ನಾಯಕರ ಹೆಸರನ್ನು ಉಲ್ಲೇಖ ಮಾಡುವುದನ್ನು ನಾವು ಉಲ್ಲೇಖ ಮಾಡಬಾರದು ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಆಗಮಿಸಿದಂಥ ಮಹಾಜನಗಳಲ್ಲಿ ವಿನಂತಿ ಮಾಡಿಕೊಳ್ಳುವಂಥದ್ದು, ಯಾವುದೇ ಪಕ್ಷದ ವ್ಯಕ್ತಿ ಮಾತಾಡುವಾಗ ಆ ಪಕ್ಷದ ಪರ ಅಥವಾ ವಿರೋಧ ಯಾವುದೇ ಘೋಷಣೆ ಕೂಗುವಂತಿಲ್ಲ. ಹೋರಾಟ ಸಮಿತಿಯ ಘೋಷಣೆ ಮಾತ್ರ ನಮಗೆ ಕೇಳಲಿಕ್ಕೆ ಸಿಗಬೇಕಿವತ್ತು. ಯಾವುದೇ ಪಕ್ಷದ ಬಾವುಟಗಳು, ಪಕ್ಷದ ಚಿಹ್ನೆಗಳು ಸಭಾಂಗಣದ ಒಳಗೆ ಬರಬಾರದು ಅನ್ನುವಂಥದ್ದು ನಮ್ರ ವಿನಂತಿ. ಇದು ಪಕ್ಷಾತೀತವಾದ ಹೋರಾಟ, ಜಾತ್ಯತೀತವಾಗಿ ಧರ್ಮಾತೀತವಾಗಿ ಮಾಡುವಂಥ ಹೋರಾಟ. ನಮ್ಮ ಹೋರಾಟ ಇರುವಂಥದ್ದು ಕಾರ್ಕಳ ಪಡುಬಿದ್ರಿಯ ರಾಜ್ಯ ಹೆದ್ದಾರಿಗೆ ಟೋಲ್ ಸುಂಕ ವಸೂಲಾತಿ ಪ್ರಸ್ತಾವನೆ ಶಾಶ್ವತ ರದ್ದಾಗಬೇಕು. ತಾತ್ಕಾಲಿಕ ರದ್ದಾವತಿ ಆದೇಶಗಳು ಯಾವುದು ನಮಗೆ ಬೇಡ, ಅಗತ್ಯನೂ ಇಲ್ಲ. ತಾತ್ಕಾಲಿಕವಾದಂಥ ರದ್ದತಿ ಆದೇಶಗಳನ್ನು ನಾವು ಅದನ್ನೇ ಸಾಧನೆ, ಅದೇ ನಮ್ಮ ವಿಜಯ ಅಂತೇಳಿ ನಾವು ಎನಿಸ್ಕೊಂಡ್ರೆ ನಮ್ಮಂಥ ಮೂರ್ಖರು ಮತ್ತಿಲ್ಲ. ಅದಕ್ಕೋಸ್ಕರ ನಮ್ಮದು ಶಾಶ್ವತ ರದ್ದಾಗಬೇಕು. ರಾಜ್ಯಪತ್ರದಲ್ಲಿ ಅಧಿಕೃತವಾಗಿ ರಾಜ್ಯಪತ್ರದಲ್ಲಿ ನಮಗೆ ಆದೇಶ ಸಿಗಬೇಕು ಅನ್ನುವಂಥ ಸ್ಪಷ್ಟವಾದಂಥ ನಿರ್ಧಾರದಲ್ಲಿ ಇವತ್ತು ಈ ಪ್ರತಿಭಟನಾ ಸಭೆಯನ್ನು ನಾವು ಮಾಡ್ತಾ ಇದ್ದೇವೆ. ಯಾವುದೇ ಭರವಸೆಗಳು ನಮಗೆ ಬೇಡ, ಯಾವುದೇ ಆಶ್ವಾಸನೆಗಳು ನಮಗೆ ಬೇಡ. ನಮಗೆ ಬೇಕಾಗಿರೋದು ರಾಜ್ಯಪತ್ರದಲ್ಲಿ ಸಂಪೂರ್ಣವಾಗಿ ಶಾಶ್ವತವಾಗಿ ಟೋಲ್ ಪ್ರಸ್ತಾವನೆ ಈ ರಸ್ತೆಯಲ್ಲಿ ರದ್ದಾಗಬೇಕು ಅನ್ನುವಂಥದ್ದು ಮಾತ್ರ. ಅದಕ್ಕೋಸ್ಕರ ಇವತ್ತು ನಮ್ಮ ಸಮಿತಿಯ ಜೈಕಾರದ ಮಾತ್ರ ಕೇಳಲಿ. ಸಮಿತಿಗೆ ನಮ್ಮ ಹೋರಾಟ ಎಲ್ಲರನ್ನು ಸೇರಿ ಮಾಡುವಂಥ ಹೋರಾಟಕ್ಕೆ ಜಯವಾಗಲಿ ಅಂಥೇಳಿ ಎಲ್ಲ ರಾಜಕೀಯ ನಾಯಕರಿಗೂ, ಎಲ್ಲ ಪಕ್ಷದ ಮುಖಂಡರಿಗೂ, ಪ್ರತಿಯೊಬ್ಬ ಬಂಧುಗಳಿಗೂ ನಮ್ರ ವಿನಂತಿ ಮಾಡಿಕೊಳ್ಳುವಂಥದ್ದು, ರಾಜಕೀಯದ ಚಪ್ಪಲಿಯನ್ನು ರಸ್ತೆ ಬದಿ ಇಟ್ಟು ಸಭಾಂಗಣದ ಒಳಗೆ ಬನ್ನಿ ಅಂತೇಳಿ ವಿನಂತಿಯನ್ನು ಮಾಡಿಕೊಂಡು ಇದೀಗ ತುರ್ತು ಕಾರ್ಯಕ್ರಮದ ನಿಮಿತ್ತ ತೆರಳಲಿರುವಂಥ ಸಂಸದರು ನಮ್ಮನ್ನುದ್ದೇಶಿಸಿ ಎರಡು ಮಾತಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಬಂಧುಗಳಿಗೆ ನಮಸ್ಕಾರ. ನಿನ್ನೆ ಸಂಜೆ ನಾನು ಮೈಸೂರಲ್ಲಿರಬೇಕಾಗಿತ್ತು. ಮೇಘಾಲಯ ರಾಜ್ಯಪಾಲರ ಜೊತೆ ಒಂದು ಸಭೆ ಇತ್ತು. ನಮ್ಮ ಶಾಸಕರಾದ ಗುರುಮೆ ಸುರೇಶ್ ಶೆಟ್ಟರು ನನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತೆ ಕಂಚಿನಡ್ಕ, ಭಾಳ ದೊಡ್ಡ ಸಭೆಯಾಗಿ ಸಂಸದನಾಗಿ ನೀನು ಇರಬೇಕು ಅಂತ ಹೇಳಿದರು. ಭಾಳ ಪ್ರೀತಿಯಿಂದ ಒಪ್ಕೊಂಡು ಈ ಕಾರ್ಯಕ್ರಮ ಬಂದಿದ್ದೇನೆ. ಅನೇಕ ವಿಚಾರಗಳನ್ನು ಚರ್ಚೆ ಮಾಡಬೇಕಾದಂಥ ಅವಶ್ಯಕತೆಗಳಿಲ್ಲ. ನಿಮ್ಮ ಸಂಸದನಾಗಿ ನನ್ನ ಸ್ಪಷ್ಟವಾದ ಅಭಿಪ್ರಾಯವನ್ನು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಹೇಳಿದ್ದೆ. ಯಾವುದೇ ಕಾರಣಕ್ಕೂ ಕೂಡ ಈ ರಾಜ್ಯ ಹೆದ್ದಾರಿಯಲ್ಲಿ, ಪ್ರಸ್ತಾವಿತ ರಾಜ್ಯ ಹೆದ್ದಾರಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಟೋಲ್ ಗೇಟನ್ನು ನಿರ್ಮಿಸಬಾರ್ದು ಅನ್ನುವಂಥ ಆಗ್ರಹವನ್ನು ರಾಜ್ಯ ಸರ್ಕಾರಕ್ಕೆ ಮಾಡಿದ್ದೆ. ಸುಮಾರು 10 ವರ್ಷಗಳಾಯಿತು ಈ ರಸ್ತೆಯಾಗಿ. ನನ್ನ ಅನುಭವದ ಪ್ರಕಾರ ಒಂದು 10 ವರ್ಷಗಳ ಹಿಂದಿಂದ ಇರುವಂಥ ರಸ್ತೆ ಇದು. ಈಗ ಇದಕ್ಕೆ ಮತ್ತೆ ನಾವು ಟೋಲ್ ಮಾಡ್ತೇವೆ ಅನ್ನೋದರಲ್ಲಿ ಅರ್ಥವೂ ಇಲ್ಲ. ವಿಶೇಷವಾಗಿ ಸಂಘಟಕರು ಹೇಳಿದಂತೆ ಇನ್ನೊಂದು 5-6 ಕಿಲೋಮೀಟ್ರಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮತ್ತೊಂದು ಟೋಲ್ ಸಿಗ್ತಾ ಇರೋದ್ರಿಂದ ಯಾರೇ ತಿರುಗಿದರೂ ಕೂಡ ಮತ್ತೊಂದು ಸಾರಿ ಕರ ಬರುವಂಥ ಅಪಾಯಗಳಿರುತ್ತೆ. ಆ ಹಿನ್ನೆಲೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಹಾದು ಹೋಗುವಂಥ ಈ ರಸ್ತೆಯಲ್ಲಿ ಟೋಲ್ ಮಾಡುವುದು ವೈಜ್ಞಾನಿಕವಾಗಿಯೂ ಸರಿಯಲ್ಲ, ಆಡಳಿತಾತ್ಮಕವಾಗಿಯೂ ಸರಿಯಲ್ಲ, ಜನಾಭಿಪ್ರಾಯ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲೂ ಸರಿಯಲ್ಲ ಅನ್ನುವ ಕಾರಣಕ್ಕೆ ಸ್ಪಷ್ಟವಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹಪಡಿಸ್ತೇನೆ ಮತ್ತು ವಿನಂತಿ ಮಾಡ್ತೇನೆ. ಈಗಾಗಲೇ PW ಮಂತ್ರಿಗಳು ಕೊಟ್ಟಿರುವಂಥ ಒಂದು ಟಿಪ್ಪಣಿಯಲ್ಲಿ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ ಅನ್ನುವಂಥ ಮಾತನ್ನು ಕೂಡ ನೋಡಿದೆ. ನಾನು ಸಂಸದನಾಗಿ ನಾನು PW ಮಂತ್ರಿಯವರನ್ನು ಕೂಡ ವಿನಂತಿ ಮಾಡ್ತೇನೆ, ಒಂದು 2-3 ದಿವಸದಲ್ಲಿ ಭೇಟಿಯಾಗಿ ಆ ಟಿಪ್ಪಣಿ ಅನ್ನುವುದು ಅಧಿಕೃತವಾಗಿ ರಾಜ್ಯಪತ್ರವಾಗಿ ಅಧಿಕೃತವಾಗಿ ಆದೇಶ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಒಟ್ಟಾರೆ ಇಡೀ ಈ ಟೋಲ್ ಗೇಟಿನ ವಿರೋಧಿಸಿರುವಂಥ ಪ್ರತಿಯೊಂದು ಮನಸ್ಸುಗಳಿಗೂ ಕೂಡ ಸಂಸದನಾಗಿ ನನ್ನ ಪೂರ್ಣ ಬೆಂಬಲ ಇದೆ ಅನ್ನೋದನ್ನು ವ್ಯಕ್ತಪಡಿಸಿ, ಯಾವ ಕಡೆ ಕೂಡ ಇದರ ಉಲ್ಲೇಖ ಮಾಡಬೇಕಾದಂಥ ಅಗತ್ಯ ಇದ್ದರೆ ರಾಜ್ಯ ಸರ್ಕಾರದ PW ಮಂತ್ರಿಗಳನ್ನು ಖುದ್ದಾಗಿ ಭೇಟಿ ಮಾಡುವುದನ್ನು ಕಾದಿರಿಸಿಕೊಂಡು ನಿಮ್ಮ ಸಮಿತಿಯವರು ಎಲ್ಲೇ ಕರೆದರೂ ಕೂಡ ಬಂದು ನಿಮ್ಮ ಬೆಂಬಲವನ್ನು ಘೋಷಣೆ ಮಾಡ್ತೇನೆ. ರಾಜಕೀಯೇತರವಾಗಿ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಸಮಸ್ಯೆಗಳನ್ನು ಮಾತ್ರ ಮುಂದಿಟ್ಟು ಅದಕ್ಕೆ ಪರಿಹಾರ ಕೊಡುವಂಥ ಸುಹಾಸ್ ಹೆಗಡೆಯವರ ನೇತೃತ್ವದ ಈ ಟೋಲ್ಗೇಟ್ ವಿರೋಧಿ ಸಮಿತಿಗೆ ಪೂರ್ಣ ಬೆಂಬಲವನ್ನು ಘೋಷಣೆ ಮಾಡಿ, ತುರ್ತಾಗಿ ನನಗೆ ಮೈಸೂರಲ್ಲಿ ಹೋಗಬೇಕಾದಂಥ ಅನಿವಾರ್ಯತೆ ಇರೋದ್ರಿಂದ ನನಗೆ ಹೋಗಲಿಕ್ಕೆ ಅನುಮತಿ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ನಮಸ್ಕಾರ, ಧನ್ಯವಾದ.
ನಿಮ್ಮ ಜೊತೆ ನಾವಿದ್ದೇವೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಮಾಡುವಂಥ ಹೋರಾಟಕ್ಕೆ ನಿಮ್ಮ ಜೊತೆ ನಾನಿದ್ದೇನೆ ಎನ್ನುವಂಥ ಭರವಸೆಯ ಮಾತುಗಳನ್ನಾಡ್ತಾ, ಖಂಡಿತವಾಗಿ ನಿಮ್ಮ ಒತ್ತಡ ಸರ್ಕಾರದ ಮೇಲೆ ಬೇಕು. ಇದು ಶಾಶ್ವತ ರದ್ದಾಗಲಿಕ್ಕೆ ನಿಮ್ಮ ಸಂಪೂರ್ಣ ಸಹಕಾರ ನಮಗೆ ಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ನಿಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇವತ್ತಿನ ಈ ಪ್ರತಿಭಟನಾ ಸಭೆಯಲ್ಲಿ ನಮ್ಮೆಲ್ಲರಿಗೂ ಆಶೀರ್ವಚನ ನೀಡಲಿಕ್ಕಿರುವಂಥ ಕೇಮಾರು ಮಠದ ಈಶ ವಿಠಲದಾಸ್ ಸ್ವಾಮೀಜಿಯವರ ಬಂದಿದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಚರ್ಚಿನ ಮತ್ತು ಮಸೀದಿಯ ಧರ್ಮಗುರುಗಳು ಇನ್ನೇನು ನಮ್ಮ ಜೊತೆ ಸೇರಿಕೊಳ್ಳಿಕ್ಕಿದ್ದಾರೆ. ಅವರು ಬಂದ ತಕ್ಷಣ ನಾವೀ ಪ್ರತಿಭಟನಾ ಸಭೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರತಿಭಟನಾ ಸಭೆಗೆ ಬೇರೆ ಬೇರೆ ಕಡೆಯಿಂದ ನಮ್ಮ ಜೊತೆ ಸೇರಿಕೊಂಡಂಥ ಬೇರೆ ಬೇರೆ ಸಂಘಟನೆಗಳ ಮುಖ್ಯಸ್ಥರನ್ನು ಗುರುತಿಸಿ ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ ಆಗಿರ್ತದೆ. ಕಟ್ಟಡ ಸಾಮಗ್ರಿ ಸಾಗಾಟ ಲಾರಿ ಮಾಲಕರ ಸಂಘಟನೆಗಳ ಒಕ್ಕೂಟ, ಇದರ ಅಧ್ಯಕ್ಷರು ಪದಾಧಿಕಾರಿಗಳು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರ ಇರುವಿಕೆಯನ್ನು ಗೌರವಿಸ್ತಾ ಇದ್ದೇವೆ. ಕೊಡದಬ್ಬು ದೇವಸ್ಥಾನ ಸಂತೆಕಟ್ಟೆ ಪಡುಬಿದ್ರೆ ಇಲ್ಲಿಯ ಎಲ್ಲ ಪದಾಧಿಕಾರಿಗಳನ್ನು ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಮುಂಡಾಳ ಯುವ ವೇದಿಕೆ ಪಡುಬಿದ್ರೆ ಇವರನ್ನು ಗುರುತಿಸಿ ಗೌರವಿಸ್ತಾ ಇದ್ದೇವೆ. ರಿಕ್ಷಾ ಚಾಲಕ ಮಾಲಕರ ಸಂಘ ಬೆಳ್ಮಣ್ಣು ಇವರನ್ನು ಗುರುತಿಸಿ ಗೌರವಿಸ್ತಾ ಸಾಗರ ವಿದ್ಯಾಮಂದಿರ ಶಾಲೆಯ ಸಿಬ್ಬಂದಿ ವರ್ಗದವರನ್ನು ಗುರುತಿಸ್ತಾ ಇದ್ದೇವೆ. ದುಬೈ ಸೋಷಿಯಲ್ ವರ್ಲ್ಡ್ನ ಅಬ್ದುಲ್ ರಜಾಕ್ ಅವರನ್ನು ಗುರುತಿಸಿ ಗೌರವಿಸ್ತಾ ಪಲಿಮಾರು ಗ್ರಾಮ ಪಂಚಾಯತಿನ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಪಡುಬಿದ್ರಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಮುದರಂಗಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಇನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಕಾಪು ಕ್ಷೇತ್ರದ ಬಿಜೆಪಿ ಅಧ್ಯಕ್ಷರು ಹಾಗೂ ಪ್ರೀಮಿಯರ್ ಬಿಲ್ಡರ್ಸಿನ ಮಾಲಕರು ಮಣಿಪಾಲ ಸತೀಶ್ ತಂತ್ರಿ, ಹಾಗೆ ವ್ಯವಸಾಯ ಸೇವಾ ಸಂಘ ಅಧ್ಯಕ್ಷರು ಶಿರುವ ಕುತ್ಯಾರ್ ಪ್ರಸಾದ್ ಶೆಟ್ಟಿ, ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಪಾದಬೆಟ್ಟು ಇಲ್ಲಿಯ ಆಡಳಿತ ಮುಕ್ತೇಶ್ವರ ಜಿತೇಂದ್ರ ಶೆಟ್ಟಿ, ತರಂಗಿಣಿ ಮಿತ್ರ ಮಂಡಳಿ ಪಡುಬಿದ್ರಿ ಹರೀಶ್ ತಂತ್ರಿ ಹಾಗೂ ಕಾರು ಚಾಲಕ ಮಾಲಕ ಸಂಘ ಪಡುಬಿದ್ರಿ, ಹೆಜಮಾಡಿ ಕಾರು ಟೆಂಪೋ ಚಾಲಕ ಮಾಲಕರ ಸಂಘ, ಕಾಡಿಪಟ್ನ ಮೊಗವೀರ ಮಹಾಸಭಾ, ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಕಂಚಿನಡ್ಕ, ನಡಿಪಟ್ಲ ಮೊಗವೀರ ಮಹಾಸಭಾ ಪಡುಬಿದ್ರೆ, ಮಹಿಳಾ ಮಹಾಸಭಾ ಪಡುಬಿದ್ರೆ, ವಿಶ್ವಕರ್ಮ ಸಂಘ ಯರ್ಮಾಳು ತೆಂಕ, ಚೈತನ್ಯ ಮಿತ್ರ ಮಂಡಳಿ ಕಲ್ಯ, ಹಾಲು ಉತ್ಪಾದಕರ ಸಂಘ ನಂದಿಕೂರು, ಸುಚರಿತಾ ಶೆಟ್ಟಿ ಕೆಎಂಎಫ್ನ ಅಧ್ಯಕ್ಷರು, ಹಾಲು ಉತ್ಪಾದಕರ ಸಂಘ ನಂದಿಕೂರು ಎಜುಕೇಷನ್ ಟ್ರಸ್ಟ್ ಮತ್ತು ಶಾಲಾಭಿವೃದ್ಧಿ ಸಮಿತಿ, ಮೊಗವೀರ ಮಹಾಸಭಾ ಹೆಜಮಾಡಿ, ಪಡುಬಿದ್ರೆ ಗಣಪತಿ ಹೈಸ್ಕೂಲ್ ಹಳ ವಿದ್ಯಾರ್ಥಿ ಸಂಘ, ಹೆಜಮಾಡಿ ಗ್ರಾಮ ಪಂಚಾಯತ್, ನಡಿಕುದ್ರು ಯುವಕ ಸಂಘ ಹೆಜಮಾಡಿ ಕೋಡಿ, ಕರಾವಳಿ ಯುವಕ ಯುವತಿ ವೃಂದ ಹೆಜಮಾಡಿ, ಮಟ್ಟು ಮೊಗವೀರ ಮಹಾಸಭಾ ಹೆಜಮಾಡಿ, ಕಾಡಿಪಟ್ನ ಮಹಿಳಾ ಮಂಡಳಿ ಪಡುಬಿದ್ರಿ, ಸಂಜೀವಿನಿ ಗ್ರೂಪ್, ಸಂಜೀವಿನಿ ಪ್ರಸನ್ನ ಪಾರ್ವತಿ ತಂಡ, ಮುದ್ರಂಗಡಿ ಗಣೇಶೋತ್ಸವ ಸಮಿತಿ, ಪ್ರಗತಿ ಮಹಿಳಾ ಮಂಡಳಿ ಮುದ್ರಂಗಡಿ, ಸತ್ಯನಾರಾಯಣ ಪೂಜಾ ಸಮಿತಿ ಇನ್ನ, ನಿತ್ಯಾನಂದ ಸ್ಪೋರ್ಟ್ಸ್ ಕ್ಲಬ್ ಇನ್ನ, ರಿಕ್ಷಾ ಚಾಲಕ ಮಾಲಕರ ಸಂಘ ಮುದ್ರಂಗಡಿ ಇವರೆಲ್ಲರ ಇರುವಿಕೆಯನ್ನು ಗುರುತಿಸಿ ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ. ಪಾದಬೆಟ್ಟು ಸುಬ್ರಹ್ಮಣ್ಯ ಯುವಕ ಯುವತಿ ಮಂಡಳ ಇದರ ಅಧ್ಯಕ್ಷ ಪದಾಧಿಕಾರಿಗಳನ್ನು ಗುರುತಿಸಿ ಗೌರವಿಸ್ತಾ ಇದ್ದೇವೆ. RSB ಸಂಘ ಮಣಿಪಾಲ ಅಧ್ಯಕ್ಷ ಶ್ರೀ ಶೀಶನಾಯಕ್ ಇವರ ಇರುವಿಕೆಯನ್ನು ಗುರುತಿಸಿ ಗೌರವಿಸ್ತಾ ಇದ್ದೇವೆ. ರಾಜ್ಯ ಬಸ್ಸು ಮಾಲಕರ ಒಕ್ಕೂಟದ ಅಧ್ಯಕ್ಷ ಕುಯ್ಲಾಡಿ ಸುರೇಶ್ ನಾಯಕ್ ಇವರ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ದಲಿತ ಸಂಘರ್ಷ ಸಮಿತಿ ಪಡುಬಿದ್ರಿ ಘಟಕ, ಕುಲಾಲ ಸಂಘ ಕಾಪು ಇವರೆಲ್ಲರನ್ನು ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಉಡುಪಿಯ
ಕೃಷಿಕ ಸಂಘವನ್ನು ಕೂಡ ಅದರ ಅಧ್ಯಕ್ಷ ಪದಾಧಿಕಾರಿಗಳ ಇರುವಿಕೆಯನ್ನು ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಹಿತರಕ್ಷಣಾ ಸಮಿತಿ ಪಲಿಮಾರು ಇದರ ಅಧ್ಯಕ್ಷ ಪದಾಧಿಕಾರಿಗಳನ್ನು ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಇನ್ನು ಯಾರಾದರೂ ಇದ್ದರೆ ದಯವಿಟ್ಟು ಎಂಟ್ರಿಯಲ್ಲಿ ನಿಮ್ಮ ಇರುವಿಕೆಯನ್ನು ಗುರುತಿಸಿ ನಮಗೆ ನಿಮ್ಮನ್ನು ಗುರುತಿಸಲಿಕ್ಕೆ ಸಹಕರಿಸಬೇಕು. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಪ್ರತಿಭಟನಾ ಬೃಹತ್ ಸಭೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದೀಗ ಹೋರಾಟ ಸಮಿತಿಯ ಅಧ್ಯಕ್ಷರಾದಂಥ ನಂದಳಿಕೆ ಚಾವಡಿ ಅರಮನೆ ಸುಹಾಸ್ ಹೆಗ್ಡೆ ಅವರು ಎಲ್ಲ ನಮ್ಮ ಬಂದಂಥ ಎಲ್ಲ ಮಹನೀಯರನ್ನು ಅತಿಥಿ ಅಭ್ಯಾಗತರನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಭಾಗದ ಪೂರ ದೈವದೇವರನ್ನ ಹಿರಿಯರನ್ನ ಅಂಜನೆ ಮಾತಾ ಧರ್ಮ ಗುರುಕುಲಗಳನ್ನ ಆಶೀರ್ವಾದಗೆ ತಂದು ಬೆಳ್ಮಣ್ಣು ನಂದಳಿಕೆ ಬೋಳಾ ಭಾಗದಿಂದ ಪ್ರತಿಭಟನಾಕಾರರು ಮೆರವಣಿಗೆಯೊಂದಿಗೆ ನಮ್ಮನ್ನು ಸೇರಿಕೊಳ್ತಾ ಇದ್ದಾರೆ. ಕಾರ್ಕಳ ನಿಟ್ಟೆ ಕಲ್ಯ ಕಾರ್ಕಳ ನಿಟ್ಟೆ ಬೆಳ್ಮಣ್ಣಿನ ಆ ಕಡೆ ಕಾಂತವರ ಮೀಯಾರು ಕಾರ್ಕಳ ರೆಂಜಾಳ ಬೋಳ ಬೆಳ್ಮಣ್ಣು ನಂದಳಿಕೆ ಸೂಡ ಕಲ್ಯ ಹಾಳೆಕಟ್ಟೆ ಮುಣಕೂರು ಮಾಳ ಎಲ್ಲ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಎಲ್ಲ ಪ್ರತಿಭಟನೆಗೆ ಸಹಕರಿಸಿರುವಂಥ ಎಲ್ಲರೂ ರ್ಯಾಲಿಯ ಮೂಲಕ ನಮ್ಮನ್ನು ಸೇರಿಕೊಳ್ತಾ ಇದ್ದಾರೆ. ಬೆಳ್ಮಣತವ ಕಂಚಿನಡ್ಕ ಸಾಧ್ಯ ಐಜಿ ಎಣ್ಣಿ ಲೆಕ್ಕ ಬೆಳ್ಮಣತವ ಕಂಚಿನಡ್ಕ ಸಾಧ್ಯ ಐಜಿ ಎಣ್ಣಿ ಲೆಕ್ಕ ಗಿಡ್ಪಾಲೆ ಗಿಡ್ಪಾಲೆ ಡೋಲು ನಗಲೇರು ಗಿಡ್ಪಾಲೆ 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 ಡೋಲು ಗಿಡ್ಪಾಲೆ ಹಿಂದೂ ಮುಸ್ಲಿಂ ಕ್ರೈಸ್ತರು ಒಟ್ಟು ಸೇರೋಣ ಎಲ್ಲರೂ 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 ರಮೇಶ ಬಂದ ಉಮೇಶ ಬಂದ ಸಿಗಲಿದ ಜಯ ಒಗ್ಗಟ್ಟಿನಿಂದ 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 ರೋಬರ್ಟ್ ಬಂದ ವಾಲ್ಟರ್ 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 ಬಂದ ಸಿಗಲಿದ ಜಯ ಒಗ್ಗಟ್ಟಿನಿಂದ ಇಕ್ಬಾಲ್ ಬಂದ ನಜೀರ್ 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 ಬಂದ ಸಿಗಲಿದ ಜಯ ಒಗ್ಗಟ್ಟಿನಿಂದ ಕನಸು ನನಸಾಗದ ಸೋಲು ಪದೇ ಪದೇ ಸೋಲು ಕನಸು ನನಸಾಗದ ಸೋಲು ಪದೇ ಪದೇ ಸೋಲು ಕನಸು ನನಸಾಗದ ಸೋಲು ಸೋಲು ಪದೇ ಪದೇ ಸೋಲು ಕನಸು ನನಸಾಗದ ಸೋಲು ಪದೇ ಪದೇ ಸೋಲು ಬೇರೆ ಪೂರ ಜವನೇರು ಪೊಲೀಸ್ ಅವರ ಜೊತೆ ಪಾರ್ಕಿಂಗ್ನಲ್ಲಿ ನಮ್ಮ ಯುವಕರ ತಂಡ ಕಾರ್ಯನಿರ್ವಹಿಸ್ತಾ ಇದೆ. ಅಚ್ಚುಕಟ್ಟಾಗಿ ಶಿಸ್ತುಬದ್ಧ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನೀವೆಲ್ಲರೂ ಸಹಕರಿಸಬೇಕು. ದಯವಿಟ್ಟು ಅವರ ಸೂಚನೆಗಳನ್ನು ಪಾಲಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಪ್ರತಿಭಟನೆ ಮಾದರಿಯಾಗಲಿ, ಶಿಸ್ತುಬದ್ಧವಾಗಿ ಬಹಳ ಅಚ್ಚುಕಟ್ಟಾದ ಕಾರ್ಯಕ್ರಮ ನಮ್ಮದಾಗಲಿ ಅಂತ ನಾವು ಆಶಿಸ್ತಾ ಇದ್ದೇವೆ.
ಸ್ವಯಂ ಸೇವಕರು ಜನಕಲೆ ಒಂಚೂರು ನೀರ್ದ ವ್ಯವಸ್ಥೆ ಒಂಚೂರು ಮಲ್ತಾರ ಅಡ್ಡ ಎತ್ತನ ಪಿರಾವಡ್ ಕುಲ್ದಿನಗಲೆ ಸಭಾಂಗಣದಲ್ಲಿ ಆಸನಗಳು ಖಾಲಿ ಇದ್ದಾವೆ. ದಯವಿಟ್ಟು ಆಸನವನ್ನು ಸ್ವೀಕರಿಸಬೇಕು. ಮಾಧ್ಯಮ ಮಿತ್ರರು ನಮ್ಮ ಜೊತೆ ಸೇರಿಕೊಳ್ತಾ ಇದ್ದಾರೆ. ಮಾಧ್ಯಮ ಮಿತ್ರರ ಸಹಕಾರವನ್ನು ಯಾವತ್ತಿಗೂ ನಾವು ಮರೆಯುವಂತಿಲ್ಲ. ಬಹಳ ಅತ್ಯುತ್ತಮವಾಗಿ ನಮ್ಮ ಎಲ್ಲ ಹೋರಾಟದ ರೂಪುರೇಷೆಗಳನ್ನು ಪತ್ರಿಕಾ ಮಾಧ್ಯಮದ ಮೂಲಕ ಜನರಿಗೆ, ಸರ್ಕಾರಕ್ಕೆ ತಿಳಿಸಿದಂತಹ ಮಾಧ್ಯಮ ಮಿತ್ರರಿಗೆ ಬಹಳ ಪ್ರೀತಿಪೂರ್ವಕವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಕಾರ್ಕಳ ವಿಧಾನಸಭಾ ಕ್ಷೇತ್ರದಿಂದ ಈ ಹೋರಾಟಕ್ಕೆ ಆಗಮಿಸಿರುವಂತಹ ಬೆಳ್ಮಣ್ಣು, ನಂದಳಿಕೆ, ಕಲ್ಯ, ಹಾಳೆಕಟ್ಟೆ, ನಿಟ್ಟೆ, ಬೋಳ, ಕಾಂತಾವರ, ಮುಣ್ಕೂರು, ಮುಲ್ಲಡ್ಕ, ರೆಂಜಾಳ, ಮಾಳ, ಕಾರ್ಕಳ ಕ್ಷೇತ್ರದ ಎಲ್ಲ ಗ್ರಾಮದ ಹೋರಾಟಗಾರರು ನಮ್ಮ ಜೊತೆ ಬಂದು ಸೇರಿಕೊಳ್ತಾ ಇದ್ದಾರೆ. ಪ್ರೀತಿಪೂರ್ವಕವಾಗಿ, ಗೌರವಪೂರ್ವಕವಾಗಿ ಅವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನಾವು ಆಮಂತ್ರಿಸುತ್ತಾ ಸಭಾಂಗಣದ ಒಳಗೆ ಬಂದು ಆಸೀನರಾಗಬೇಕು. ದಯವಿಟ್ಟು ರಸ್ತೆಯ ಬದಿಯಲ್ಲಿ ನಿಲ್ಲಬಾರದಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಉಪಹಾರದ ವ್ಯವಸ್ಥೆ ಆಗ್ತಾ ಇದೆ. ನೀವೆಲ್ಲ ಒಳಗಡೆ ಬಂದು ಆಸೀನಿದ್ದಾರೆ. ನಿಮ್ಮೆಲ್ಲರ ಸಹಕಾರವನ್ನು ನಾವು ಕೇಳ್ತಾ ಇದ್ದೇವೆ. ದಯವಿಟ್ಟು ಸಭಾಂಗಣದ ಒಳಗೆ ಬಂದು ಆಸನವನ್ನು ಸ್ವೀಕರಿಸಬೇಕು. ಶಾಂತಿಯುತವಾಗಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಕಾರ್ಯಕ್ರಮವನ್ನು ಸಂಘಟಿಸಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೊಡ್ತಾ ಇದ್ದೇವೆ. ಅಲ್ಪ ಪಿದಾಡಿ ತಿನ್ನಗಳು ಮಾತಾಡಲ್ಲ ಒಂಚೂರು ಉಲಾಯಿ ಬತ್ತರ ಡೆಡ್ ಎತ್ತನು ಚೇರ್ ಖಾಲಿ ತೋಜೊಂದುಂಡು. ಓಕೆ 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 ಸರಿ. ನಾನು ಶುರು ಮಲ್ಪನ ಎಡ್ಡೆ ತೋಜು ನಮ್ಮದೇ ಬನ್ನಾಗ ಟೈಮ್ ಶುರು ಮಲ್ತದ್ದು ಟೈಮ್ ಮುಗಿಂಡ ಮಾತ್ರ ಸಭೆ ಕೊಂಚಿ ಪೊರ್ಲು ಮಾತಾ ದೈವದೇವರನ್ನು ಕೂಡ ನೆನೆತೊಂದು ಮಾತಾ ಧರ್ಮದ ಗುರುಕುಲ್ನಗಲೆನ್ನೆಲ್ಲ ಇದ ನಮ್ಮ ಸ್ವಾಮೀಜಿ ಬತ್ತು ಕುಲ್ದೇರು ಅಂಚನೆ ನಮ್ಮ ರಡ್ಡು ಧರ್ಮ ಗುರುಕುಲ್ನಗುಲ್ನ ಕಂಚಿನಡಕದ ಪಕ್ಷದ ಸದಸ್ಯರನ್ನು ಇನಿ ಒಟ್ಟಾತೀರಿ ಒಟ್ಟಿಗೂ ಒಂಜಿ ಚಾರಡುವರಿ ಒಂಜಿ ಪಕ್ಷದ ಕುಡೊಂಜಿ ಬರೀಟು ಕುಡೊಂಜಿ ಪಕ್ಷದ ನಾನೂರಿ ಬರೀತ ಪಕ್ಷದ ಇನಿ ಇಂಚಿನ ಒಂಜಿ ಸನ್ನಿವೇಶ ನನ್ನೆಲ್ಲ ಉಪ್ಪಾಡಂದಿ ಅನ್ನ ದೇವರ ನಟೋನು ಓಟದ ಟೈಮ್ ಬಿಡು ಉಪ್ಪುಲೆ ನಿಗುಲು ಬೇತೆ ಬೇತೆ ಅಂಡ ಇಂಚಿನ ಸಮಸ್ಯೆಲು ಬಂದಾಗ ಇಂಚ ಒಟ್ಟ ಓಡ್ ಇಂಚಿನ ಸಮಸ್ಯೆಲು ಬಂದಾಗ ಇಂಚ ಒಟ್ಟಾಂಡ ಮಾತ್ರ ನಂಗೆ ಗೆಂದರ ಸಾಧ್ಯ ಪುಣ್ ಒಂಜಿ ಬ್ರೀಫ್ ಎಲ್ಲ ಒಂಜಿ ಒಂದು ಪನೊಂದು ಅನ್ನ ದೇ ಪನ್ನಾಗ ಇನ್ನು ಶುರುಟು ಮೂಲು MC ಪನ್ ಲೆಕ್ಕನೆ ಹೂ ಪಕ್ಷದ ಸಭೆಲ ಹತ್ತೊಂದು ಹತ್ತಂದಂಡ ಹೂ ಪಕ್ಷಗಳ ನೆರ್ಪಿನ ಸಭೆಲ ಹತ್ತು
ಹೂ ಪಕ್ಷನ ಪುಗರ್ನ ಸಬೆಲತ್ ಮಾತೆರಪ ಒಟ್ಟಾದ ನಮ್ಮ ಇನಿ ಧ್ಯೇಯ ಬನ್ನಗ ಟೋಲು ಉಂತೋಡು ಟೋಲು ಸಂಪೂರ್ಣ ರದ್ದಾವೋಡು ಅನ್ಪಿನ ತುಲೆ ಖುಷಿ ಎಂಚಿನ ಬನ್ನಗ ಕೋಟೆ ತಾತ್ಕಾಲಿಕ ರದ್ದಾಡ ಅವಲ ಖುಷಿ ಎಂದೆಲ್ಲ 10 ಬನ್ಪುಜವೇನು ಅಣ್ಣ ನಮ್ಮ ಉದ್ದೇಶ ಏನ ಬನ್ನಗ ಟೋಲು ಸಂಪೂರ್ಣ ರದ್ದಾನ ಮುಟ್ಟ ನಮ್ಮ ಹೋರಾಟ ನಿರಂತರ ಚಾಲು ಉಪ್ಪುಂಡು ಅವು ಒಲ್ತುಡ್ದು ಪಡುಬಿದ್ರಿ ಹಿಡ್ದು ಕಾರ್ಕಳ ಮುಟ್ಟ ನಂಗೆ ಒಲ್ಪಲ ಟೋಲ್ ಬಿಡ್ಚಿ ನಿರಂತರ ಹೋರಾಟ ನಮ್ಮ ಮನಡಿದಿಂಚಾಯಿನ ಕೆಲವು ವಿಷಯಗಳನ್ನು ಪನೋಡಾಪುಂಡಿಗಳಿಗೆ ಒಂದು ದೇಗೆ ಎಂಕುಲು ಸುರುಮಲ್ತ ಒಂದು ಎಂಚನಿಗಲೆ ಒರಾನೆ ಮೂಲ ಬರ್ಪುಂಡು ನಾಡು ಒಂದು ಜನವರಿ ದಿಂಚಿ ಬರೋಂದುಂಡು ಕಥೆಗಳು ಜನವರಿ ದಿಂಚಿ ಸ್ಟೋರಿ ಬರೋಂದುಂಡು ಒರಿ ಬರೋಂದುಲ್ಲೆ ಆಯ್ ಬರೋಂದುಲ್ಲೆ ಮಿ ಬರೋಂದುಲ್ಲೆ ಪನ್ಪಿನ ಮಸ್ತ್ ಆಂಡ್ ನಮ್ಮ ಏಪ ಒಗ್ಗಟ್ಟಾಪಿನ ಬನ್ನಗ ಕೈತಲ್ ಬತ್ತನ ಬನ್ನಗ ಮಾತ್ರ ಒಗ್ಗಟ್ಟಾಪಿ ನಮ್ಮ ದೂರುಡುಪನ ಮಲ್ಲೆಜ್ಜ ತೂಕ ಏಪ ಬರ್ಪೆ ತೂಕ ಅನ್ಪಿನೇ ಉದಾಸೀನ ಡುಪ್ಪು ನಮ್ಮ ಮರಣಿ ಬತ್ತೇರು ಮೂಲು ಗುದ್ದಲಿ ಪೂಜಾ ಗುದ್ದಲಿ ಪೂಜಾ ಅನಗ ನಮ್ಮನೆ ನೆಟದ ಜವಣೇರು ತೂಯೇರು ದಾನೆ ಪುಣ್ಯಡು ದೇವರ ದಯಟು ಅಗಲು ಪೂಜೆ ಮಲ್ಪನಾಗೆಲ್ಲ ಅವ್ಲು ಏರ್ಲ ಭಟ್ರಲಜ್ಜಿ ಏರ್ಲಜ್ಜಿ ಅಕುಲು 2 ಜನ ಒಂಜಿ 2 ಕಲ್ದೀದು 2 ಪೂದೀದು ಪೂಜೆ ಮಲ್ತು ಪೋಪಿನ ಪಂಡ ಜನಕುಲು ಎಂಚ ಅವ್ಲು 2 ಟೆಸ್ಟ್ ಮಲ್ಪರೆ ಬೈದಿನ ಅಲ್ಪ ಅಕುಲು ಜನಕುಲ ರಿಯಾಕ್ಷನ್ ಎಂಚ ಉಂಡು ಆಂಡ್ ಅಕಲಿನ ಗಿಡತ್ತುಂಡಲ ಮನದಾನಿ ಧೈರ್ಯ ತೂಲೆಗಲ್ನ ಅವಲ್ಲ ಗುದ್ದಲಿ ಪೂಜೆದವಲ್ಲ ಪನ್ಪಿನ ಎಂಚಾಗುಲು ಎಂಕುಲು ಪೂರಾ ಕಿರತ ನೀರ್ಲ ಪರದು ಬೈದಿನ ಅಕುಲು ಎಂಕುಲು ಪೂರೆಕ್ಲ ತಯಾರಾದ ಬೈದಿನಿ ಪೂರಾ ಕಿರತ ನೀರು ಪರದು ಬೈದಿನಿ ಮನದಾನಿ ಆಯ್ತ ಮೆಟೀರಿಯಲ್ ಕಡಬಿಡೀರಿ ಎತ್ತು ಧೈರ್ಯ ಬೋಡುದುಲೆಗಲಿ ಆಯ್ತ ಮೆಟೀರಿಯಲ್ ಕಡಬಿಡೀರು ಅವೇನು ನಮ್ಮ ಪೆಟ್ರೋಲ್ ಪಂಪ್ ಸ್ವಲ್ಪ ಶಶಣ್ಣನಗಲು ಪಿರ ಕಡಬಿಡೀರು ಐತ ಮನದಾನಿ ಅಧಿಕಾರಿನಗಲೊಟ್ಟಿಗೆ ಬತ್ತೀರು ಅಧಿಕಾರಿನಗಲೊಟ್ಟು ಬತ್ತದ ಮೂಲು ಎಂಕುಲು ಅಂಚ ಮಲ್ತೊಂದಲ್ಲ ಅಂಚ ಅಂದ ಪಾತೆರ್ನಾಗ ಒಂಚೂರು ಹಂಗಿದ ಗುಬ್ಬಿಗೆ ಎತ್ತದು ಪೂರಾ ಒಂಚೂರು ಒಂಜಿ 2 ಜನಕ್ಕೆಲ್ಲ ಬಾಡಿ ಲ್ಯಾಂಗ್ವೇಜ್ ತೂನಾನೆ ಗೊತ್ತಾಗ್ತದೆ ಮಕ್ಕಳು ಒಂಚೂರು ಜೋರು ಮಲ್ಪರನೆ ಬೈದಿರನ್ ಅಂಡ್ ಅಗಲ್ಲ ಗ್ರಾಚಾರಗೆ ಏನಾಂಡ ಮೂಲು ನಮ್ಮ ಜವಣರು ಒಂಚೂರು ಐಡಲ ಜೋರುತ್ತೇರು ಪ್ರಕಾಶ್ ಅಣ್ಣ ಅವಾರ್ಡು ಕುಡೋರಿ ಅವಾರ್ಡು ಏನು ಪುದರ್ ಪನ್ಪುಜಿ ಮುಲ್ಪ ಏನು ಇರಲ್ಲ ಅಂಡ ನಮ್ಮ ಜವಣರು ಅಗಲಿಟ್ಟು ಜೋರುತ್ತೇರು ಅಕಲು ಪನ್ಲೆಕ್ಕನೆ ಅಕಲು ಪೂರಾ ಕಿರತ ನೀರು ಪರದು ಬೈದ ಬಂಡಿರು ಅಂಡ ಅಕಲೆ ಗೊತ್ತುಜ್ಜಿ ನಮ್ಮ ಕಿರತ ನೀರು ಒಂಚೂರು ಸ್ಟ್ರಾಂಗ್ ಉಂಡು ನಮ್ಮ ಕಿರತ ನೀರು ಒಂಚೂರು ಸ್ಟ್ರಾಂಗ್ ಉಂಡು ಗೊತ್ತುಜ್ಜಗಲೆ ನಮ್ಮ ಕಟ್ಟದ ಕೋರಿಗಳ ಅವೇ ಕಿರತ ನೀರು ಬರ್ಪವನು ನಮ್ಮ ಕಟ್ಟುನ ಕೋರಿಗಳ ಅವೇ ಕಿರತ ನೀರು ಬರ್ಪವನು ಗಿಡಪ್ಪನ ಎರ್ಲೆಗಳ ಅವೇ ಕಿರತ ನೀರು ಬರ್ಪವನು ನಮ್ಮ ಗಿಡಪ್ಪನ ಎರ್ಲೆಗಳ ಅವೇ ಕಿರತ ನೀರು ಬರ್ಪವನು ನಮ್ಮ ಊರದ ಜವನೆರೆಗಳ ಅವೇ ಕಿರತ ನೀರು ಬರ್ಪವನು ಎಂಕುಳು ಅಂಜನ ದಾಸರ ಒಂದು ಕಿರತ ನೀರು ಒಂಚೂರು ಸ್ಟ್ರಾಂಗ್ ಉಂಡು ಒಂದೇನು ಟೆಸ್ಟ್ ಮಲ್ಪರ ಬರೋಡ್ಚಿ ಪಂದು ಅಕಲಿಗೆ ಅಂಚನೆ ಸೂಚನೆ ಕೊರದು ಗಿಡದ ಆ ಅಂಚ ಪೋತಿನಗಳು ಇನಿಮುಟ ಪಿರ ಬೈಜಿರಗಳು ಅಂಚ ಮರನವರ ಪಂಡ್ಯಾನು ಎಂಕಲೆ ಕುರೆಪ್ಪರ್ಲ ಗೊತ್ತುಂಡು ತುಚ್ಚರ್ಲ ಗೊತ್ತುಂಡು ಅಂಡ ಇನಿ ಎಂಕುಲು ಮುಲ್ಪ ಕುರೆಪ್ಪನು ಮಾತ್ರ ತುಚ್ಚುನ ಅಲ್ಪ ಮಾತ್ರ ತುಚ್ಚುನು ಎಂಕುಲು ಯಾನು ಸ್ಪಷ್ಟ ಮಲ್ತೊಂದಿಲ್ಲ ಒಂದೇನು ದೇಪಣ್ಣ ನಮ್ಮ ಇನ್ನಿತ ಶಾಂತಿ ಭಾರಿ ಶಾಂತಿದ ಒಂಜಿ ಪ್ರತಿಭಟನೆ ನಮ್ಮ ಭಾರಿ ಪೊರ್ಲುದ ಪ್ರತಿಭಟನೆ ಓಲ ತುಲೆ ಓಲ ರೋಡ್ ಬ್ಲಾಕ್ ಮಲ್ಪನ್ನು ಬೊಡ್ಚಿಟ್ಪಿನ ನಿರ್ಧಾರ ಮಲ್ದಿರು ಪೂರ ಜವನೇರು ದೇಪಂಡ ಜನಕಲೆಗೆ ಉಪದ್ರಾಪಿನ ಪ್ರಾಜೆಕ್ಟ್ ರೋಡ್ ಬ್ಲಾಕ್ ಮಲ್ತಂಡಲ್ಲ ಜನಕಲೆಗೆ ಉಪದ್ರಾಪಿನ ಅಲ್ಪ ಅದಕ್ಕೋಸ್ಕರ ಜನಕಲೆಗೆ ನೆಮ್ಮದಿ ಪೋಪಿನ ಅವು ನಮ್ಮ ಸುರುಟು ವ್ಯವಸ್ಥೆ ಮಲ್ತುಕೊರೋಡು ಹೆಚ್ಚಿ ಯಾನು ಮುಲ್ಪ ಪಾತಿರುಜಿ ಮೂಲ ಯಾನೊಂಜಿ ಪೂರಾ ನಾಯಕರನಕಲು ಬೈದಿರು ಅಕಲೇನು ತುಂಬ ಹೃದಯ ಗೌರವಿಸೋಂದಿಲ್ಲ ಅಂಡ ಒಂಜೇ ಒಂಜನ್ನ ಸಂದೇಶ ಪ್ರತಿ ನಾಯಕರಿಗೆಲ್ಲ ಎಂಕುಲು ಪಾತ್ರ ಅವಕಾಶ ಕೊರ್ಪ ದಯದೀದು ಪಕ್ಷದ ವಿಷಯ ಆಡಾವಾಡು ಅದನ್ನು ಜಾತಿದ ವಿಷಯ ಆಡಾವಾಡು ಧರ್ಮದ ವಿಷಯ ಆಡಾವಾಡು ಮೂಗಲು ಬತ್ತು ಪಾತಿರುಡ್ಚಿ ಎಂಕಲಿಗೆ ಇನ್ಕಲ್ಲ ಏನೋ ಉಪದೇಶ ಬೋರ್ಡು ಬಂದಾಗ ಟೋಲ್ ಗೇಟ್ ರದ್ದು ಮಲ್ಪರ ಎಂಕಲ್ಲ ಸಹಕಾರ ಉಂಡು ಯಾನ್ ಖಂಡಿತ ಪನ್ಪುಜಿ ಏರ್ಲ ಎಂಕಲಿಗೆ ಟೋಲ್ಡ್ ಎಗೇನ್ಸ್ಟ್ ಆದ ವಾ ಪಕ್ಷಲ ಪೋತುಜಿ ಟೋಲ್ಗೆ ಎಗೇನ್ಸ್ಟ್ ಆಯ್ತು ವಾ ಪಕ್ಷಲ ಪಾತಿರ್ದಿಜಿ ವಾ ಪಕ್ಷಲ ಸಪೋರ್ಟ್ ಮಲ್ತಿಜಿ ಮಾತಿರಲ್ಲ ಎಂಕಲ್ಲೊಟ್ಟಿಗೆ ಉಳ್ಳೇರು ಅಕಲ್ನಕಲ್ ಆಯ್ನ ಪ್ರಯತ್ನ ಅಕುಲು ಮಲ್ತೊಂದುಳ್ಳೇರು ಎಂಗುಲ್ಲ ಮಲ್ತೊಂದುಲ್ಲ ಅಕುಲ್ಲ ಮಲ್ತೊಂದುಳ್ಳೇರು ಖುಷಿದ ವಿಷಯ ಏರ್ಲ ವಿರೋಧವಾದ ಪೋತುಜೀರು ಮೂಲ ಸ್ಪಷ್ಟ ಮಲ್ತೊಂದುಲ್ಲ ಇನಿ ಮೂಲ ಬತ್ತು ಪಾತಿರ್ನಾಗಲ್ಲ ಎರೆಗಲ ವಿರೋಧ ಪಾತಿರೊಡ್ಚಿ ಅದನ್ನು ಎರೆಲ್ಲ ಪುಗಾರದ ಪಾತಿರೊಡ್ಚಿ ಪಕ್ಷದ ವಿಷಯ ಪಾತಿರೊಡ್ಚಿ ಟೋಲ್ಗು ನಮ್ಮ ದಾದ ಮಲ್ಪರ ತೀರುಂಡು ಅವೇನು ಮಾತ್ರ ಪಾತಿರಲಿ ಇನ್ನಿದ ದಿನ ನಂಗೆ ಪಕ್ಷ ಜಾತಿ ಧರ್ಮ ರಾಜಕೀಯ ಬುಡ್ಚಿ ಮುಂದೆ ನಂಗೆ ಸ್ಪಷ್ಟ ಮಲ್ತೊಂದುಲ್ಲ ನಾನು ದೇಪನ್ನಾಗ ಪಾತಿರ್ನ ಎಂಸಿಲ್ ಅವಾರ್ಡು ಅದನ್ನ ಎಂಕಲೆ ಪೂಜನೀಯ ಗುರುಕುಲಗಳು ಬೈದಿರು ಅಕುಲ ಅವಾರ್ಡು ಆಯ್ತ ವಿಷಯ ಪಾತಿರುಜಿರು ಮೂಲು ನಮ್ಮ ಒಂಜಿ 2 ದಿನ ಪಕ್ಷದ ವಿಷಯ ಬುಡ್ಕ ಮರಣಿ 10-15 ದಿನ ಈತ ಜನ ಜವನೇರು ನುಪ್ಪು ನೀರು ಬಿಡ್ದು ಕಾಂಡೆ ಹಿಡ್ದು ಬಯ್ಯ ಮುಟ್ಟ ನೆತ್ತ ಬಗ್ಗೆ ಕೆಲಸ ಮಲ್ತೊಂದುಲ್ಲಿರು ಎರೆಗೋಸ್ಕರ ಜನಕಲೆಗೋಸ್ಕರ ದೇಪಂಡ ಒರಿ ಪೋಪಿನ ಹತ್ತು ಟೋಲ್ಗು ಆತನ ಎಂಕ ಮಾತ್ರ ಅಗತ್ಯ ಹತ್ತು ಪ್ರತಿ ಒರಿಯಾಗಲೇ ಅಗತ್ಯ ಉಂಡೊಂದು ಟೋಲ್ ರದ್ದಾವೋಡು ಅದಕ್ಕೋಸ್ಕರ 15 ದಿನದಿಂಚಿ ಆ
ಬೆಂತಿನ ಜವನೇರ ಕೊಂಚ ನಿಟಪ್ಪಾಟ ಬರೋಂದಿಲ್ಲ ದೇವನ ಅಕಲ್ ಮಲ್ತಿನ ಕೆಲಸ ಭಾರಿ ಎಡ್ಡೆ ಕೆಲಸ ಅವು ಯಾನು ಮಸ್ತ್ ಟೈಮ್ ವೇಸ್ಟ್ ಮಲ್ಪುಜಿ ಯಾನು ಕೋಡದ ಒಂಜಿ ಎಲ್ಲಿ ಆ ವಿಷಯನ ಪನೋಡಾಪಣೆ ಯಾನು ಇತ್ತ ಟೋಲು ತಾತ್ಕಾಲಿಕ ರದ್ದೊಂದು ಬತ್ತನು ಯಾನವೇನು ಸಂಪೂರ್ಣವಾದ ಓದುದೆ ಐಟ್ ಏನು ಬರೀತೀರಿ ಬಂದಾಗ ಕೆಲವು ವಿಷಯಗಳು ಉಂಟಾಯ್ತು ನೆಟ್ ಟೋಲ್ ಪ್ಲಾಜಾ ನಿರ್ಮಾಣ ಮಲ್ಪುನಾಗ ಅಲ್ಪ ಸರ್ವಿಸ್ ರೋಡ್ ಇಜ್ಜಿ ಐಗೆ ಬೋಡುದಿನ ಟಾಯ್ಲೆಟ್ ನಿರ್ಮಾಣ ಆತಜಿ ಅವು ಆಯ್ತ ಕೆಲವು ಅಂಚಾತಜಿ ಇಂಚಾತಿಜಿ ಅನ್ಪಿನ ಉಂಡು ಅಂಡ ನಿರ್ಮಾಣ ಆಯ್ಬಕ ಮಲ್ಪಿರ ಮನ್ಪಿನ ಸೂಚನೆ ಆಯ್ತು ಇತ್ತಿಲಕ ನಾನು ದಯದಿ ಮನ್ಪಿನಿ ಒಂದು ಭಾರಿ ಎಡ್ಡ ವಿಷಯ ರದ್ದಾತಿನ ಭಾರಿ ಶೋಕದ ವಿಷಯ ಅಂಡ ಒಂದು ಸಂಪೂರ್ಣ ರದ್ದಾತನದ ಎಂಕಲ ಈ ರಾಜ್ಯ ಸರ್ಕಾರದ ಪತ್ರದ ಒಂದು ಕಾಪಿ ಬೋರ್ಡು ಸಂಪೂರ್ಣ ರದ್ದಾತನ ಬಂದು ಮಾತ ಮುಖಂಡರಲ್ಲ ವಿನಂತಿ ಮಲ್ತೊಂದು ಒಂದು ಒಂದು ಮಲ್ದಿನಲ್ಲ ಎಲ್ಲೇ ವಿಷಯ ಇತ್ತು ಒಂದು ಮಲ್ದಿನಲ್ಲ ಎಲ್ಲೇ ವಿಷಯ ಇತ್ತು ಒಂದಿನ ಎಡ್ಡ ವಿಷಯನೇ ಅಂಡ ಒಂದು ಸಂಪೂರ್ಣ ರದ್ದಾತನು ಪನ್ಪಿನ ಒಂಜಿ ಕಾಗಜಿ ನಂಗೆ ಬರೋಡು ಅವೇನು ಕಾಪುವ ಇನಿ ಮಾನ್ಯ ಜಿಲ್ಲಾಧಿಕಾರಿಗೆ ಒಂಜಿ ಮನವಿ ಪತ್ರ ಕೊರೊಂದುಲ್ಲ ಮಾತೆರಲ್ಲ ಒಗ್ಗಟ್ಟಾದು ಒಂಜೇ ಒಂಜಿ ನಮ್ಮ ಪಾತೆರ ನಂಗೆ ಟೋಲು ಬೊಡ್ಚಿ ಒಂದು ನಮ್ಮಡ ನಿರಂತರ ನಮ್ಮ ಮಂತ್ರ ಅದಕ್ಕೋಸ್ಕರ ಯಾನು ನೆತ್ತ ಬಗ್ಗೆ ಜಾಸ್ತಿ ಪಾತೆರೆ ಪೋಪುಜಿ ಯಾನು ಆತೆ ಪನ್ಪಿನಿ ಮಾತೆರೆಗಳ ಪಾತೆರ್ರೆ 5 ನಿಮಿಷದ ಟೈಮ್ ಕೊಡ್ತಾ ಧರ್ಮ ಗುರುಕುಲಗಳಿಗೆ ಎಂಗಳು ಟೈಮ್ ಕೊರ್ಪಿನ ಅದು ಮಲ್ಲ ಜನ ಆತಜ ಅಕುಲು ಏತಲ ಪಾತ್ರೋಳಿ ಮೂಜಿ ಜನಲ ಏತಲ ಪಾತ್ರೋಳಿ ಬೊಕ್ಕ ದ ರಾಜಕೀಯ ಮುಖಂಡರಗಳಿಗೆ 5 ನಿಮಿಷದ ಟೈಮ್ ಕೊಡ್ತಾ ದೇದ ಬರ್ನಾಗ ಟೈಮಲ್ಲ ನಂಗೆ ಅದೇ ಮುಖ್ಯ ಮುಲ್ದುಡ್ದು ಒಂದು ಮುಗಿ ಬೊಕ್ಕ ನಮ್ಮ ಶಾಂತ ರೀತಿದ ಮೆರವಣಿಗೆ ಪಡುಬಿದ್ರಿ ಜಂಕ್ಷನ್ ಮುಟ್ಟ ಪೋದು ಅಲ್ತಿದ್ದು ಪಿರ ಬರೋದಿಲ್ಲ ಒಂದೆಟ್ಲ ಪನ್ಪೆ ಒಂಜೇ ಒಂಜಿ ಅಹಿತಕರ ಘಟನೆ ಅವರ ಬಲ್ಲಿ ರಾಜಕೀಯ ಸ್ಲೋಗನ್ ಓಲ ಪಂಡ್ರೆ ಬಲ್ಲಿ ಅಂಚನೆ ಹೆಸರ ನಂಗೆ ನಮ್ಮ ಧಿಕ್ಕಾರ ಟೋಲ್ ಗೇಟ್ಗೆ ಮಾತ್ರ ಒವ್ವೇ ಪಕ್ಷಗಾವಡು ಒವ್ವೇ ಧರ್ಮಗಾವಡು ಒವ್ವೇ ಜಾತಿಗಾಡತ್ತು ಅದಕ್ಕೋಸ್ಕರ ಮೆರವಣಿಗೆ ಪೋನಾಗಲ್ಲ ಅಂಚನೆ ಭಾರಿ ಶೋಕದ ಮೆರವಣಿಗೆ ಅವಳು ಜನಗಳು ಪುಗರುಂಡ ಮನವಾ ಒಂದಾಂಡ ಒಂಜಿ ಮೆರವಣಿಗೆ ಒಂದಾಂಡ ಒಂಜಿ ಪ್ರತಿಭಟನೆ ಪನಿಸಾದ ಗಲಾಟೆ ಅತ್ತು ಪ್ರತಿಭಟನೆ ಪನಿಸಾದ ಗೌಜತ್ತು ಪ್ರತಿಭಟನೆ ಶಿಸ್ತು ಮಲ್ಪುಗನವ ಸರ್ಕಾರಗಳು ಅವಲ ಮಾಧ್ಯಮ ಮಿತ್ರರು ಪಾಡುವೇರು ಭಾರಿ ಶೋಕದ ಪ್ರತಿಭಟನೆ ಪೊರ್ಲುಡು ಕಜ ಇತ್ತಿನೇನು ಪೆಜ್ಜೊಂಬೋತಿರು ಖಾಲಿ ಬಾಟ್ಲಿ ಇತ್ತಿನೇನು ಗೋಣಿಡು ಪಾಡೊಂದು ಭಾರಿ ಶಿಸ್ತುಡು ವ್ಯವಸ್ಥೆ ಮಲ್ದಿರು ಒಲ್ಪಲ್ಲ ಒಂಚೂರ್ಲ ಗಲೀಜಾತಿ ಮನ್ಪಿನ ಅವಲ ಸ್ಟೇಟ್ಮೆಂಟ್ ಬರಾಡು ನಾನು ಹೆಚ್ಚಿ ಪಾತಿರು ಜಾನು ಯಾನು ಕುಡರ ಪನ್ನೊಂದಿಲ್ಲ ಒಂದು ಪಕ್ಷಾತೀತ ಹೋರಾಟ ಒಂದೇಟು ಗೆಂದಿನಿಯರು ಬಂದಾಗೆಲ್ಲ ಬರ್ಕೊಂಡು ಎಲ್ಲ ಇನಿ ಎಲ್ಲೆಡೆ ಬರ್ರೆ ಯಾವ ರಾಜ್ಯ ಸರ್ಕಾರದ ಪತ್ರ ಬರ್ರೆ ಯಾವ ಟೋಲ್ ರದ್ದಾತು ಅದಾಗ ಎನ್ನಡ್ದು ಗೆಂದಿನತ್ತು ಯಾನು ಮುಖಂಡೆತ್ತು ಎದುರು ಗುಲ್ದಿನ ದೇರ್ಲ ಗೆಂದಿನತ್ತು ಗೆಂದಿನಿ ನಂಗೆ ದೇವರ ಗೆಂದ ಕೊಡ್ತೀನಿ ಒಂಜೇ ಪಾತ್ರ ನಂಗೆ ಬೋಡು ನಂಗೆ ದೇವರ ಗೆಂದ ಕೊಡ್ತೀನಿ ಒಂದೇನು ಏರ್ಲ ನಮ್ಮ ಮನುಷ್ಯರ ಗೆಂದ ಕೊಡ್ತೀನತ್ತು ಒಂದೇನು ದೇವರ ಗೆಂದ ಕೊಡ್ತೀನಿ ನಂಗೆ ಅಹಂ ಬೊಡ್ಚಿ ಯಾನ್ಲ ಮೂಲ ಮುಖಂಡೆತ್ತು ಯಾನಿಗೆಲ್ಲ ನಡುಟು ಒಂಜಿ ಕೊಂಡಿ ಅದು ಬೈದಿನಿ ಮುಲ್ಪ ಒಂಜಿ ನಡುಟು ಒಂಜಿ ಮಾಧ್ಯಮದ ಲೆಕ್ಕ ಬೈದಿನಿ ನಾನು ಪಂಡ ಮಾತೆರನ್ನು ಖುಷಿ ಆಪುಣೆ ಹೆಂಗೆ ಮಾತ್ರ ಯಾನು ಇಂಚೆ ಎಕ್ಸ್ಪೆಕ್ಟ್ಲ ಮಲ್ದಿಜಿ ಈತ ಜನ ಇಂಚೆ ಸೇರುವೇರು ಈತ ಜನ ಒಂಜಿ ಪಕ್ಷಾತೀತವಾದ ಇಂಚೆ ಬರ್ಪೇರು ಮನ್ಪಿನ ಯಾನು ಎನ್ನದಿಜಿ ಬಟ್ ಭಾರಿ ಖುಷಿ ಆಂಡು ಮಾತ ಪಕ್ಷದ ಕುಲದಲ್ಲಿರು ಮಾತ ಪಕ್ಷದ ಮುಖಂಡರ ಮೂಲ ಉಪಸ್ಥಿತರಲ್ಲಿರು ಮಾತಿರನ್ನು ಗೌರವಿಸೋದಲ್ಲ ನನ್ನ ಹೆಚ್ಚಿ ಪಾತ್ರಂದ ಎನ್ನ ರಡ್ಡು ಪಾತ್ರ ಮುಗಿಪುವೆ ಧನ್ಯವಾದ ಬೇಡವೇ ಬೇಡ 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 ನಮ್ಮನ ಒಂಜಿ ವಿಚಾರ ಪಂಡ್ರೆ ಭಾರಿ ಖುಷಿ ಆಪುಂಡು ಕಾರ್ಕಳ ಕ್ಷೇತ್ರದ ಜನತೆ ಕಾರ್ಕಳದಂಚಿತ್ತೇರು ಕಾಪು ಕ್ಷೇತ್ರದ ಜನತೆ ಕಾಪುದಂಚಿತ್ತೇರು ಈ ಟೋಲ್ ಗೇಟ್ದ ವಿಷಯಡು ಒಂಜಿ ಸರ್ಕಾರಗೂ ಖುಷಿಟ್ ಧನ್ಯವಾದ ಪನಡು ಒಂದು ದಾಯ ಬಣ್ಣಗ ರಡ್ಡು ಕ್ಷೇತ್ರದ ಜನಕ್ಕಳೆಲ್ಲ ಒಂಜಪ್ಪೆ ಜೋಕುಲ್ಲಕ್ಕ ಒಂಜೇ ವೇದಿಕೆ ದಡಿಟ್ ರಾಜಕೀಯವಾದ ರಹಿತವಾದ ಪಕ್ಷಾತೀತವಾದ ಜಾತ್ಯತೀತವಾದ ಧರ್ಮಾತೀತವಾದ ಒಟ್ಟು ಮಲ್ತಿನ ಒಂಜಿ ಕೀರ್ತಿ ಉಂಡಾಡ ಅವು ಈ ಟೋಲ್ ಗೇಟ್ದ ವಿಚಾರಗೂ ಪಣಂದು ಭಾರಿ ಖುಷಿಟ್ ಪಂಡ್ರೆ ಇಷ್ಟಪಡ್ಪ ನಮ್ಮ ಅಧ್ಯಕ್ಷರು ಪಂಡರು ರಾಜಕೀಯದ ಚಪ್ಪಲನ್ನು ಪಿದಾಯಿದ್ದು ನಮ್ಮ ಉಲಾಯಿ ಬತ್ತದ ಪಕ್ಷಾತೀತವಾದ ಜಾತ್ಯತೀತವಾದ ಧರ್ಮಾತೀತವಾದ ಮಾತೆರ್ಲ ಒಂಜೇ ಧ್ಯೇಯೋಡು ಒಂಜೇ ಉದ್ದೇಶಡು ಈ ಟೋಲ್ ಗೇಟ್ದ ಒಂಜಿ ಪ್ರಸ್ತಾವನೆ ಸಂಪೂರ್ಣವಾದ ಶಾಶ್ವತವಾದ ರಾಜ್ಯಪತ್ರಡು ರದ್ದಾದ ಆದೇಶ ಬಂದ ಮುಟ ನಮನ ಹೋರಾಟ ನಿರಂತರ ಅಂದು ಪಣ್ಣಡು ಆನಿರ್ದಾರ ಇನಿಕ್ ಪೂರ ರಾಜಕೀಯ ಪಕ್ಷದ ಮುಖಂಡರ್ನಗಲೆಡ ವಿನಂತಿ ಮಲ್ತೊನ್ನು ಒವ್ವೇ ರೀತಿದ ಪಾತೆರ್ನಗಲ ನಮ್ಮ ಒವ್ವೇ ರೀತಿದ ವ್ಯಕ್ತಿನಾವಡು ಒವ್ವೇ ರೀತಿದ ಪಕ್ಷನಾವಡು ನಮ್ಮ ದೂರದ ಪಾತೆರ್ನ ಬೊಡ್ಚಿ
ನಮಕ್ ಬೋಡಾಪಿನಿ ಒಂಜೆ ನಮನ ಟೋಲ್ ಶಾಶ್ವತ ರದ್ದು ಐಕ್ ನಿಗಲ್ನ ಮಾತ ಪಕ್ಷದ ಮುಖಂಡರ್ನಗಲ್ನ ಒತ್ತಡ ರಾಜ್ಯಗೂ ಸರ್ಕಾರಗೂ ಬೂರ್ನಗ ಮಾತ್ರ ನಮಕ್ ಅವು ಸಕ್ಸಸ್ ಆವರೆ ಸಾಧ್ಯ ಅಂದು ಪನೊಂದು ನಮ್ಮ ಮುದುರಂಗಡಿದ ಚರ್ಚದ ಧರ್ಮಗುರುಕುಲು ನಮ್ಮೊಟ್ಟಿಗೂ ಸೇರೊಂದುಲ್ಲೇರು ಅರೆಲ್ಲ ಆತ್ಮೀಯವಾದ ಈ ಕಾರ್ಯಕ್ರಮಕ್ಕೂ ಸ್ವಾಗತ ಮಲ್ತೊಂದುಲ್ಲ. ನಮಕ್ ಈ ಕಾರ್ಯಕ್ರಮಡು ಈ ಕಾರ್ಯಕ್ರಮಕ್ಕೂ ವಿಶ್ವಕರ್ಮ ಒಕ್ಕೂಟ ರಿಜಿಸ್ಟರ್ಡ್ ಅವಿಭಜಿತ ದಕ್ಷಿಣ ಕಿಲ್ಲೆ ಮುಗುಲು ಬೈದೇರೆ ಅಂಚನೆ ಜೆಸಿ ರೋಟ್ರಿ ಲಯನ್ಸ್ ಪಡುಬಿದ್ರಿ ಬೊಕ್ಕ ಬೆಳ್ಮಣ್ಣದ ಜೆಸಿ ರೋಟ್ರಿ ಲಯನ್ಸ್ದ ಸದಸ್ಯರು ಶಿರುವಾದ ಎರ್ಮಾಳದ ಪಲಿಮಾರದ ಅಂಚನೆ ಮಾತ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆದ ಅಧ್ಯಕ್ಷ ಸದಸ್ಯರೇ ನಮ್ಮ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಂದುಲ್ಲ. ಜಾರಂದಾಯ ಸೇಮಾ ಸಮಿತಿ ಸಚಿತ್ಲು ಟಿಪ್ಪರ್ ಮಾಲೀಕರ ಸಂಘ ಚರ್ಚ್ ಎರ್ಮಾಳು ಪಲಿಮಾರು ಇಲ್ಲಿಯ ಚರ್ಚಿನ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗ ಎಲ್ಲ ಸದಸ್ಯರು, ಬಂಟರ ಸಂಘ ಪಡುಬಿದ್ರಿ, ಕನ್ನಂಗಾರು ಮೊಗವೀರ ಸಂಘ ಹೆಜಮಾಡಿ, ಬಿಲ್ಲವ ಸಂಘ ಪಡುಬಿದ್ರಿ ಹೆಜಮಾಡಿ, ದೇವಾಡಿಗ ಸಂಘ ಇವರನ್ನೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ರವೀಂದ್ರ ಶೆಟ್ಟಿ ಬಜಗೋಳಿ ಕ್ರಷರ್ ಯೂನಿಯನ್ನ ರಾಜ್ಯಾಧ್ಯಕ್ಷರು ಹಾಗೂ ಅಯ್ಯಪ್ಪ ಸ್ವಾಮಿ ಭಜನಾ ಸಂಘ ಎರ್ಮಾಳು ತೆಂಕ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ದಿನಕರ ಬಾಬು ದಲಿತ ನಾಯಕ ಇವರನ್ನು ಕೂಡ ಗೌರವಪೂರ್ವಕವಾಗಿ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಇದೀಗ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರು ಕಾಪು ವಿಧಾನಸಭಾ ಕ್ಷೇತ್ರ ಲಾಲಾಜಿ ಆರ್ ಮೆಂಡನ್ ಅವರು ಉಪಸ್ಥಿತರಿದ್ದಾರೆ. ಸರ್, ನಿಮ್ಮಿಂದ ಒಂದು 5 ನಿಮಿಷದ ಮಾತಿಗಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಪಡುಬಿದ್ರಿ ಕಾರ್ಕಳದ ಮಧ್ಯೆ ಕಂಚಿನ ಕದಲ್ಪ ಪ್ರಸ್ತಾವಿತ ಟೋಲ್ಗೇಟ್ದ ಒಂಜಿ ವಿಚಾರ ನಮ್ಮ ಮಾತೈನಿ ಪ್ರತಿಭಟನಾ ವಾರ್ತಾ ಅದು ಈ ಸಭೆ ಸೇರ್ದುಲ್ಲ. ಈ ಸಭೆಟ್ ನಂಗೆ ಮಾರ್ಗದರ್ಶನ ಮಲ್ಪರ ಬೈದ್ರಂಚಿನ ವಿವಿಧ ಧರ್ಮಗುರುಗಳೇ ಈ ಒಂದು ಸಮಿತಿದ ಹೋರಾಟ ಸಮಿತಿ ಅಧ್ಯಕ್ಷರಾಯನ ಶ್ರೀಯುತ ಮಿತ್ರರಾಯನ ಸುಹಾಸ್ ಹೆಗ್ಡೆರೆ, ಶಾಸಕ ಮಿತ್ರರಾಯನ ಶ್ರೀಯುತ ಗುರುಮೇಶ್ವರ ಶೆಟ್ರೆ ಅಂಚನೆ ಬೈದಿನಂಚಿನ ಮಾತ ಹೋರಾಟ ಸಮಿತಿದ ಬಕ್ಕ ಊರ್ದ ಸಮಸ್ತ ಸುತ್ತಮುತ್ತದ ಊರ್ದ ನಾಗರಿಕ ಬಂಧು ಭಗ್ನಿಯರೇ, ಮಾಧ್ಯಮ ಸ್ನೇಹಿತರೆ, ಸರ್ವೇರ ಪ್ರಥಮತವಾದ ಒಂದನೇ ಸಲ್ಲಿಸೋದಿಲ್ಲ. 2013ನೇ ಇಸವಿಯಲ್ಲಿ ಸನ್ಮಾನ್ಯ CM ಉದಾಸಿ ಲೋಕೋಪಯೋಗಿ ಇಲಾಖೆದ ಸಚಿವರಾದಿದ್ದರು. ಡಾಕ್ಟರ್ VS ಆಚಾರ್ಲ ಮುಂಚೂಣಿ ನಾಯಕರಾದ ಪಡುಬಿದ್ರಿ ಹಿಡಿದು ಕಾರ್ಕಳ ಮುಟ್ಟ ಸುಮಾರು 30 ಕಿಲೋಮೀಟರ್ ರಸ್ತೆದ 50 ಕೋಟಿ ವೆಚ್ಚದ ಒಂದು ಕೇಶಿಪ್ ರಸ್ತೆಯನ್ನು ಉದ್ಘಾಟನೆ ಮಾಡ್ಕೊಂಡ ಕಾರ್ಯಕ್ರಮಗಳು ಎಂಕಲು ಅದಕ್ಕೆ ಕಾರ್ಕಳಕ್ಕೆ ಪೂದ ಕಾರ್ಯಕ್ರಮಗಳು ಭಾಗವಹಿಸದಿತ್ತ. ಬಹುಶಃ ರಸ್ತೆ ಆದು 10-14 ವರ್ಷ ಆಂಡು ಈ ಹಿನ್ನೆಲೆ ಒವ್ವೇ ಒಂಜಿ ರಸ್ತೆ ನಗಲ ಸರ್ಕಾರ ಸುಂಕ ವಸೂಲಾತಿ ಅಥವಾ ಟೋಲ್ಗೇಟ್ದ ಮೂಲಕ ಉಳ್ಳ ವಸೂಲಾತಿ ಮಲ್ಪಂಚಿನ ಮಸ್ತ್ ಕೋಟಿ ನಮ್ಮ ತೂಪ ನಮ್ಮ ಕೈತಲ್ದ ಹೆಜಮಾಡಿಡು ಸುರತ್ಕಲ್ಡು ಮತ್ತು ಟೋಲ್ಗೇಟ್ ಆದಿತ್ತು. ಕೇಂದ್ರ ಸರ್ಕಾರದ ಒಂದು ನಿಯಮಾನುಸಾರ ಒಂದು ಟೋಲ್ಗೇಟ್ದ ಅಂತರ ಕನಿಷ್ಠ 50 ಕಿಲೋಮೀಟ್ರ್ ಮಟ್ಟ ಉಪ್ಪೋಡು ಬಂದೊಂದು ಲೆಕ್ಕ. ನಮ್ಮ ಹೆಜಮಾಡಿ ಟೋಲ್ಗೇಟ್ ಆದಿತ್ತು, ಆಯ್ತು ದುಂಬು ಸುರತ್ಕಲ್ಲ ಒಂದು ಟೋಲ್ಗೇಟ್ ಆದಿತ್ತು. ಅಲ್ಪ 4 ಕಿಲೋಮೀಟ್ರದ ಅಂತರೊಡೆ ಒಂದು 10 ಕಿಲೋಮೀಟರ್ ಅಂತರೊಡೆ ಅಲ್ಪ ಟೋಲ್ಗೇಟ್ ಇತ್ತು. ಅಂಚನೆ ಸಾಲಿಗ್ರಾಮ ಒಳ್ಳತ್ತು ನಮ್ಮ ಸ್ಥಳೀಯ ವಾಹನಗಳ ಪೋಪಿನ ಬರ್ಪಿನಕ್ಕೆ ಮಸ್ತ್ ನಮ್ಮ ರಿಯಾಯಿತಿ ಕೇಂದ್ರ ಅಥವಾ ಕೆಲವೇ ಕೊಡ್ತೇರು ಬೆತೆ ಬೇತೆ ನಂಗೆ ತೊಂದರೆ ಆತಿನದಾಗ ಸಂದರ್ಭ ನಮ್ಮ ಐಕೆ ವಿರೋಧ ಮಲ್ದ ಪ್ರತಿಭಟನೆ ಮಲ್ದ. ಬಹುಶಃ ಈ ಒಂದು ಟೋಲ್ಗೇಟ್ಲ ಬಹುಶಃ ಸರ್ಕಾರ ನೆಟ್ಟು ದುಂಬಳವರ ಪ್ರಸ್ತಾಪ ಆತನ ಮಂದಿತ್ತ ಸುಹಾಸ್ ಹೆಗ್ಡೆರು ಬೇತಾಕಲು ಮತ್ತು ನಂಗೆ ಉಲ್ಲೇಖ ಮಲ್ತೇರು. ಬಹುಶಃ ಈ ರಸ್ತೆ ಆಯ್ನದಾಗ ಪಿರಾವುಡು ಟೋಲ್ಗೇಟ್ಲ ಕೆಲವು ಕೊಟ್ಟು ಮಲ್ದಿನಾಲ ಉಂಡು. ಬಹುಶಃ ನಂಗೆ ಮಸ್ತ್ ವರ್ಷ ದುಂಬು
ಮುಂಬೈದ ಮಹಾರಾಷ್ಟ್ರಡು ನಮ್ಮ ಮಹಾರಾಷ್ಟ್ರದ ಮುಂಬೈಡು ಇಂಚೆನೆ ಟೋಲ್ಗೇಟ್ ಆನಾಗ ಅಂತ ಸ್ಥಳೀಯ ಸಂಘಟನೆಯಿಂದ ಪೂರ ಒಟ್ಟಾದ ಶಿವಸೇನ ನೇತೃತ್ವದ ಹೋರಾಟ ಮತ್ತು ಆ ಟೋಲ್ಗೇಟ್ ರದ್ದಾತಿನೆಲ್ಲ ಉದಾಹರಣೆ ಉಂಟು. ಬಹುಶಃ ಇನ್ನಿಕ್ಕಲ ನಮ್ಮ ಈ ಒಂಜಿ ಟೋಲ್ಗೇಟ್ ರದ್ದಾವಡು ಬಂದು ನಮ್ಮ ಹೋರಾಟ ಮಾಡ್ತಾ ನಮ್ಗೆ ಮಸ್ತ್ ಟೋಲ್ಗೇಟ್ದ ಬಗ್ಗೆ ಸ್ಥಳೀಯ ಸುಮಾರು ಸುತ್ತಮುತ್ತದ 30-40 ಊರ್ದಾಕಲಿ ಈ ರಸ್ತೆಯನ್ನು ಉಪಯೋಗ ಮಲ್ಪ ನಮ್ಮ ಒಂಜಿ ಪಡುಬಿದ್ರಿ ಕಾರ್ಕಳ ಬೆಳ್ಮನ್ ಮತ್ತು ಒಂಜಿ ನಮ್ಮ ಕೆಲವು ಪೇಟೆಗಳು ಮತ್ತು ಅಭಿವೃದ್ಧಿ ಆಗ್ತಿರಂಚಿನ ಪೇಟೆ ಅಂಚಾದ ಜನಕ್ಕೂ ಸಾಮಾನ್ಯವಾದ ಆ ಸಂಪರ್ಕಕ್ಕೆ ಬರೋಡೆ ಆಪುಡು. ಆ ಹಿನ್ನೆಲೆಡು ಈ ರಸ್ತೆ ನೆಕ್ ಟೋಲ್ಗೇಟ್ ನಂಗೆ ಬೊರ್ಚಿ ಬಂದಿನ ಒಂಜಿ ದೃಢ ನಿರ್ಧಾರ ನಮ್ಮ ಹೋರಾಟಗಾರರು ಉಂಟು ಪಕ್ಕ ಜನಕುಳ್ಳೆಲ್ಲ ಉಂಟು. ಅಂಚಾದ ಒವ್ವೇ ಕಾರಣಕ್ಕೂ ಈ ಟೋಲ್ಗೇಟ್ ಅವರೇ ಬಲ್ಲಿ ಬಂದು ನಮ್ಮ ಮಾತಾ ಒಕ್ಕರಲ್ಲ ಹೋರಾಟ ಉಂಡು. ನೆಟ್ಟು ಜಾತಿ ಮತ ಭೇದ ಭಾವ ದಿವಂದೆ ಪಕ್ಷಾತೀತವಾದ ನಮ್ಮ ಈ ಹೋರಾಟ ಕಾರ್ಯಕರ್ತ ಆ ಹೋರಾಟದ ಫಲಶ್ರುತಿಯಾದ ನಮ್ಮ ನೆಟ್ಟು ದುಂಬೆ ಸನ್ಮಾನ್ಯ ಸಭಾ ಸೆಕ್ರೆಟರಿ ನೇತೃತ್ವಡು ಮಸ್ತೋ ಸರಿ ನಮ್ಮ ಅಲ್ಪ ನಮ್ಮ ಜವಣೇರ್ನಂಗೆ ಮತ್ತು ಸೇರಿದು ಬೇತೆ ಬೇತೆ ಸಭೆ ಸಮಾರಂಭವನ್ನು ಮಲ್ತದ್ದು ನಮ್ಮ ಪ್ರತಿರೋಧನ ವ್ಯಕ್ತಪಡಿಸೋದು ಇಲ್ಲ ಕಾರ್ಯಕರ್ತೆಯರು ಪೂರ ಬತ್ತದು ಅಥವಾ ಈ ಹೋರಾಟಗಾರ ಪೂರ ಬತ್ತದು ಈ ನೆಕ್ಕು ನಮ್ಮ ಪ್ರತಿರೋಧ ಮಲ್ತವಲ್ಲ. ಸನ್ಮಾನ್ಯ ನಿತಿನ್ ಗಡ್ಕರಿ ನಮ್ಮ ಕೇಂದ್ರದ ಸಾರಿಗೆ ಸಚಿವರಾದ ಅಥವಾ ಬೇತೆ ಬೇತೆ ಎಡ್ಡೆ ರಾಷ್ಟ್ರೀಯ ಹೆದ್ದಾರಿ ಮತ್ತು ನಂಗೆ ಕೊಡ್ತೇನೆ ನಮ್ಮ ರಾಜ್ಯಗೂ ರಾಷ್ಟ್ರಗೂ ಮತ್ತು ಅರ್ನ ಅನಿಸಿಕೆ ಪ್ರಕಾರ ಇತ್ತೆತ್ತಿನಂಚಿನ ಅವು ಹೆಜಮಾಡಿ ಪರ್ಯವು ಅಥವಾ ಸಾರಿಗೆಮ ಪರ್ಯವು ಬೇತೆ ರಾಷ್ಟ್ರೀಯ ಹೆದ್ದಾರದ ಟೋಲ್ಗೇಟನ್ನು ಕ್ರಮೇಣ ರದ್ದತಿ ಆಪಿನಂಚಿನ ಒಂಜಿ ಪ್ರಸ್ತಾಪ ಅರ್ನ ಭಾಷಣ ಉಲ್ಲೇಖತ್ತಲು ದುಂಬು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ನಮ್ಮ ದೇಶದ ಪ್ರಧಾನಮಂತ್ರಿ ಆದ ಪನಗ ಒವ್ವೇ ಒಂಜಿ ರಾಷ್ಟ್ರೀಯ ಹೆದ್ದಾರಿ ಹೊಸ ರಸ್ತೆ ಆಪುಂಡ ಪೆಟ್ರೋಲ್ ಡೀಸೆಲ್ಡು ಐಟು ₹1 ಒಂಜಿ ಮಾರ್ಜಿನ್ ಒಂದು ಅವೇನು ರಾಜ್ಯ ರಾಷ್ಟ್ರೀಯ ಹೆದ್ದಾರಿಗೆ ಮತ ಕೊಡುಗೆ ಅದು ಕೊರಂತೇರು ಅಂಚ ಬೇತೆ ಬೇತೆ ರೀತಿಯ ಐಕೆ ಸುಂಕ ವಸೂಲಾತಿ ಮಲ್ಪಂಚಿನ ವಿಧಾನ ಉಂಟು. ಬಹುಶಃ ನಂಗೆ ನಮ್ಮ ಊರ್ದ ಬಡ ಜನಕುಲಿಗೆ ಅಥವಾ ನಿತ್ಯ ಮೂರು ವಾಹನ ಸಂಚಾರ ಪೋಪಿನ ಕಡೆಗೆ ಅನಿವಾರ್ಯವಾಯ್ದು ರಡ್ಡಾಡು ಮುಜಿ ಟೋಲ್ಗೇಟ್ ಕಾಸು ಕಟ್ಟದ ಪೋಪಿನ ಸ್ಥಿತಿ ಇಜ್ಜಿ ಇನ್ನು ಸಾರಿಗೆ ವ್ಯವಸ್ಥೆ ಪರ್ಯಾವು ಬಸ್ತಕಲು ಪರ್ಯಾವು ಎಲ್ಲೆಲ್ಲ ವ್ಯಾಪಾರಸ್ಥರಿಗೆ ಮಾತ್ರ ಈ ಟೋಲ್ಗೇಟ್ ಮಸ್ತ್ ಹೊರೆ ಆಪುಡು. ಆ ಹಿನ್ನೆಲೆ ಸರ್ಕಾರ ಒವ್ವೇ ಉಪ್ಪಡು ಆಯ್ಕಿತ ಉದ್ದೇಶ ನಮ್ಮ ಮಾತ ಪಕ್ಷಭೇದ ರಹಿತವಾದ ಬೈದಿನಂಚ ನಮ್ಮ ಮಾತ ಬಂದುಲ್ಲ ಒಂಜಿ ಒಕ್ಕರೊಳ್ಳು ನೆಕ್ ಹೋರಾಟ ಮಾಡ್ತದೆ ಈ ಒಂಜಿ ಟೋಲ್ಗೇಟ್ ರದ್ದಾತಿ ಮಲ್ಪರೆ ನಮ್ಮ ಮಾತ ಪ್ರಯತ್ನ ಮಲ್ಪಡು. ಸರ್ಕಾರದ ಅಧಿಕೃತವಾದ ಅವು ಗೆಜೆಟ್ ಪಬ್ಲಿಕೇಶನ್ ರಾಜ್ಯ ಪತ್ರಡು ಅಕಲು ಪ್ರಕಟ ಮಾಡ್ತದೆ ನಂಗೆ ಪತ್ರನು ಕೊರೋಡು. ಆ ರೀತಿಲಿ ಈ ಒಂದು ಹೋರಾಟಕ್ಕೆ ನಮ್ಮ ಯಶಸ್ವಿಯಾದ ಹೋರಾಟ ಮಲ್ಪಡು ಅನಿವಾರ್ಯ ಅಗತ್ಯ ಪೂರ್ಣ ಬೆಂಗಳೂರು ಹೋದಲ್ಲ ನೆತ್ತ ಬಗ್ಗೆ ರಾಜ್ಯ ಸರ್ಕಾರದ ಕಳ್ಳ ನಮ್ಮ ತಂಡ ದಾಖಲೆ ನಿಯೋಗ ದಾಖಲೆ ಪೋದು ನೆತ್ತ ಬಗ್ಗೆ ಸ್ಪಷ್ಟವಾಯಿನ ಒಂಜಿ ಉತ್ತರವನ್ನು ಗೆತ್ತ ನೋಡು. ಆ ಹಿನ್ನೆಲೆ ಈ ಒಂಜಿ ಕಾರ್ಕಳ ಪಡುಬಿದ್ರಿ ಮಧ್ಯಡು ಕಂಚಿ ನೋಡ್ಕೊಂಡು ಪ್ರಸ್ತಾಪ ಆಪಿನಂಚಿನ ಈ ಟೋಲ್ಗೇಟ್ ರದ್ದಾವಡು ಬಂದು ಯಾನ್ನ ಒಂಜಿ ಮಾಜಿ ಶಾಸಕನ್ನೆಲೆಟ್ಟು ಈ ಒಂಜಿ ಕ್ಷೇತ್ರದ ಅಭಿವೃದ್ಧಿಡು ನಮ್ಮ ಮಸ್ತ್ ನಮ್ಮ ಕೊಡುಗೆಯನ್ನು ಕೊಡ್ತಾ. ಆ ಹಿನ್ನೆಲೆ ನೆತ್ತ ಬಗ್ಗೆಲ್ಲ ಸನ್ಮಾನ್ಯ ಡಾಕ್ಟರ್ ವಿ.ಎಸ್. ಆಚಾರ್ಯ ಸನ್ಮಾನ್ಯ CM ಉದಾಸೀನಕಲ ಆ ಕಾರ್ಯಕ್ರಮ ಎಂಕೆಲ್ಲ ಆ ಒಂಜಿ ಉದ್ಘಾಟನಾ ಕಾರ್ಯಕ್ರಮ ಆ ರಸ್ತೆಗೆ ಚಾಲನೆ ಕೊರಂಗ ಉದ್ಘಾಟನೆ ಕಾರ್ಯಕ್ರಮಗಳ ಭಾಗವಹಿಸಿದ ಹಿನ್ನೆಲೆ ಈ ರಸ್ತೆ ಟೋಲ್ಗೇಟ್ ಅದಗದಲ್ಲ ಪ್ರಸ್ತಾಪ ಇತ್ತೆ ಪ್ರಸ್ತಾಪ ಬತ್ತಿನ ಕಸರಾದ ಅವೇನು ವಿರೋಧ ಮಾಡ್ತದೆ. ಈ ಹೋರಾಟಗೂ ನಮ್ಮ ಯಶಸ್ವಿಯಾದ ಈ ಟೋಲ್ಗೇಟ್ ರದ್ದತಿ ಮಲ್ಪರೆ ನಾವು ಪ್ರಯತ್ನ ಮಲ್ಪಕ ಪನ್ನೊಂದು ಎನ್ನಾಡು ಪಾತೆ ಮುಗಿಪೆ. ಜೈ ಹಿಂದ್ ಜೈ ಕರ್ನಾಟಕ. ಒಂದಷ್ಟು ಹೋರಾಟದಲ್ಲಿ ನಿಮ್ಮ ಜೊತೆ ನಾವಿದ್ದೇವೆ ಎಂದು ನಮಗೆ ಹೋರಾಟಗಾರರ ಉದ್ದೇಶಿಸಿ ಮಾತಾಡಿದಂಥ ಮಾಜಿ ಶಾಸಕ ಲಾಲಾಜಿ ಆರ್ ಮೆಂಟನ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಮುಂದಕ್ಕೆ ಸಭಾಂಗಣದ ವೇದಿಕೆಯ ಬದಿಯಲ್ಲಿ ನಿಂತಿರುವಂತಹ ಎಲ್ಲ ಮಾನ್ಯರು ಕೂಡ ಅಲ್ಲಿ ಸ್ವಲ್ಪ ಜಾಗವನ್ನು ತೆರವುಗೊಳಿಸಿ ಅನುವು ಮಾಡಿಕೊಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಶ್ರೀ ಮಧುರಾಯ ಭಟ್ ಆಡಳಿತ ಮುಕ್ತೇಶ್ವರರು ನಂದಿಕೂರು ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನ ಇವರ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಾ ಟ್ಯಾಕ್ಸಿಮನ್ ಅಸೋಸಿಯೇಷನ್ನ ಅಧ್ಯಕ್ಷರು ಆಗಿರುವಂತಹ ಮತ್ತು ಮಾಜಿ ಶಾಸಕರು ಆಗಿರುವಂತಹ ರಘುಪತಿ ಭಟ್ ಇವರ ಇರುವಿಕೆಯನ್ನು ಗೌರವಿಸುತ್ತಾ ಕಾಡಿಪಟ್ನ ನಡಿಪಟ್ನ ಮೊಗವೀರ ಮಹಾಸಭಾ ಅಧ್ಯಕ್ಷರು ಸದಸ್ಯರು ಇವರನ್ನು ಗೌರವಿಸುತ್ತಾ
ಟ್ಯಾಕ್ಸಿ ಮ್ಯಾಕ್ಸಿ ಮಾಲಕ ಚಾಲಕರ ಸಂಘ ಅಧ್ಯಕ್ಷರು ಸದಸ್ಯರು ಉಡುಪಿ ಜಿಲ್ಲೆ ಇವರ ಇರುವಿಕೆಯನ್ನು ಗೌರವಿಸುತ್ತಾ ಅಂಬೇಡ್ಕರ್ ಯುವ ಸೇನೆ ಕಾಪು ತಾಲೂಕು ಘಟಕ ಇವರ ಇರುವಿಕೆಯನ್ನು ಗೌರವಿಸುತ್ತಾ ಈಗ ಉಡುಪಿಯ ಮಾಜಿ ಹಾಗೂ ಮುಂದಕ್ಕೆ ಉದಯ ಶೆಟ್ಟಿ ಮುನಿಯಾಲು ಉದ್ಯಮಿಗಳು ಇವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಸಾಕಷ್ಟು ಜನರು ಮಾತಾಡಲಿಕ್ಕಿದೆ. ಇವೆಲ್ಲ ಬಂದಿರುವಂಥ ಅತಿಥಿಗಳು ನಮ್ಮ ಜೊತೆ ಸಹಕರಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಒಂದು 3 ನಿಮಿಷದ ಕಾಲ ಮಾತಾಡಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಸೇರಿದ ಮಾತೆರ ನಮಸ್ಕರಿಸ ಒಂದು ನಮ್ಮ ನಂಬಿನ ದೈವದೇವರನ್ನು ಮನಸಾರ ನೆನೆತಂದು ಉಪಸ್ಥಿತರಿಪ್ಪನ ಪರಮ ಪೂಜ್ಯ ಸ್ವಾಮಿಲೆಗೆ ಆಶೀರ್ವಾದಕ್ಕೇನೊಂದು ಅಂಚಿನ ಧರ್ಮಗುರುಕುಲನ ಆಶೀರ್ವಾದಕ್ಕೇನೊಂದು ಸೇರಿದ ಮಾತ ಗಣ್ಯರಿಗೆ ನಮಿಸೊಂದು ಇತ್ತದಾನೆ ಪನ್ಯ ಸುವಾಸಣ್ಣೆ ಬಾರಿ ಪೊರ್ಲುಡು ಪಂಡೇರು ಟೋಲ್ದ ಬಗ್ಗೆ ಅಂಚಾರಬಹುದು ಜಾಸ್ತಿ ಈ ಬಗ್ಗೆದಲ್ಲ ಪಾತ್ರೆರ್ನ ಉಚಿತ ಹತ್ತೊಂದು ಪನ್ಯ ಎನ್ನೊಂದು ಖಂಡಿತ ಜನಕ್ಲಿಗೆ ಬುಡ್ಚಾಯಿನ ಇಜಿನ ಜನಕ್ಲೆ ತೊಂದರೆ ಆಬುನ ಉವೇ ಒಂಜಿ ಟೋಲ್ ಇಪ್ಪರವು ದಾದ ಬತ್ತನೆಲ್ಲ ಅದಕ್ಕೆ ನಮ್ಮ ಎಂಚ ಸಂಘಟಿತರಾದ ಒಂಜಿ ಕೆಲಸ ಮಲ್ಪಡೊಂದು ಸುವಾಸಣ್ಣನ ಮೂಲಕ ಇನಿ ಇಡೀ ಉಡುಪಿ ಜಿಲ್ಲೆಗೆ ತೋಜಾಕ್ ಬರ್ಪುನಂಚಿನ ಮಲ್ಲ ಬೇಲೆ ಆತನ ಪಂಡ್ರೆ ಭಾರಿ ಸಂತೋಷ ಪಡ್ಬೆ. ನಮಗೆ ಏಪಲ ತೊಂದರೆ ಹಾಕಿನ ಸುರುತ ಪುದರ್ ನೆನಪಾವನೇರ ಪಂಡ ಸುವಾಸಣ್ಣನ ದೇ ಪಂಡ ಆರೋಂಜವೇನು ಪತಬೋಂಡ ಅವೇನು ಕೋಡಿ ಎತ್ತ ಬೇರೆ ಬೊಕ ಏನು ಪಕ್ಷಾತೀತವಾದ ಜಾತ್ಯತೀತವಾದ ಒಂಜಿ ಎಡ್ಡೆ ರೀತಿಯ ಪತೋಪೇರು ಪನ್ಪರ ಒಂಜಿ ನೆಲೆಟ್ ಇನ್ನು ಮಾತೆರ್ಲ ಈತ ಮಲ್ಲ ಸಂಕೇತ ಕೊಟ್ಟಾತ ಖಂಡಿತ ಜಿಲ್ಲೆಡ್ ಇಂಚಿನ ಒಂಜಿ ಜನಕ್ಲೇನು ನಮ್ಮ ಏಪಲ ನೆನೆತೊನ್ನ ಎದುರು ದೀಪನ ಭಾರಿ ಮಲ್ಲ ಅವಶ್ಯಕತೆ ಉಂಟು. ಆ ನಿಟ್ಟಿಡು ಎಡ್ಡೆ ರೀತಿಯ ಹೋರಾಟ ಖಂಡಿತ ಟೋಲು ಈ ರಸ್ತೆ ಆವರೆಗೆ ಖಂಡಿತ ಮಾತೆರ್ಲ ಒಟ್ಟು ಸೇರಿದ ಬುಡುಪನ ಪ್ರಶ್ನೆನೇ ಇಜ್ಜಿ ಇತ್ತತಾನೆ ಪನ್ಲಕನೆ ಒಂದೇನು ರಾಜ್ಯ ನೋಟಿಫಿಕೇಶನ್ ಬರ್ಪುನಂಚಿನ ಬೇಲೆ ಆವಡು ಬಂತೇರು ಅವೇನು ದುಮ್ಮದ ದಿನಟ್ಟು ನಮ್ಮ ಮಾತ ಸೇರಿದ ಮಲ್ತು ಅವೇನು ಮಲ್ಪುಗ ಬಂದ ಪಾತೆರವನ್ನು ಪನೊಂದು ಮಾತೆರಲ್ಲ ವಂದಿಸೋದು ಎನ್ನ ಪಾತೆರ ಉಂತವೆ ನಿಗಲ್ನೊಟ್ಟಿಗೂ ಯಾನುಲ್ಲೆಂದು ಸುರುದಿಂಚಿಲ ನಮಕ್ ಸಹಕಾರಿ ಸಾಧಿನಂಚಿನ ಮುನಿಯಲು ಉದಯ್ ಶೆಟ್ರಿಗೆ ಅಭಿನಂದನೆಯನ್ನು ಸಲ್ಲಿಸ ಒಂದು ಮಿತ್ತಿಗೆ ಉಡುಪಿ ಕ್ಷೇತ್ರದ ಮಾಜಿ ಶಾಸಕರಾಯಿನ ಶ್ರೀ ರಘುಪತಿ ಭಟ್ ಮೇರೆ ನಮ್ಮನ್ನು ಉದ್ದೇಶಿಸಾದ 5 ನಿಮಿಷ ಪಾತೆರಡೊಂದು ವಿನಂತಿ ಮಲ್ತೊಂದುಲ್ಲ. ಸ್ವಾಮಿಲೆಗ್ಲ ಧರ್ಮಗುರುಲೆಗ್ಲ ವಂದನೆ ಸಲ್ಲಿಸಾದ ಈ ಟೋಲ್ದ ವಿರುದ್ಧ ಹೋರಾಟ ಮಲ್ಪನ ಚಿತ್ತನ ಮಾತ ಹೋರಾಟಗಾರರೇ ವಂದನೆ ಸಲ್ಲಿಸಾದ ಇನಿ ಪಡುಬಿದ್ರೆ ಕಂಚಿನಾಡ್ಕಡು ಉಡುಪಿ ಜಿಲ್ಲೆದ ಜನಕಲ್ನ ಒಂಜಿ ಒಗ್ಗಟ್ಟಿನ ತೋಜಾವನ ಬೇಲೆ ಇನ್ನು ಯಾವೊಂದುಂಡು ಅದಕ್ಕೋಸ್ಕರ ಯಾನು ಈ ಹೋರಾಟ ಸಮಿತಿಗೆ ವಿಶೇಷವಾಯಿನ ಅಭಿನಂದನೆಯನ್ನು ಸಲ್ಲಿಸವರ ಬಯಸಾವೆ. ಒಂದು ಪಕ್ಷಾತೀತವಾದ ಒಂದು ವಿಷಯ ಆಧಾರಿತವಾದ ನಡಪನಂಚಿತ್ತಿನ ಹೋರಾಟ ಬೊಕ್ಕ ನಮ್ಮ ಜಿಲ್ಲೆಗೆ ಅಥವಾ ಈ ರಸ್ತೆಗೆ ಅತ್ಯಂತ ಅವಶ್ಯಕವಾದ ಆವಡ ಚಿತ್ತನ ಒಂಜಿ ಹೋರಾಟ. ನಮ್ಮ ಟೋಲ್ ಬತ್ತಿ ಮುಟ ಕಾತದ ಟೋಲ್ ಆಯಿ ಬೊಕ್ಕ ಹೋರಾಟ ಮಲ್ತಂಡ ಐಕ್ ಬೊಕ್ಕ ಕೋರ್ಟು ಕಚೇರಿಗೆ ಪೋಪುನ ಅವಕಾಶ ಇಲ್ಲಿಪ್ಪುಂಡು ಆಂಡ ಕೋರ್ಟ್ ಆಪುನ ಈ ಸಂದರ್ಭಡೆ ಈ ಒಂಜಿ ಹೋರಾಟ ಮಲ್ಪನ ಹಿಡ್ದಾರ ಒಂಜಿ ಸರಿಯಾದ ಸಮಯಡ್ ಆವೊಂದುಂಡು ಪಂಡದು ಯಾನು ವ್ಯಕ್ತಪಡಿಸವೆ. ಎಂಕಲು ಉಡುಪಿ ಜಿಲ್ಲೆ ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ದ ಪರವಾದ ಇನಿ ಹೋರಾಟಕ್ಕೆ ಬೆಂಬಲ ಸೂಚಿಸವರೆ ಬತ್ತೀನಿ. ಎಂಕಲ ಉಡುಪಿ ಜಿಲ್ಲಾ ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ ನಡೆದು ಸಂಪೂರ್ಣ ಬೆಂಬಲನ ಈ ಹೋರಾಟಕ್ಕೆ ನಿಗಲಿಗೆ ಕೊಟ್ಟಿದ್ದಾರೆ. ಎಂಕಲ ಮಾತ ಸದಸ್ಯರನಗಲಿ ಬೈದ ಎಂಕಲ ಜಿಲ್ಲೆಡು ಸುಮಾರು ಎಂಕಲ ನೋಂದಾಯಿತ 4,000 ಸದಸ್ಯರನಗಲುಲ್ಲ ಎಂಕಲ ಇಡೀ ಜಿಲ್ಲೆದ ಟೋಲುಡು ಹೆಚ್ಚು ಸಮಸ್ಯೆ ಆಪುನು ಟ್ಯಾಕ್ಸಿ ದಗಲೆಗೆ ಜನಕ್ಲೆಲ್ಲ ಆಪುಂಡು ಜನಕ್ಲೆಗಾಂಡ ಈ ಟೋಲ್ ದಗಲು ಈತ ಈ ಯಜಮಾಡಿ ಉಂಡು ಸುರತ್ ಕಲಿತನ ಮೂಲ್ದಾದ ಪಂಡ ಪ್ರೈವೇಟ್ ದಗಲೆಗೆ ಒಂಜಿ ಪಾಸ್ ಅಂದು ಕೊರ್ಪೇರು ಅಥವಾ ಕೈತೋಲ್ ದಗಲೆಗೆ ಪಾಸ್ ಅಂದು ಕೊರ್ಪೇರು ಆಂಡ ಎಂಕಲ ಟ್ಯಾಕ್ಸಿಲೇನಿ ಕಮರ್ಷಿಯಲ್ ವೆಹಿಕಲ್ಸ್ ಬರ್ಪುಡು ಅಂಚಾದ ಎಂಕಲೆ ಒವ್ವೇ ಪಾಸೆಲ್ಲ ತಿಕ್ಕುಜಿ ಅತಿ ಹೆಚ್ಚು ವೆಚ್ಚ ಆಪುನ ಎಂಕಲ ಟ್ಯಾಕ್ಸಿಲೆಗೆ ಬೊಕ್ಕ ಅತಿ ಹೆಚ್ಚು ಸಫರ್ ಆಪುನ ಎಂಕಲಗಲ್ದೆ ಪಂಡ ಈ ರಸ್ತೆ ಅಥವಾ ನಮ್ಮ ಈ ರಸ್ತೆ ನಮ್ಮ ಟ್ಯಾಕ್ಸಿದಾಗಲೂ ಹೆಚ್ಚು ಉಪಯೋಗ ಆಪುನ ಚಿತ್ರ ಒಂಜಿ ರಸ್ತೆ ಅಂಚಾದು ಒವ್ವೇ ಟೋಲುದ ಸಮಸ್ಯೆ ಲಾಂಡ ಐಕ್ ಹೋರಾಟಕ್ಕೆ ಎಂಕಲ ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ ಯಾಪಲ ಬೆಂಬಲ ಕೊರದೊಂಬೈತನೆ ಎಂಕಲು ಮಸ್ತ್ ಐತ ಬಗ್ಗೆ ಸಫರ್ಲಾತ
ಇನಿ ನಮ್ಮ ಸುರತ್ಕಲ್ದ ಟೋಲ್ ಬತ್ನ ಗೆಪ್ಪರೆ ಅವು ಸುರತ್ಕಲ್ದ ಟೋಲ್ ಗೆಪ್ಪುನ ಬೇಲೆ ಮಲ್ತೇರು ಆಂಡ್ ಆ ಟೋಲುಡು ಬತ್ತಿನ ದುಡ್ಡು ಸರ್ಕಾರ ದಾದಾಪುಣು ಬಂಡ ಜನಪ್ರತಿನಿಧಿಲೇ ಗೊತ್ತಿಪ್ಪುಜಿ ಅಧಿಕಾರಿಲು ಅಗಲ ಲಾಭಗೋಸ್ಕರ ಆ ಒಂಜಿ ಟೆಂಡರ್ ಮಲ್ಪನಗ ರಸ್ತೆ ಮಲ್ಪನಗ ಐಕ್ ಓವಾ ಒಂಜಿ ಫಂಡ್ ಓವರ್ಲ್ಯಾಪ್ ಮಲ್ತದು ಟೋಲ್ ಪಾಡೋಡು ಪನ್ಮ ಕಂಡೀಷನ್ ಪಾಡ್ದಿಪ್ಪೇರು ಬೊಕ್ಕ ಅವೇನು ಮಲ್ಪೋಡನ್ನ ಪರಿಸ್ಥಿತಿ ಬರ್ಪುಂಡು ಸರ್ಕಾರಗ ಫೈನಾನ್ಷಿಯಲ್ ಆಬ್ಲಿಗೇಷನ್ಸ್ ಬರ್ಪುಂಡು ಅಂಚನೆ ಸುರತ್ಕಲ್ದ ಟೋಲ್ದು ಅಂಚನೆ ಬರ್ತೀನಿ ಅಪನಗ ಎಂಕಲ್ ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ದು ಸುರತ್ಕಲ್ದ ಟೋಲ್ ಪೋದು ಯಜಮಾಡಿಗೆ ಇಡೀ ಬರ್ಪುನ ಆದೇಶ ಅಂಡ್ ಅಪನ ಎಂಕಲ್ ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ದಾಗಲಿ ಡೆಲ್ಲಿ ಪೋದು ನಿತಿನ್ ಗಡ್ಕರಿ ಡಪ್ಪಾತೇರ್ದು ಇನಿಕ್ ಅವು ರದ್ದಾತಜಿ ಅವೇನಿ ಮೂಜಿ ಟೋಲ್ಗೂ ಬ್ರಹ್ಮರ ಕೊಟ್ಲು ತಲಪಾಡಿ ಬೊಕ್ಕ ಯಜಮಾಡಿ ಮೂಜೆಕ್ ಅವೇನಿ ಡಿವೈಡ್ ಮಲ್ತ 20 ಪಕ್ಕ ಪಾಡು ಪಂಡು ಪೆಂಡಿಂಗ್ ಉಂಡು ಪುಂಡ ಆ ತೂಗುಗತ್ತಿ ನನಲ ನಮ್ಮ ಯಜಮಾಡಿದ ತೋಲ್ದ ನನ್ನಲ ಅಂಚೆನೆ ಉಂಡು ಅವು ಮುಗಿತಜಿ ಅವು ಇಲೆಕ್ಷನ್ದಾರ ದುಂಪೋತುಂಡು ಪುಂಡ ಅವು NMP ಇಟ್ಟಿಡ್ದು ಫಂಡ್ ಗೆತ್ತೊಂದು ಮಲ್ದಿನ ಚಿತ್ರ ಟೋಲು ಸುರತ್ಕಲ್ದ ಅಂಚಾದ ಅವು ಯಾಪಲ ಕ್ಯಾನ್ಸಲ್ ಆಪುಜಿ ಆನಿ ಅಲ್ಲಿ ಹೋರಾಟ ಅಂಡು ಅಲ್ತು ಗೆತ್ತದ ಹೆಜಮಾಡಿ ಪಾಡಿಯರು ಹೆಜಮಾಡಿದ ಒಂಜಿ ಟೆಂಪರರಿದ ಭಾಷೆಡು ಅವು ಒಂಜಿ ಟೆಕ್ನಿಕಲ್ ಇಡು ಯಾನೇ ಅಪನ ಶಾಸಕಲಾದಿತ್ತೆ ಎಂಕಲ್ ಡೆಲ್ಲಿ ಪೋದು 2 ದಿನ 3 ದಿನ ಕುಲುದ ಅವೇನು ದುಂಪಾಡ್ದಿತ್ತ ಅಂಡ ಅವಲ ಆ ಟೋಲುದಲ ತೂಗುಗತ್ತಿ ನಮ್ಮ ಪಡುಬಿದ್ರೆ ಮಾತಾತು ಉಡುಪಿ ಜಿಲ್ಲೆ ಮಿತ್ತು ಅಂಚನೆ ಉಂಡು ದೇಪನಿಗೆಲ್ಲ ಗೊತ್ತಿಪ್ಪು ಆ ಸುರತ್ಕಲ್ದು ಎತ್ತು ಟೋಲ್ ಬಗ್ಗೆ ತುಂಬ ಅವೇನು ಪೂರ ಪಡುಬಿದ್ರೆ ಪಾಡ್ದಿತ್ತಾರೆ 40 ರೂಪಾಯಿ ಕಾರದಾಗಲೇ 100 ರೂಪಾಯಿ ಹೊಂದಿತ್ತಂಡು ಅಂಡ ಅವಲ ಉಂಡು ಅಂಚಾದ ಟೋಲ್ದ ವಿಷಯ ನಮ್ಮ ವಿಶೇಷವಾದ ಹೋರಾಟ ಮಲ್ಪಡು ಉಂದಕ್ಕಂತೂ ಈ ಟೋಲ್ಗೆ ತೊಮ್ಮನೆಕ್ಕೆ ನ್ಯಾಯನೇ ಇಜ್ಜಿ ಇನಿ ಇಂಚಿನ ದಾಲ ಒಂದು 4 ಲೇನ್ ರಸ್ತೆ ಆತಜಿ ಇನಿ ಒಂದು 10 ಮೀಟರ್ದ ರಸ್ತೆ ಆತೀನಿ ಪಡುಬಿದ್ರೆಡ್ದು ಕಾರ್ಕಳ 21 ಕಿಲೋಮೀಟರ್ದ ಒಂಜಿ ರಸ್ತೆ ಲಾಲಾಜಿಯರ್ ಪಂಡಿರ ₹50 ಕೋಟಿ ರಸ್ತೆ ಅಂದ ₹50 ಕೋಟಿ ರಸ್ತೆಗೆ ಟೋಲ್ ಪಾಡ್ದವೇನು ವಸೂಲು ಮಾಲ್ಪನ ಅನಿವಾರ್ಯತೆ ಆ ಕಾರಣಗಳ ಸರ್ಕಾರಕ್ಕೆ ಒಂದು ಖಂಡಿತವಾದ ಇನಿ ಉಡುಪಿಡಿ ಇನಿ ಯಾನ್ ಶಾಸಕ ಆದಿಪ್ಪನಗ ಬ್ರಹ್ಮವರಡ್ದು ಸೀತಾ ನದಿ ರಸ್ತೆ ಹೆಬ್ರಿ ರಸ್ತೆ ಐತೆ ಪೊತ್ತುಲೆ ಅಲ್ಪ 4 ಲೇನ್ ರಸ್ತೆ ಆವೊಂದುಂಡಿತೆ ಅಂಚೆ ಮಧ್ಯೆ ಡಿವೈಡರ್ ಪಾಡ್ದು ಅಂಚಿ ಇಂಚಿ ಮಲ್ತೊಂದಿಲ್ಲ ಸುಮಾರು ₹75 ಕೋಟಿ ಆತಂದ್ರೆ ಅವು ಒವ್ವೇ ಟೋಲ್ದ ರಸ್ತೆ ಆತ ಅವು ಸರ್ಕಾರ ದುಡ್ಡು ಕೊರತು ಮಲ್ಪನ ಚಿತ್ತ ರಾಜ್ಯ ಸರ್ಕಾರದ KSDP ಹೈವೇ ಡೆವಲಪ್ಮೆಂಟ್ ಅಥಾರಿಟಿ ಆಪ್ನ ಅಂಡ್ ಒಂದು ಕೇಶಿಪ್ ಆತಂದ್ರೆ ಕೇಶಿಪ್ಪು ಒವ್ವೇ ವ್ಯವಹಾರ ಮಲ್ಪರ ಇಪ್ಪನಂತೆ ಒವ್ವೇ ಕಾರಣಕ್ಕೆ ನಮ್ಮ ಹೊರ ಟೋಲ್ ಪಾಡ್ರೆ ಬುಣ್ಣಂದಾಂಡ ಅವು ಬಕ್ಕ ಆತಂಕಲ್ಲಿ ಇಪ್ಪುನೆ ಈ ಹೋರಾಟಕ್ಕೆ ನಮ್ಮ ಮಾತ ಒಟ್ಟಾವಡು ಒಂದು ಪ್ರಾಯಶಃ ಇನಿ ಎಂಕಲ್ ತೂಯ ಮುರಾನಿ ತಾತ್ಕಾಲಿಕವಾದ ತಡೆ ತಿಕ್ಕದನ್ನು ಬಂದ ಮಾತ ವಾಟ್ಸಪ್ ತೂಯ ಅಂಡ ಒಂಜಿ ಪ್ರಥಮ ಹಂತ ಇಪ್ಪು ಅಂಡ ಒಂದು ಶಾಶ್ವತವಾದ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಹಿಡಿದು ನೆಕ್ಕೆ ಎಪ್ರೂವ್ ಆಡು ಒಂದು ಕ್ಯಾನ್ಸಲ್ ಆಪ್ನಾಗ ದೇಪಂಡ ಒಂದು ರೋಡ್ ಆನಾಗ ಓವ ಕಮಿಟ್ಮೆಂಟ್ ಆದಿಪ್ಪುಂಡು ADB ಬ್ಯಾಂಕ್ದ ಸಾಲನ ಒಯ್ಟ ಅಪನ ಟೋಲ್ ಪಾಡ್ ಒನ್ ಕಮಿಟ್ಮೆಂಟ್ ಆತಪ್ಪ ಕೊರ್ದಿಪ್ಪೇರು ಅಂಡ ಇತ್ತೆ ಟೆಂಪರರಿ ಕೊಂಡು ಆಪುಜಿ ಒಂದು ಫೈನಾನ್ಷಿಯಲ್ ಆಬ್ಲಿಗೇಷನ್ಸ್ ಸರ್ಕಾರ ಮುಗಿಪಂದೆ ಇತ್ತಂಡ ಒಂದು ಯಾಪಲ ನಮ್ಮ ಮಿತ್ತು ತೊಂದರೆ ಇತ್ತೆ ಹೊರದುಂಪಾಡು ಅಂಚಾದ ಇತ್ತೆ ಎಂಚಲ ಹೋರಾಟ ಪ್ರಾರಂಭ ಆತಂಡು ಒಂದು ಗುರಿ ಮುಟ್ಟನ ಮುಲ್ಪ ಫೈನಾನ್ಷಿಯಲ್ ಆಬ್ಲಿಗೇಷನ್ಸ್ ಒವ್ವೇ ಬ್ಯಾಂಕ್ದ ADB ಬ್ಯಾಂಕ್ದ ಇಪ್ಪು ಒವ್ವೇ ವಿಶ್ವ ಬ್ಯಾಂಕ್ದ ಇಪ್ಪು ಐತ ಆಬ್ಲಿಗೇಷನ್ ರಾಜ್ಯ ಸರ್ಕಾರ ಕೊನೆ ಮಲ್ತದು ಈ ರಸ್ತೆನಿ ಆ ಟೋಲ್ದ ಮುಕ್ತವಾದ ಮಲ್ಪುಂಡು ಒಂದು ಪರ್ಮನೆಂಟ್ ಆರ್ಡರ್ ಅನ್ನೋ ಮುಟ್ಟ ನಮ್ಮ ಮಾತ ಹೋರಾಟ ಮಲ್ಪಡು ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ ಈ ಹೋರಾಟಕ್ಕೆ ಮಾತ್ರ ದುಂಬುದ ಸಂದರ್ಭ ಒವ್ವೇ ರೀತಿಯ ಹೋರಾಟಗನ್ನ ಅಂಡ್ಲ ಎಂಕಲ ಉಡುಪಿ ಜಿಲ್ಲೆಡ್ 4,000 ಸದಸ್ಯರು ಎಂಕಲ್ ಜಿಲ್ಲೆದಾಗಲಿಲ್ಲ ದೇಪಂಡ ನಿಗಲೆಡ್ ಜಾಸ್ತಿ ಆಯ್ತಾ ಸಫರರ್ಸ್ ಎಂಕಲ್ ಆಯ್ತಾ ಸಮಸ್ಯೆ ಎದುರಿಸಿದವರು ಎಂಕಲ್ ಟ್ಯಾಕ್ಸಿದಾಗಲ ಅಂಚಾದ ನಿಗಲ್ನ ಹೋರಾಟದೊಟ್ಟು ಎಂಕಲಿಲ್ಲ ಈ ಹೋರಾಟ ಯಶಸ್ಸಾವಡು ಒಂದು ಭಾರಿ ಮಲ್ಲ ರೀತಿಯ ಒಂದು ಹೋರಾಟ ಪ್ರಾರಂಭ ಮಲ್ದಾರ ಐಕ್ ಹೋರಾಟ ಸಮಿತಿಗೆ ಎಂಕಲ್ ನಿಗಲಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸದೆ ನನ್ನ ಪಾತ್ರ ಮುಲ್ಪ ಹೋರಾಟಗೂ ನಿಗಲ್ನೊಟ್ಟುಗೂ ಸದಾ ಎಂಕಲು ಉಲ್ಲಾ ಪನ್ಪಿನ ಉಡುಪಿ ಕ್ಷೇತ್ರದ ಮಾಜಿ ಶಾಸಕ ರಘುಪತಿ ಭಟ್ ಮೇರೆಗೆ ಸೊಲ್ಮೇಲನ ಸಂದ ಒಂದು ನಮ್ಮೊಟ್ಟಿಗೂ ದೇವಿ ಫ್ರೆಂಡ್ಸ್ ಅವರ ಹಾಲು ಮಟ್ಟು ಮೊದಲನ ಇರುವಿಕೆಯನ್ನು ಗೌರವಿಸ ಒಂದು ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಎರ್ಮಾಳು ತೆಂಕ ಆಟೋ ರಿಕ್ಷಾ ಯೂನಿಯನ್ ಅರುಣ್ ಮಸಾಲಾ ಆಡಳಿತ ಮಂಡಳಿ ಸಿಬ್ಬಂದಿ ಇವರನ್ನು ಇರುವಿಕೆಯನ್ನು ಗೌರವಿಸುತ್ತಾ ದೇವಿ ಫ್ರೆಂಡ್ಸ್ ಅವರ ಹಾಲು ಮಟ್ಟು ಇವರ ಇರುವಿಕೆಯನ್ನು ಗೌರವಿಸ್ತಾ ಇದ್ದೇವೆ. ಕರಾವಳಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಶ್ರೀ ಮಟ್ಟಾರು ರತ್ನಾಕರ್ ಹೆಗ್ಡೆ ಇವರ ಇರುವಿಕೆಯನ್ನು ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಪ್ರವೀಣ್ ಶೆಟ್ಟಿ ಕಪ್ಪೆಟ್ಟು ಅಧ್ಯಕ್ಷರು ಬ್ರಹ್ಮ ಬೈದರ್ ಕಳಗರಡಿ ಕಪ್ಪೆಟ್ಟು ಇವರ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಾ ನಮ್ಮ ಹೋರಾಟಕ್ಕೆ ನಮ್ಮ ಜೊತೆ ಇರುವಂತಹ ಹಾಗೂ ಬೆಂಬಲಿಸ್ತಾ ಇರುವಂತಹ ಉಡುಪಿ ಜಿಲ್ಲಾ ಕೃಷಿಕ ಸಂಘ ಇವರ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಾ ಬೋಳ ವ್ಯವಸಾಯ
ಸಭೆಟು ಪುನಃ ಸ್ವಾಮೀಜಿಲೆಗೆ ವಂದನೆ ಮಲ್ತೊಂದು ಅಂಚನೆ ಧರ್ಮಗುರುಕುಲೆಲ್ಲ ವಂದನೆ ಮಲ್ತೊಂದು ಹಿರಿಯರಿಗೆ ಪೂರಗಲೆಲ್ಲ ನಮಸ್ಕಾರ ಮಲ್ತೊಂದು ಸೇಡ್ ದಿನ ಪೂರ ನಾಗರಿಕ ಬಂಧುಲೆ ನಮ್ಮ ಪೂರ ವೇದಿಕೆಡಿ ಏರ್ಲ ಕುಲ್ದು ಜೇರಿನಿ ಪೂರ ಎದುರುಡೆ ಕುಲ್ದ ವೇದಿಕೆಡು ದೇವೇರನ ಪ್ರಸಾದವನ್ನು ದೀತ ದೇವೇರೇನು ಎದುರುದಿಯೊಂದು ಪೂರ ಧರ್ಮಗುರುಕುಲ್ನಗಳನ್ನ ಎದುರುದಿಯೊಂದು ನಮ್ಮ ಪೂರ ಒಂಜಿ ಬಹುಶಃ ಈ ಹೋರಾಟ ಸಮಿತಿದ ಅಧ್ಯಕ್ಷರು ಬಾರಿ ಪೊರ್ಲುದ ಸಮಿತಿದ ಪದಾಧಿಕಾರಿಗಳು ಬಾರಿ ಪೊರ್ಲುದ ಒಂಜಿ ಹೋರಾಟದ ಸಭೆನ ಆಯೋಜನೆ ಮಲ್ದೇರು ಸಾಮೂಹಿಕವಾದ ಪ್ರಾರ್ಥನೆ ಮಲ್ತಂಡ ಅವು ದೇವರಿಗೆ ಬೇಗ ಮುಟ್ಟುಣಿಗೆ ಅಂಚೆನೆ ಸಾಮೂಹಿಕವಾದ ಹೋರಾಟ ಮಲ್ತಂಡಲ್ಲ ಅವು ರಕ್ಕಸರಿಗೆ ಬೇಗ ಮುಟ್ಟುಣಿಗೆ ಅಂಚ ಈ ನಮ್ಮ ಏಯ್ನ ಟೋಲ್ ಗೇಟ್ ಈ ಪಾಡ್ನ ಒಂಜಿ ಅಂದಾಜಿನ ಮಲ್ದಿನ ರಕ್ಕಸೆರೆಗೆ ಖಂಡಿತವಾದಲ ಒಂದು ಮುಟ್ಟುಂಡು ಸ್ವಾಮಿ ವಿವೇಕಾನಂದೆರಡ ಒಂಜಿ ರಾಜೆ ಪ್ರಶ್ನೆ ಕೇನುವೆಗೆ ಬದುಕು ಅಂದರೆ ಏನು ಒಂದು ಐಕೆ ವಿವೇಕಾನಂದರ ಉತ್ತರ ಕೊರ್ಪೇರಿಗೆ ಸುತ್ತಲಿನ ಪರಿಸ್ಥಿತಿಗಳು ನಿನ್ನನ್ನು ತುಳಿಬೇಕು ಅಂತ ಕಾತರದಿಂದ ಕಾಯುತ್ತಿರುವಾಗ ಅದನ್ನು ಎದುರಿಸಿ ಮೆಟ್ಟು ನಿಂತು ನೀನು ಯಶಸ್ಸನ್ನು ಕಾಣ್ತೀಯಲ್ಲ ಅದು ಬದುಕು ಒಂದು ಬಹುಶಃ ಇನ್ನು ಟೋಲ್ ಗೇಟ್ ಹೋರಾಟ ಸಮಿತಿದ ನಮ್ಮ ಪೂರ ಇಂಚಿನ ಬದುಕನ್ನು ನಮ್ಮ ಮಲ್ಪಡು ಒಂದು ಖಾಲಿ ನಮ್ಮ ಕಂಚಿನಡ್ಕ ಪಡಬಿದ್ರಿ ಬೆಳ್ಮಂಡದ ಟೋಲ್ದ ಹೋರಾಟ ಮಾತ್ರ ಉಡುಪಿ ಜಿಲ್ಲೆಡೆ ನನ್ನ ಹಳ್ಳಿಡು ಓಲ್ಲ ಟೋಲಾರ ಬಲ್ಲಿ ಕೇವಲ ಟೋಲ್ ಮಾತ್ರ ನಮ್ಮ ಊರಿಗೂ ಬರ್ಪಿನ ಅನಿಷ್ಟೋಲೆಗೆ ನಮ್ಮ ಊರಿಗೂ ಬರ್ಪಿನ ಕಷ್ಟೋಲೆಗೆ ಪೂರಗುಲ್ಲ ಪಕ್ಷಾತೀತವಾದ ಜಾತ್ಯತೀತವಾದ ಒಂಜೆ ಅದು ಒಗ್ಗಟ್ಟು ಹೋರಾಟ ಮಲ್ಪಡೊಂದು ಪನೊಂದು ಎನ್ನ ವೈಯಕ್ತಿಕ ಬೊಕ್ಕ ಎಂಗಲ್ಲ ಪಕ್ಷದ ಪರವಾದ ಎಂಗಲ್ಲ ಸಂಪೂರ್ಣ ಬೆಂಬಲ ನಮ್ಮ ನಿಗಲ್ಲ ಪೂರ ಹೋರಾಟ ಸಮಿತಿಗೆ ಉಂಡೊಂದು ಪನೊಂದು ಎನ್ನ ರಡ್ಡು ಪಾತ್ರೆಯನ್ನು ಮುಗಿಪೆ ಬೊಕ್ಕೊಂಜಿ ತಾತ್ಕಾಲಿಕವಾದ ನಂಗೆ ಮಾತ್ರ ಒಂದು ಬೊಡ್ಚಿ ಒಂದು ಶಾಶ್ವತವಾದ ಈ ಟೋಲ್ ಇಡಗೆ ಬರ್ರೇನೆ ಬೆಲ್ಲಿ ಈ ಒಂದು ಯಾಪ ಮುಟ್ಲ ನಮ್ಮ ಈ ಹೋರಾಟನು ಮಲ್ತೊಂದು ಖಂಡಿತವಾದಲ ಅವು ನಮ್ಮ ಮುಟ್ಟ ಬರ್ಪುಜರಿನ ಒಂಜಿ ವಿನಂತಿನ ಮಲ್ತೊಂದು ಈ ಹೋರಾಟ ಸಮಿತಿದಾಗಲಿಗೆ ದಿನ ಪೂರಗಲೆಲ್ಲ ಧನ್ಯವಾದ ಅರ್ಪಣೆ ಮಲ್ತೊಂದು ಏನಾರು ಪಾತಿರನ್ನು ಮುಗಿಪೆ ಈ ಹೋರಾಟಗೂ ನಿಗಲ್ನೊಟ್ಟು ಗುಲ್ಲ ಪನ್ಪಿನ ಪಾತಿರನ್ ಪನ್ಯ ಯೋಗೀಶ್ ಶೆಟ್ರಿಗೆ ಅಭಿನಂದನೆ ಸಲ್ಲಿಸೊಂದು ನಮ್ಮೊಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆ ಮೊಗಲ್ನ ಇರುವಿಕೆಯನ್ನು ಗೌರವಿಸೊಂದು ನಮಕ್ ಬಾರಿ ಮಲ್ಲ ಮಟ್ಟಡು ಸಪೋರ್ಟ್ ಮಲ್ತೊಂದು ಪುನಃ ಬೆಳ್ಮಣ್ಣು ಪಲಿಮಾರು ಮುದ್ರಂಗಡಿ ಪೆರ್ನಾಲ್ ಶಿರುವ ಯರ್ಮಾಳ್ ಸಾಂತೂರು ಮುಲ್ತಾ ಪೂರ ಚರ್ಚ್ದ ಆಡಳಿತ ಮಂಡಳಿ ಚರ್ಚ್ ಪಾಲನಾ ಸಮಿತಿ ಬೊಕ್ಕ ಚರ್ಚ್ದ ಪೂರ ಭಕ್ತರ್ನಗಲೆಲ್ಲ ಪ್ರೀತಿಪೂರ್ವಕವಾದ ಈ ಕಾರ್ಯಕ್ರಮಕ್ಕೂ ಎತ್ಕೊನೊಂದಿಲ್ಲ ನನ್ನ ಮಿತ್ತಿಗೆ ಭಾಳ ದೂರದಿಂದ ಶಿವಮೊಗ್ಗದಿಂದ ಬಂದು ನಮ್ಮ ಈ ಹೋರಾಟಕ್ಕೆ ನಮ್ಮ ಜೊತೆ ಸೇರಿಕೊಂಡಿರುವಂತಹ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರು ಶ್ರೀಯುತ ಧನಂಜಯ್ ಸರ್ಜಿ ಇವರು ವೇದಿಕೆಗೆ ಬರಬೇಕು, ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿ ಮಾತ್ಕೊಳ್ತಾ ಇದ್ದೇನೆ. ಡಾಕ್ಟರ್ ಧನಂಜಯ್ ಸರ್ಜಿ ಇವರ ಮಾತಿಗಾಗಿ. ನೆರೆದಿರುವಂಥ ಪರಮ ಪೂಜ್ಯರ ಆಶೀರ್ವಾದವನ್ನು ಬೇಡುತ್ತಾ ವೇದಿಕೆ ಮೇಲಿರುವಂಥ ಮುಂಬದಿಲಿರುವಂಥ ಎಲ್ಲ ಜನಪ್ರತಿನಿಧಿಗಳೇ, ಕರಾವಳಿ ಅಂದರೆ ಹೋರಾಟದ ಮಣ್ಣು ಅಂತ. ಕರಾವಳಿ ಅಂದರೆ ಹೋರಾಟದ ಮಣ್ಣು. ಅದರಲ್ಲೂ ಕರಾವಳಿಗೆ ಫೇಮಸ್ ಅಂದರೆ ನಮ್ಮ ಉಡುಪಿಯ ಮಣ್ಣು. ಆ ಮಣ್ಣಿನಿಂದ ಬಂದಂತಹ ಎಲ್ಲ ಇಲ್ಲಿ ನಡೆದಿರುವಂಥ ಗ್ರಾಮಸ್ಥರೇ ಮತ್ತು ಬಂಧು ಮಿತ್ರರೇ, ಕೇಂದ್ರ ಸರ್ಕಾರ ಏನೋ ಒಳ್ಳೆ ಕೆಲಸ ಮಾಡ್ತಾಯಿದೆ. ಏಕೆಂದರೆ ಒಂದು ದಿನಕ್ಕೆ 37 ಕಿಲೋಮೀಟ್ರು ಒಂದು ದಿನಕ್ಕೆ ರೋಡನ್ನು ಮಾಡ್ತಾಯಿದೆ. ಆ ಹೈವೇಗಳನ್ನು ಮಾಡಬೇಕಾದ್ರೆ ಈ ಟೋಲ್ನ ನಿರ್ಮಾಣ ಮಾಡ್ತಾರೆ. ಈ ಟೋಲ್ನ ನಿರ್ಮಾಣ ಯಾಕೆ ಮಾಡ್ತಾರೆ ಅಂದರೆ ಅಲ್ಲಿ ಖರ್ಚಾಗಿರುವಂಥ ದುಡ್ಡನ್ನು ವ್ಯವಸ್ಥೆಯಿಂದ ದುಡ್ಡನ್ನು ತಗೋಬೇಕು ಅನ್ನೋದಕ್ಕೋಸ್ಕರ ಟೋಲ್ನ ನಿರ್ಮಾಣ ಮಾಡ್ತಾರೆ. ನಮ್ಮ ಭಾರತ ದೇಶದಲ್ಲಿ 2021ರ ಅನಾಲಿಸಿಸ್ ಪ್ರಕಾರ 2021ರ ಅನಾಲಿಸಿಸ್ ಪ್ರಕಾರ ನಮಗೆ 50,000 ಕೋಟಿ ಒಂದು ವರ್ಷಕ್ಕೆ ಟೋಲಿಂದ ಆದಾಯ ಇದೆ. 50,000 ಕೋಟಿ. ಅದರಲ್ಲಿ 1,118 ಟೋಲು ನಮ್ಮ ಭಾರತ ದೇಶದಲ್ಲಿ
2021 ಉಲ್ಲೇಖದ ಪ್ರಕಾರ ಇದೆ. ಒಂದು ದಿನಕ್ಕೆ 130,300 ಕೋಟಿ ಟೋಲ್ ಕಲೆಕ್ಷನ್ ಆಗುತ್ತೆ. ಟೋಟಲ್ 50,000 ಕೋಟಿ. ಈ ಟೋಲ್ ಕಲೆಕ್ಷನ್ ಏನಕ್ಕಾಗುತ್ತೆ ಅಂದರೆ ಅಲ್ಲಿಗೆ ಬಂದಂತಹ ಆ ಟೋಲ್ನ ವ್ಯವಸ್ಥೆ ಹೇಗಿದೆ ಅಂದರೆ ಎಷ್ಟು ಟೋಲ್ನ ಕಲೆಕ್ಟ್ ಮಾಡಬೇಕು ಅಂದರೆ ಅಲ್ಲಿ ಎಷ್ಟು ಹೈವೇಯಲ್ಲಿ ಬರುವಂಥ ಬ್ರಿಡ್ಜಸ್ ಎಷ್ಟಿದೆ, ಅಲ್ಲಿ ಟನಲ್ಗಳು ಎಷ್ಟಿದೆ ಅನ್ನೋದ್ರ ಮೇಲೆ ಟೋಲ್ನ ಕಲೆಕ್ಟ್ ಮಾಡ್ತಾರೆ. ಎಷ್ಟು ಉದ್ದ ಟೋಲ್ನ ಅಂದರೆ ಹೈವೇನ ಹಾಕಿದ್ದಾರೆ ಅನ್ನೋದ್ರ ಮೇಲೆ. ಅಂದರೆ ಒಂದು ವಿಪರ್ಯಾಸ ಅಂದರೆ ಇಲ್ಲಿ ಹೈವೇಲಿ ಟೋಲ್ನ ಕಲೆಕ್ಟ್ ಮಾಡೋದು ಓಕೆ. ಕಲೆಕ್ಟ್ ಮಾಡೋದು ಏನಕ್ಕೆ ಕಲೆಕ್ಟ್ ಮಾಡ್ತಾರೆ ಅಂದರೆ ರೋಡನ್ನು ಮಾಡಿದರೆ ಅದನ್ನು ಅಮೌಂಟನ್ನು ರಿಕವರಿ ಮಾಡೋದಕ್ಕೆ. ಈ ರಸ್ತೆ ಆಗಿ ಎಷ್ಟು ವರ್ಷ ಆಯಿತು? 11 ವರ್ಷ ಆಯಿತು. 11 ವರ್ಷ ಆಗಿದ್ದನ್ನು ಈಗ ಟೋಲ್ ಕಲೆಕ್ಟ್ ಮಾಡ್ತಾರೆ ಅಂದರೆ ಇದು ಯಾವ ರೀತಿ ನ್ಯಾಯ ಅಂತೇಳಿ. ಇದು ಯಾವ ರೀತಿ ನ್ಯಾಯ? ಯಾರಿಗೆ ಇದನ್ನು ಹೇಳಬೇಕು ಅಂತನ? ಯಾಕೆಂದರೆ ಒಂದು ಸಲ ಟೋಲ್ನ ಪೂರ್ತಿ ಕಲೆಕ್ಟ್ ಆದಮೇಲೆ ಅಲ್ಲಿ ಖರ್ಚಾದಂಥ ವ್ಯವಸ್ಥೆ ಬಂದಾದ ಮೇಲೆ ಅದರದ ಟೋಲ್ನ ಕಲೆಕ್ಷನ್ ಅಮೌಂಟನ್ನು 40%ಗೆ ರೆಡ್ಯೂಸ್ ಮಾಡಬೇಕು ಅಂದರೆ ಕೇಂದ್ರ ಸರ್ಕಾರದ ನಿಯಮ ಇದೆ. ಅದು ಬಿಟ್ಟು 11 ವರ್ಷ ಆಗಿರೋ ರೋಡಿಗೆ ಇವತ್ತು ಟೋಲ್ನ ಕಲೆಕ್ಟ್ ಮಾಡ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ಇದು ಸತ್ಯ ಅಂತ. ಏಕೆಂದರೆ ಈ ಗ್ರಾಮಸ್ಥರು, ಓಡಾಡುವಂಥ ಶಾಲೆಯ ಮಕ್ಕಳು, ಉದ್ಯಮಿಗಳು, ಸಣ್ಣ ಸಣ್ಣ ವ್ಯಾಪಾರಿಗಳು, ತರಕಾರಿ ತರೋರು, ಇವರಿಗೆಲ್ಲ ಟೋಲ್ನ ಹಾಕ್ತಾರೆ ಅಂದರೆ ಹೇಗಾಗ್ತದೆ ಇದು ಅಂತ. ಆ ನಿಟ್ಟಿನಲ್ಲಿ ಉಡುಪಿಯ ಮಣ್ಣು ಆಗಲೇ ಹೇಳಿದಾಗೆ ಹೋರಾಟದ ಮಣ್ಣು. ಖಂಡಿತವಾಗಲೂ ನಿಮ್ಮ ಹೋರಾಟಕ್ಕೆ ನಮ್ಮ ಸಪೋರ್ಟ್ ಖಂಡಿತವಾಗೂ ಇದೆ. ಯಾವುದೇ ಕಾರಣಕ್ಕೂ ಈ ಟೋಲ್ ಆಗಬಾರ್ದು. ಧನ್ಯವಾದ. ನಿಮ್ಮ ಹೋರಾಟಕ್ಕೆ ನಿಮ್ಮ ಜೊತೆ ಇದ್ದೇನೆ. ಖಂಡಿತ ಸರ್ಕಾರವನ್ನು ಶಾಶ್ವತ ಟೋಲ್ ರದ್ದತಿಗೆ ಒತ್ತಾಯಿಸುವುದಾಗಿ ಮಾತನಾಡಿದಂತಹ ಡಾಕ್ಟರ್ ಧನಂಜಯ ಸರ್ಜಿ ಇವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮ V4 ಚಾನಲಲ್ಲಿ ಲೈವ್ ಆಗ್ತಾ ಇದೆ. V4 ಚಾನಲ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಬಂದಂಥ ಎಲ್ಲ ಪತ್ರಕರ್ತ ಮಾಧ್ಯಮ ಮಿತ್ರರನ್ನು ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ಯಶಸ್ಸಿಗೆ ಬಹಳ ದೊಡ್ಡ ಮಟ್ಟಿನಲ್ಲಿ ಪತ್ರಿಕಾ ಪ್ರಕಟಣೆಯ ಮೂಲಕ, ಪತ್ರಿಕೆಯಲ್ಲಿ ಪ್ರಚಾರ ಮಾಡುವುದರ ಮೂಲಕ ಸರ್ಕಾರದ ಗಮನಕ್ಕೆ ತರುವಲ್ಲಿ ಬಹಳಷ್ಟು ಶ್ರಮಿಸಿದಂಥ ಪ್ರತಿಯೊಬ್ಬ ಮಾಧ್ಯಮ ಮಿತ್ರರಿಗೂ ಕೂಡ ನಾವು ಹೋರಾಟ ಸಮಿತಿ ಪರವಾಗಿ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಜೊತೆ ಪಿಲಾರು, ಸಾಂತೂರು, ಜವನೇರ್ ರಿಜಿಸ್ಟರ್ಡ್ ಮುದ್ರಂಗಡಿ, ಪಾದೆಬೆಟ್ಟು ವಲಯ ಬ್ರಾಹ್ಮಣ ಸಮಿತಿ ರಿಜಿಸ್ಟರ್ಡ್ ಪಾದೆಬೆಟ್ಟು ಪಡುಬಿದ್ರಿ, ಕ್ರಷರ್ ಮಾಲಕ ಸಂಘ ಉಡುಪಿ ಜಿಲ್ಲೆ, ಲಾರಿ ಚಾಲಕ ಮಾಲಕ ಸಂಘ ಕಾರ್ಕಳ ತಾಲೂಕು, ಸುದ್ಲ್ಯಾಂಡ್ R&R ಕಾಲೋನಿ ಅಭಿವೃದ್ಧಿ ಸಮಿತಿ, ನಂದಿಕೂರು ಇಂಡಸ್ಟ್ರಿಯಲ್ ಓನರ್ ಅಸೋಸಿಯೇಷನ್ ನಂದಿಕೂರು, ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಪಡುಬಿದ್ರಿ, ಕನ್ನಂಗಾರು ಮೊಗವೀರ ಮಹಾಸಭಾ ಕನ್ನಂಗಾರು, ತೆಂಕ ಯರ್ಮಾಳ್ ರಿಕ್ಷಾ ಚಾಲಕ ಮಾಲಕ ಸಂಘ, OBC ಕಾಪು ಘಟಕ, ಕರ್ನಾಟಕ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲೆ, ಶಿವಾಯ ಫೌಂಡೇಶನ್ ಮುಂಬೈ, ಹೆಜಮಾಡಿ ಹಾಲು ಉತ್ಪಾದಕರ ಸಂಘ, ಹಿತರಕ್ಷಣಾ ಸಮಿತಿ ಪಲಿಮಾರು ಇವರ ಇರುವಿಕೆಯನ್ನು ಗುರುತಿಸಿ ಗೌರವಿಸುತ್ತಾ, ಒಕ್ಕೊರಲಿನಿಂದ ಘೋಷಣೆಯೊಂದಿಗೆ ಜಿಲ್ಲಾಧಿಕಾರಿಗೆ ಮನವಿಯನ್ನು ಕೂಡ ಕೊಡಲಿಕ್ಕಿದೆ. ಈ ಪ್ರತಿಭಟನಾ ಸಭೆ ಆದ ನಂತರ ಪಡುಬಿದ್ರಿಗೆ ರ್ಯಾಲಿ ಹೋಗಿ ವಾಪಸ್ಸು ಇಲ್ಲಿಗೆ ಬರಲಿಕ್ಕಿದೆ. ಅಲ್ಲಿ ತನಕ ನೀವೆಲ್ಲರೂ ನಮ್ಮ ಜೊತೆ ಇರಬೇಕು. ಈ ಹೋರಾಟದ ಯಶಸ್ಸಿಗೆ ಪ್ರತಿಯೊಬ್ಬ ಹೋರಾಟಗಾರರು ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತೇಳಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ. ನಮ್ಮ ಜೊತೆ ಮುದರಂಗಡಿಯ ಚರ್ಚಿನ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಫೆಡ್ರಿಕ್ ಡಿಸೋಜ ಅವರು ನಮ್ಮ ಜೊತೆ ಇದ್ದಾರೆ. ಇವರು 2 ಮಾತಿನ ಮೂಲಕ ಈ ಹೋರಾಟಗಾರರು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಗೌರವಾನ್ವಿತ ಸಹೋದರ ಸಹೋದರರೇ, ಶುಭಕಾಮನೆಗಳು, ದೇವರ ಆಶೀರ್ವಾದಗಳು. ಈ ನಮ್ಮ ಪ್ರತಿಭಟನೆ ಸಭೆ ಜನ ವಿರೋಧಿ ಅಲ್ಲ, ಜನಪರ ಪ್ರತಿಭಟನಾ ಸಭೆ ಎಂದು ಹೇಳಿ ನಾವು ಸಂತೋಷ ಪಡ್ತೇನೆ. ಟೋಲ್ಗೇಟ್ ವಿಷಯವಾಗಿ ನಮ್ಮ ಮಾನ್ಯರು ಉತ್ತಮ ರೀತಿಯಲ್ಲಿ ಮಾತಾಡಿದರು.
ಈ ಟೋಲ್ಗೇಟ್ನಲ್ಲಿ ನಮ್ಮ ರಾಜ್ಯ ರಸ್ತೆಯಲ್ಲಿ ಟೋಲ್ಗೇಟ್ ಹಾಕುವುದು ಸರಿಯಲ್ಲ ಅಂತ ನಮ್ಮೆಲ್ಲರ ಒಂದು ಆಶೆ ಆಗಿದೆ. ನಿಜವಾಗಿಯೂ ನಾನು ಹೇಳುವುದಾದರೆ ಸಮಸ್ತ ಜನರ ಆತ್ಮವು ಇಲ್ಲಿ ಇದೆ. ಸಮಸ್ತ ಜನರ ಆತ್ಮದ ವಿರುದ್ಧ ಯಾವ ಕಾನೂನು ಕೂಡ ಸರಿ ಹೋಗುವುದಿಲ್ಲ. ಅದರಿಂದ ಇಂಥ ಸಮಯದಲ್ಲಿ ನಾನು ಖಂಡಿತವಾಗಿ ಹೇಳ್ತೇನೆ, ಈ ಸ್ಥಳದಲ್ಲಿ ಟೋಲ್ಗೇಟ್ ಆಗುವುದೇ ಇಲ್ಲ, ಆಗಬಾರದು, ಖಂಡಿತವಾಗಿಯೂ ಆಗುವುದಿಲ್ಲ. ದೇವರು ನಮ್ಮ ಸಂಗಡ ಇದ್ದು ನಮ್ಮನ್ನೇ ನಡೆಸಿಕೊಂಡು ಹೋಗ್ತಾರೆ. ಅದರಿಂದ ಈ ಸುಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ, ನಮ್ಮೆಲ್ಲರ ಹೃದಯದ ಆ ಭಾಷೆ ಎಲ್ಲರಿಗೂ ಅರ್ಥವಾಗಲಿ, ನಮ್ಮ ನಡೆ ಮನುಷ್ಯತ್ವದ ಕಡೆಗೆ ಹಾಗೂ ನ್ಯಾಯ ನೀತಿಯ ಕಡೆಗೆ ಸದಾ ಹೋಗಲಿ ಎಂದು ನಾನು ಆಶಿಸುತ್ತಾ, ನಿಮ್ಮೊಟ್ಟಿಗೆ ನಾವು ಇದ್ದೇವೆ ಎಂಬ ಭರವಸೆಯನ್ನು ನೀಡುತ್ತಾ ನಿಮಗೆ ನಾನು ಜಯವನ್ನು ಕೋರ್ತೇನೆ. ದೇವರು ಆಶೀರ್ವದಿಸಲಿ. ಕೃತಜ್ಞತೆಗಳು. ಈ ಹೋರಾಟದ ಯಶಸ್ಸಿಗೆ ಆಶೀರ್ವಾದವನ್ನು ನೀಡಿದಂತಹ ಮುದ್ರಂಗಡಿಯ ಧರ್ಮಗುರುಗಳಿಗೆ ಶಿರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಶ್ರೀ ಮಟ್ಟ ರತ್ನಾಕರ ಹೆಗ್ಡೆ, ಕರಾವಳಿ ಅಭಿವೃದ್ಧಿಯ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ಇವರು ನಮ್ಮನ್ನುದ್ದೇಶಿಸಿ ಎರಡು ಮಾತನಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಬಹುಶಃ ನಮ್ಮ ಹೋರಾಟ ಮಲ್ತಜಿಂದಂಡ ಇನ್ನು ಒವು ಕೆಲಸಲ ಆಪುಜಿ ಪಂಪಿನ ಇದು ನಂಗೆ ಗೊತ್ತೊಂದು ಬೆಳ್ಮಣ್ಣದ ಈ ಒಂಜಿ ರಸ್ತೆದ ಟೋಲ್ಗೇಟ್ದ ಬಗ್ಗೆ ಸುಮಾರು 4 ವರ್ಷದ ದುಂಬು ಹೊರ ಸುದ್ದಿ ಬತ್ತಿನ ಸಂದರ್ಭಡು ನಂದಳಿಕೆ ಸುಹಾಸ್ ಹೆಗಡ್ರು, ಮಾತಾ ರಾಜಕೀಯ ಪಕ್ಷದಗಳು, ಕಾರ್ಕಳದ ಶಾಸಕರೇನ ಸುನೀಲ್ ಕುಮಾರ್ ಮಾತೆಲ್ಲ ಸೇರಿದು ಭಾರಿ ಮಲ್ಲ ಪ್ರತಿಭಟನೆಯನ್ನು ಅನೇಕ ದಿನ ಕಾಲ ಮಲ್ಲ ನಮ್ಮ ಆ ಪ್ರತಿಭಟನೆದ ಕಾರಣವಾದ ಆ ಸಂದರ್ಭಡು ಟೋಲ್ಗೇಟ್ ಬಹುಶಃ ಆಪುಜಿ ಪಂಪಿಲೆಕ್ಕ ಒಂದು ನಿರ್ಧಾರ ಆತರ ಬಂದು ನಮ್ಮ ಇನ್ನೊಂದಿತ್ತ ಆಂಡ ಈತ ವರ್ಷ ಪೋಯಿ ಬೊಕ್ಕ ಕೂಡ ಒಲ್ಪನ ಟೋಲ್ಗೇಟ್ ಪಾಡುವೆರು ಅಥವಾ ಈಗ ಟೆಂಡರ್ ಆತಡು ಅವೇನು ಏರ ಮಲ್ಪರ ಪ್ರಯತ್ನ ಮಲ್ತೊಂದುಲ್ಲೇರು ಪಂಪಿನ ಸುದ್ದಿ ಸಿಕ್ಕಿನದಾಗ ಇಡೀ ನಮ್ಮ ಸಮಾಜಕ್ಕೆ ಸೇರಿದ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ಮಲ್ತೊಂದಿಲ್ಲ. ಒಂದು ಅರ್ಥ ಪಂಪುಣದಂಡ ಹೆಜಮಾಟಿ ಟೋಲ್ಗೇಟೆಡ್ ಟೋಲ್ ಕೊರ್ದು ವಿದಾಯ ಬತ್ತದ ಮಂಗಳೂರು ಒಂದು ಕಾರ್ಕಳ ಕಡೆಗೆ ಪೋಡುಂದಂಡ ಕೂಡ ನಮ್ಮ ಮೂಲ ಟೋಲ್ ಕೊರಡು ಬಂದಾಗ ಭಾರಿ ಕಷ್ಟ. ರಡೆಡ್ ಸರಿ ಮುಜು ಸರಿ ಟೋಲ್ ಕೊರ್ದು ದುಡ್ಡು ಕೊರ್ದು ಬೋಬಿನ ಮಣ್ಣಾಗ 2 ವೀಲರ್ಸ್ದ ನಮ್ಮ ಜವನರಿಗೆ ಆವಾಡು ಅಥವಾ 4 ವೀಲರ್ಸ್ ಬರ್ಪನೆಗಳಿಗೆ ಆವಾಡು ಭಾರಿ ತೊಂದರೆ. ಈ ಒಂಜಿ ಜಾಗಡು ಅನೇಕ ಕೈಗಾರಿಕೆಗಳು ಮತ್ತು ಬರೋದುಪ್ಪನಾಗ, ಜನೋಪಯೋಗಿ ಕೈಗಾರಿಕೆಗಳು ಬರೋದುಪ್ಪನಾಗ, ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಉಪ್ಪನಾಗ ಸಾವಿರಾರು ಜನ ದಿನಲ ಈ ರಸ್ತೆ ಬರಪಿನ ಅಂಚಿನ ಅವಶ್ಯಕತೆ ಉಪ್ಪೋಡು ಎಂಕಂತ ಯಾನು ಈ ಊರ್ದೇನೆ ಪಾದ ಬೆಟ್ಟದೆ ಯಾನು ವಾರ ಮೂಸರಿಂದ ಈ ರಸ್ತೆ ಬರ್ಪೇನ ದೈವಸ್ಥಾನ ದೇವಸ್ಥಾನ ಬೊಕ್ಕ ಇಲ್ಲು ಮತ್ತು ಮೂಲೆ ಇತ್ತಿನ ಬರೋದು ಯಾಕಲ್ಲ ಈ ರಸ್ತೆ ಬರೀಟೆ ಭಾರಿ ಜಾಗ ಇತ್ತಿಡಿತ್ತು ಇಜ್ಜಿಂದಂಡಲ್ಲ ಒಂದು ಟೈಮ್ ಹಿಡಿತಿಡು ಆಯ್ನಟ ಕಾರಣ ನಮ್ಮ ಬಹುಶಃ ಈ ಒಂದು ಟೋಲು ಜನ ವಿರೋಧಿ ಆದಿತ್ತಿನ ಟೋಲ್ನು ಪಾಡ್ರೆ ಬಲ್ಲಿ ಮುಲ್ಪಿನ ಪಂಪಿನ ಒಂಜಿ ವಿಚಾರಡು ಹೋರಾಟರು ಮಲ್ತೊಂದಿಲ್ಲ. ಮರಣಿ ಕಾಂಗ್ರೆಸ್ ಪಕ್ಷದಾಗಲು ಅಗಲಾದಿ ಒಂಜಿ ಒಳ್ಳೆ ಎಡ್ಡೆ ರೀತಿಯ ಪ್ರತಿಭಟನೆ ಮಲ್ದೇರು. ಇನ್ನು ಪೇಪರ್ಡ್ ಬತ್ತಿನ ತುಂಡ ಅದಾದ ಉಂಡು ಬಂದಾಗ ಟೋಲ್ಗೇಟ್ ರದ್ದತಿ ಬಗ್ಗೆ ಪೇಪರ್ಡ್ ಪಂತಿಜೇರು ಉದಯ ಕುಮಾರ್ ಶೆಟ್ಟರು ಮುಲ್ಲೇರು ಟೋಲ್ಗೇಟ್ ರದ್ದತಿ ಬಗ್ಗೆ ಪಂತಿಜೇರು. ಟೋಲು ವಸೂಲಿನೂ ಮುಂದೂಡಲಾಗಿದೆ ಎಂದು ನಂಗೆ ಟೋಲು ವಸೂಲಿ ಮುಂದೂಡನತ್ತು ಟೋಲ್ಗೇಟ್ ಬೆಳ್ಮನ್ ಈ ನಮ್ಮ ಪಡುಬಿದ್ರಿ ಬೆಳ್ಮನ್ ರಸ್ತೆ ಆವರೆಗೆ ಬಲ್ಲಿ ಪಂಪಿನ ಹೋರಾಟ ನಮ್ಮದಾದ ಬಣ್ಣಗ ಕರಾವಳಿದ ಜನಕುಲು ಹೆಂಚ ಬಣ್ಣಗ ಒಂಜಿ ಸರಿ ರಸ್ತೆ ಬರ್ಪ ಲೆಕ್ಕ ನಂಬಕ್ಕ ನಮ್ಮ ಕೆಲಸ ಲಗೊಂಪೋಪ ನಮ್ಮ ಕೆಲಸಡು ಒಂದು ಉದ್ದೇಶ ಸರ್ಕಾರಗರ ಉಪ್ಪರಯವು ಅಥವಾ ಬೇತೆಗಳ ಉಪ್ಪರಯವು ಸರ್ಕಾರಗೂ ಇನ್ನು ಆಡಳಿತ ಪಕ್ಷವೈನ ಸರ್ಕಾರಗೂ ನಮ್ಮ ಈ ಒಂಜಿ ಬೃಹತ್ ಪ್ರತಿಭಟನೆ ಮುಖಾಂತರ ಒಂದು ಸಂದೇಶನ ಕೋರಡು
ಒಂದು ಇನಿ ಆಪಿನ ಕೇವಲ ಸಾಂಕೇತಿಕವಾದ ಪ್ರತಿಭಟನೆ ಒಂದು ವೇಳೆ ಬಕ್ಕಲ ನಿಗುಲಕ್ಕೆ ಕೆಲಸ ಮುಂದುವರಿತ ಪೋಯಿರಂದ ಬಕ್ಕಾಗಿ ಆಪಿನ ಅನಾಹುತಗಳಿಗೆ ನಿಗಲೇ ಕಾರಣ ಬಂದ ಎಚ್ಚರಿಕೆಯನ್ನು ಈ ಒಂದು ಸಭೆತ ಮುಖಾಂತರ ನಮ್ಮ ಇನ್ನು ಸರ್ಕಾರಗೂ ಕೊರಡಾತಡು ಅವೇ ಕಾರಣಗಳ ಒಂದು ರಾಷ್ಟ್ರೀಯ ಹೆದ್ದಾರಿ ಎತ್ತೊಂದು ರಾಜ್ಯ ಹೆದ್ದಾರಿ PPT ಮಾದರಿ ಈ ರಸ್ತೆಯನ್ನು ಮಲ್ದಿಜೇರು ಒಂದಿನ ಸರ್ಕಾರ ನೂದಕ್ಕೆ ನೂದು ದುಡ್ಡು ಬಾರ್ದು ಮಲ್ದಿನ ಒಂದು ರಸ್ತೆ ಈ ರಸ್ತೆ ಕೂಡ ಮಗಳು ಟೋಲ್ಗಳ ಕಲೆಕ್ಟ್ ಮಲ್ಪ ಎಂಕಲ್ ಬಂಡ ಒಂದು ದಿವಾಳಿತನದ ಒಂದು ಉದಾಹರಣೆ ಪನೋಲಿ ಖಂಡಿತವಲ್ಲ ಒಂದು ನಮ್ಮ ಮಲ್ಪರೆ ಬಿಟ್ರೆ ಸಾಧ್ಯನೇ ಹೆಜ್ಜೆ ನಮ್ಮ ನೆಕ್ಕೋಸ್ಕರ ಮಾತಾ ಶಾಸಕರನ್ನೆಲ್ಲ ಮಾತಾ ಪಕ್ಷದವೆಲ್ಲ ಸೇರಿದು ಈ ಹೋರಾಟವನ್ನು ನನಾತ್ ಇನಿ ಮಲ್ತದ ಮುಗಿಂಡಲ್ಲ ದುಂಬುಗೂ ಸರಿಯಾದ ಒಂಜಿ ಬೆಳ್ಮನ್ ಈ ಪಡುಬಿದ್ರಿ ಬೆಳ್ಮನ್ ರಸ್ತೆ ಟೋಲ್ ಗೇಟ್ ಆ ಪೂಜೆ ಪಂಡ ನಿರ್ಧಾರ ಸರ್ಕಾರ ಮಲ್ಪನ ಮುಟ್ಟ ನಮ್ಮ ಈ ಹೋರಾಟ ಮಲ್ಪಡ ಬಣದ ಅವಕಾಶ ಕೊಡಕ್ಕೆ ನಿಗಳಿಗೆ ಕೃತಜ್ಞತೆ ಸಲ್ಲಿಸದ ಎಲ್ಲರ ಪಾತ್ರ ಮುಗಿಪೆ ಜೈ ಹಿಂದ್. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಮಟ್ಟ ರತ್ನಾಕಡೆಯವರಿಗೆ ಅಭಿನಂದನೆ ಸಲ್ಲಿಸೊಂದು ಮುಲ್ಪೂರ ಬೈದೆತ್ತಿನಂಚಿನ ಬಂದಂಥ ಎಲ್ಲ ರಾಜಕೀಯ ನಾಯಕರುಗಳಿಗೆ ಪಕ್ಷದ ಬೇರೆ ಬೇರೆ ಪಕ್ಷದಿಂದ ಬಂದಿರುವಂಥ ಎಲ್ಲ ಕಾರ್ಯಕರ್ತರಲ್ಲಿ ಮಗದೊಮ್ಮೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಯಾವುದೇ ರಾಜಕೀಯದ ಪಕ್ಷದ ಹೆಸರು ಬೇಡ, ಯಾವುದೇ ರಾಜಕೀಯ ವ್ಯಕ್ತಿಗಳ ಹೆಸರು ಬೇಡ, ಕೇವಲ ಟೋಲ್ ಗೇಟ್ನ ಉದ್ದೇಶದ ಮಾತ್ರ ನಮ್ಮದು ಹೋರಾಟ. ಯಾವುದೇ ವ್ಯಕ್ತಿ ಕೂಡ ವೇದಿಕೆಯಲ್ಲಿ ಮಾತಾಡುವಾಗ ಇರ್ಬೋದು, ನಂತರ ಇರ್ಬೋದು, ಅವರ ಪರವಾಗಿ ಘೋಷಣೆಯಾಗಲಿ ಅವರ ವಿರೋಧವಾಗಲಿ ಘೋಷಣೆಗಳನ್ನು ಕೂಗುವಾಗಿಲ್ಲ. ದಯವಿಟ್ಟು ಪಕ್ಷದ ಚಪ್ಪಲನ್ನು ಹೊರಗಿಟ್ಟು ಈ ಸಭಾಂಗಣದ ಒಳಗೆ ಬಂದು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಎಲ್ಲರೂ ಒಗ್ಗಟ್ಟಿನಲ್ಲಿ ಮಾಡ್ತಾ ಇರುವಂಥ ಈ ಒಂದು ಹೋರಾಟಕ್ಕೆ ನಿಮ್ಮೆಲ್ಲರ ಸಂಪೂರ್ಣ ಸಹಕಾರ ಇರುತ್ತೆ ಅನ್ನುವಂಥ ಭರವಸೆಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕಾರ್ಕಳ ಪಡುಬಿದ್ರಿ ಕ್ಷೇತ್ರದ ಸಮಸ್ತ ಕಾಪು ಮತ್ತು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಎಲ್ಲ ಜಿಲ್ಲಾ ಪಂಚಾಯತ್ನ ಸದಸ್ಯರುಗಳು, ಅಧ್ಯಕ್ಷ ಉಪಾಧ್ಯಕ್ಷರುಗಳು ಎಲ್ಲರೂ ನಮ್ಮ ಜೊತೆ ಇದ್ದಾರೆ. ಪಡುಬಿದ್ರಿ ಬೆಳ್ಮಣ್ಣು ಕಟಪಾಡಿ ಇರುವತ್ತೂರು ಬೈಲೂರು ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು, ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರು, ಹಾಲಿ ಅಧ್ಯಕ್ಷರು ಮತ್ತು ಸಮಸ್ತ ಸದಸ್ಯರು ಉಪಸ್ಥಿತರಿದ್ದಾರೆ. ಎಲ್ಲ ಗ್ರಾಮಗಳ ಪಂಚಾಯತ್ನ ಅಧ್ಯಕ್ಷರು ಮತ್ತು ಸದಸ್ಯರ ಇರುವಿಕೆಯನ್ನು ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಎಲ್ಲ ಸ್ವಸಹಾಯ ಸಂಘದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರುಗಳು ನಮ್ಮ ಜೊತೆ ಇದ್ದಾರೆ, ಅವರ ಇರುವಿಕೆಯನ್ನು ಗೌರವಿಸ್ತಾ ಇದ್ದೇವೆ. ಎಲ್ಲ ರೈತ ಸಂಘಗಳ ಮುಖಂಡರು, ಅಧ್ಯಕ್ಷರು ಮತ್ತು ಸದಸ್ಯರು ನಮ್ಮ ಜೊತೆ ಇದ್ದಾರೆ, ಇವರ ಇರುವಿಕೆಯನ್ನು ಗೌರವಿಸ್ತಾ ಇದ್ದೇವೆ. ವಿಕಾಸ್ ಭಾರತ್ ಟ್ರಸ್ಟ್ ರಿಜಿಸ್ಟರ್ಡ್ ಬೆಳ್ಮಣ್ಣು ಇದರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸದಸ್ಯರನ್ನು ಗುರುತಿಸಿ ಗೌರವಿಸುತ್ತಾ, ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಬೆಳ್ಮಣ್ಣು ಇದರ ಅಧ್ಯಕ್ಷ ಮತ್ತು ಸರ್ವ ಸದಸ್ಯರ ಇರುವಿಕೆಯನ್ನು ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಮುಂದೆ ನಮ್ಮ ಜೊತೆ ಈ ಹೋರಾಟಕ್ಕೆ ಬೆಂಬಲಿಸ್ತಾ ಇರುವಂತಹ ಉಡುಪಿಯ ಶಾಸಕ ಯಶ್ಪಾಲ್ ಸುವರ್ಣ ಅವರಿದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಒಡೆಯ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣನನ್ನು ಗ್ರಾಮದ ನೆಲೆ ಊರಿರುವ ಎಲ್ಲ ದೇವತೆಗಳಿಗೆ ಮನದಲ್ಲಿ ನಮಿಸುತ್ತಾ ಇವತ್ತಿನ ಈ ಒಂದು ಅರ್ಥಪೂರ್ಣ ಸಭೆಯ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತಿರುವ ಪರಮ ಪೂಜ್ಯ ಸ್ವಾಮೀಜಿಯವರೇ, ಈ ಭಾಗದ ಜನಪ್ರತಿನಿಧಿಗಳೇ, ಬಹುಶಃ ಈ ಒಂದು ಹೋರಾಟಕ್ಕೆ ನಾವು ಸದಾ ನಿಮ್ಮೊಂದಿಗಿದ್ದೆ ಎಂಬುದನ್ನು ಬೆಂಬಲ ಸೂಚಲಿಕ್ಕೆ ಆಗಮಿಸಿರುವ ಈ ಭಾಗದ ಎಲ್ಲ ನಾಗರಿಕ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಬಹುಶಃ ಊರಿಗೆ ಆಪತ್ತು ಬಂದಾಗ ಅದನ್ನು ತಡಿಲಿಕ್ಕೆ ಯಾವುದೇ ರಾಜಕಾರಣಿಯಿಂದಾಗಲಿ ಯಾವುದೇ ವ್ಯಕ್ತಿಯಿಂದ ಸಾಧ್ಯ ಇಲ್ಲ. ಅದನ್ನು ತಡಿಬೇಕು, ಅದನ್ನು ಕಿತ್ತೋಸಿಬೇಕಾದರೆ ನಾವೆಲ್ಲ ಊರಿನ ಜನರು ಒಗ್ಗಟ್ಟಿನಿಂದ ಒಂದೇ ಧ್ವನಿಯಾಗಿ ಕೆಲಸ ಮಾಡಿದರೆ ಮಾತ್ರ ಸಾಧ್ಯ. ಆ ಸಂದರ್ಭದಲ್ಲಿ ತಾವೆಲ್ಲರೂ ಇವತ್ತು ಸೇರಿದ್ದೀರಿ. ಯಾವುದೇ ಕಾರಣಕ್ಕೂ ಪಡುಬಿದ್ರಿ ಇರ್ಬೋದು, ಕಾರ್ಕಳಕ್ಕೆ 11 ವರ್ಷ ಹಿಂದೆ ಆದ ರಸ್ತೆಗೆ ಮತ್ತೊಮ್ಮೆ ಟೋಲ್ಗೆಲ್ಲನ್ನು ಅಳವಡಿಸುವ ಮೂಲಕ ಅದರಿಂದ ಧನ ಸಂಗ್ರಹ ಮಾಡಿ ಸರ್ಕಾರದ ಖಜಾನೆಗೆ ತುಂಬಿಸಲಿಕ್ಕೆ ಮುಂದಾದರೆ ಖಂಡಿತವಾಗಿಯೂ ನಾವು ಸುಮ್ಮನೆ ಇರೋದಿಲ್ಲ. ಯಾವುದೇ ಸರ್ಕಾರ ಇರ್ಬೋದು, ನಮ್ಮ ತಾಳ್ಮೆಯನ್ನು ನೀವು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ಒಂದು ವೇಳೆ ಇಲ್ಲಿ ಟೋಲ್ಗೆಲ್ಲ ಅಳವಡಿಸಿದರೆ ಯಾವ ರೀತಿಯಲ್ಲಿ ಅದಕ್ಕೆ ಉತ್ತರ ಕೊಡಬೇಕು, ಈ ಭಾಗದ ಜನರೊಟ್ಟಿಗೆ ಸೇರಿಕೊಂಡು ಅದನ್ನು ಕಿತ್ತೋಸಿಗ್ಲಿಕ್ಕೆ ಕೂಡ ನಾವು ಸದಾ ಬದ್ಧರಿದ್ದೇವೆ ಅಂತ ಹೇಳುತ್ತಾ, ಖಂಡಿತವಾಗಿಯೂ ಮುಂದೆ ಈಗಾಗಲೇ ಈ ಪ್ರತಿಭಟನೆ ಮೂಲಕ
ಸರ್ಕಾರದ ಗಮನ ಬಂದಿರಬೇಕು. ಸರ್ಕಾರ ಇನ್ನಷ್ಟು ಎಚ್ಚೆತ್ತುಕೊಂಡು ಅದನ್ನು ಹಿಂಪಡೆಯುವಂಥ ಕೆಲಸ ಮಾಡದಿದ್ದರೆ ಯಾವ ರೀತಿಯಲ್ಲಿ ನಿಮ್ಮ ಹೋರಾಟ ಮುಂದುವರಿಯುತ್ತದೆ. ಉಡುಪಿಯ ಶಾಸಕರಲ್ಲಿ ನಮ್ಮೆಲ್ಲ ಜನರ ಪರವಾಗಿ ನಾನು ನಿಮ್ಮೊಂದಿಗೆ ಸದಾ ಇದ್ದೇನೆ. ಖಂಡಿತವಾಗಿಯೂ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ಕೇವಲ ಒಂದು ವೇದಿಕೆಗೆ ಸೀಮಿತವಾಗಿರದೆ ನಮ್ಮ ಉದ್ದೇಶ ಈಡೇರುವ ತನಕ ನಾವೆಲ್ಲರೂ ಒಟ್ಟಾಗಿ ಇದನ್ನು ಟೋಲ್ ಮುಕ್ತ ರೋಡಾಗಿ ಮಾಡಲಿಕ್ಕೆ ಸಂಪೂರ್ಣವಾದ ಸಹಕಾರವನ್ನು ನೀಡುತ್ತೆ ಹೇಳುತ್ತಾ, ಖಂಡಿತವಾಗಿ ಉಡುಪಿಯ ಶಾಸಕರಲ್ಲಿ ಉಡುಪಿಯ ಜನರು ಸದಾ ನಿಮ್ಮೊಂದಿಗೆ ಇದ್ದಾರೆ ಎಂಬ ಮಾತನ್ನು ಈ ಸಂದರ್ಭ ಹೇಳುತ್ತಾ, ಮತ್ತೊಮ್ಮೆ ಈ ಒಂದು ಅರ್ಥಪೂರ್ಣವಾದ ಒಂದು ಸಭೆಯನ್ನು ಆಯೋಜನೆ ಮಾಡಿದ ಸಂಘಟಕರಿಗೆ ನನ್ನ ವಿಶೇಷವಾದ ಅಭಿನಂದನೆ ಕೃತಜ್ಞತೆ ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂಥ ಯಶ್ಪಾಲ್ ಸುವರ್ಣ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ನಮ್ಮೊಂದಿಗೆ ರಾಜಾಪುರ ಸಾರಸ್ವತ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿದ್ದಾರೆ ನಮ್ಮ ಜೊತೆ. ಅವರ ಇರುವಿಕೆಯನ್ನು ಗುರುತಿಸಿ ಗೌರವಿಸ್ತಾ ಇದ್ದೇವೆ. RSP ಸಂಘ ಬೆಳ್ಮಣ್ಣು ಪುನಾರು ಇವರು ನಮ್ಮ ಜೊತೆ ಇದ್ದಾರೆ. ಇವರ ಇರುವಿಕೆಯನ್ನು ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸ್ವಸಹಾಯ ಸಂಘಗಳ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರ ಇರುವಿಕೆಯನ್ನು ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಹಾಗೂ ಯುವಕ ಮಂಡಲ ಇನ್ನಂಜೆ ಇವರ ಇರುವಿಕೆಯನ್ನು ಗೌರವಿಸುತ್ತಾ ಇದ್ದೇವೆ. ಅರುಣ ಮಸಾಲ ಇವರ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರನ್ನು ಇರುವಿಕೆಯನ್ನು ಗೌರವಿಸುತ್ತಾ, ವಿಶ್ವಕರ್ಮ ಸೇವಾ ಸಂಘ ರಿಜಿಸ್ಟರ್ಡ್ ಮಂಜರ್ ಪಲ್ಕೆ ಇಲ್ಲಿಯ ಸದಸ್ಯರುಗಳನ್ನು ಅಧ್ಯಕ್ಷರನ್ನು ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಹಾಗೆ KMFನ ಅಧ್ಯಕ್ಷರಾದಂಥ ಸುಚರಿತ ಶೆಟ್ಟಿ ಇವರ ಇರುವಿಕೆಯನ್ನು ಗೌರವಿಸುತ್ತಾ, ನಿಟ್ಟೆ ಕೆಮ್ಮಣ್ಣು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮುಕ್ತೇಸರಾದಂಥ ಯತಿರಾಜ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಇವರ ಇರುವಿಕೆಯನ್ನು ಗುರುತಿಸಿ ಗೌರವಿಸ್ತಾ ಇದ್ದೇನೆ. ದಯವಿಟ್ಟು ಹಾಗೂ ಮುಂದಕ್ಕೆ ಸ್ವಾಮೀಜಿಯವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು, ಆಶೀರ್ವಚನ ನೀಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ, ಶ್ರೀಯುತ ಕೇಮಾರು ಮಠದ ಈಶಾ ವಿಠಲ ಸ್ವಾಮೀಜಿಯವರು ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ, ನಮ್ಮನ್ನು ಉದ್ದೇಶಿಸಿ ಆಶೀರ್ವಚನ ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಗುರುಭ್ಯೋ ನಮಃ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಚ ಪ್ರಸುಪ್ತಾಂ ಸಂಜೀವಯತ ಕಿಲ ಶಕ್ತಿಧರ ಸ್ವಧಾಮ್ನ ಅನ್ಯಂಚ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಮೂಕಾಂಬಿಕಾ ಕೃಪಾಲೋಕಾತ್ ಆಕಾಂಕ್ಷಿಕ ಫಲಪ್ರದ ಮೂಕಾನ್ ಕೃತಮೇ ಶತ್ರುಂ ಏಕಾಂತಿಕ ಜನಪ್ರಿಯ. ನಮ್ಮೊಂಜಿ 10 ವರ್ಷ ದುಮ್ಮೊಂಜಿ ಬೆಲ್ಮಾಂಡ್ ಒಟ್ಟು ಸೇರಿದಿತ್ತ ಸ್ವರ್ಣ ಕಾರಿಡಾರ್ ಬಂಡದು ಐದು ಬೊಕ್ಕ ಒಂಜಿ 40 ವರ್ಷದ ಬೊಕ್ಕ ಟೋಲ್ ಗೇಟ್ ದೇಕ್ ಒಟ್ಟು ಸೇರಿಯ ಈ ಸರ್ತಿ ಮೂಲ ಕಂಚಿನಾಡ್ಕದ ಟೋಲ್ ಗೇಟ್ಗೆ ಒಟ್ಟು ಸೇರಿದ. ಬಹುಶಃ ಒಂದು ಬರ್ಪಿಂದಾಗ ಬಂದಾಗ ಪಕ್ಷಾತೀತವಾದ ಒವ್ವೇ ಜಾತಿ ಧರ್ಮ ಮಾತ ಬೊಡ್ಚಿ ಜನಕ್ಲೇನು ಒಂಜಿ ಒಟ್ಟು ಮಲ್ಪೋಡು ಒಂದು ಬನ್ಪಿನಂಚಿತ್ತಿನ ಉದ್ದೇಶವಾಗಿ ಬರ್ಪಿನ ಅಂದ ಹೆಂಗೆ ತೋಜುಂಡು ಹೆಂಗೆ ತೂನ ಅವು ಹಿಂಗೆ ಮಸ್ತ್ ದೇವನ ಇಜ್ಜಿಂದಂಡ ಈ ರಾಜಕೀಯ ವ್ಯಕ್ತಿಲು ಇನಿ ಉಪದ್ರೋಡು ಒರಿಯಾಣ ಇಲ್ಲಾಡು ಉನಿಯರೆಜ್ಜಿ ಬರಿತಾ ಲೆಪ್ಪರೆಜ್ಜಿ ಇನಿ ಮಾತೇರ್ಲ ಒಟ್ಟಾದಕ್ಕೂ ತಂದೇರು. ಇನಿ ಕಾಂಗ್ರೆಸ್ ಏರು BJP ಏರು JDS ಏರು ಏರ್ಲ ಗೊತ್ತಾಜಿ ವಾ ಪೊರ್ಬುಲ್ ಏರು ಕ್ರಿಶ್ಚಿಯನ್ ಏರು ಹಿಂದುಂದೇ ಗೊತ್ತಾಜಿ ಪೂರ ಒಂಜಿ ಆತ ನಮ್ಮ ಅವು ಭಾರಿ ಇಂಪಾರ್ಟೆಂಟ್ ಹೆಂಗೆ ಒಂಜಿ ಪಾತ್ರ ನೆನಪಾಪನು ಶ್ರೀರಂಗಂಬಡಿ ಇಂಚ ಪಾಯಿನ ಅಂಚಿತ್ತಿನಂಜಿಗೆ ಒಂಜಿ ಇಶ್ಯೂ ಒಂಜಿ ಒರಿ ಮಲ್ಲ ಪೂಜೆ ದೀದು ಉಪ್ಪೇರು ದೇವಸ್ಥಾನಡು ಪೂಜೆ ದೀದು ಪೂಜೆಗೆ ಪೋರೆ ಅನ್ನಾನಾಗ 1000 ಗಟ್ಟಲೆ ಜನ ಒನಸಿಲೆತ್ತೀರಿ ಪೂಜೆಗೆ ಪೋರೆ ಅನ್ನಾನಾಗ ತಾದಿಡು ಗಾಡಿ ಹಿಡಿದು ತೂಪೇರಿ ಆಕ್ಸಿಡೆಂಟ್ ಆದಿಪ್ಪು
ಒಂಜಿ ಬಾಲೆಗ್ ಆಕ್ಸಿಡೆಂಟ್ ಆರು ಪೂಜೆ ಪೋಪಿನಾರು ಪೂಜೆ ಬುಡ್ದು ಆ ಬಾಲೆನ ಆಸ್ಪತ್ರೆ ಪಾಡ್ದು ಆ ಪೂಜೆನ ಮಿಸ್ ಮಲ್ತದು ಆರು ಆ ಬಾಲೆಗೆ ಟ್ರೀಟ್ಮೆಂಟ್ ಕೊರ್ಪೇರು ಆಡ ಏರ ಪನ್ಪೇರು ಆರ್ಡ ದಾದ ಇರು ಈತು ಪೂಜೆನೇ ಮಿಸ್ ಮಲ್ತಾರ ಮಾರ್ರೆ ಇರು ದೇವರಿಗೆ ದಾದನಲ್ಲ ಬೇಜಾರಾವಂದ ಪನ್ನಾಗ ಆರು ಪನ್ಪೇರು ಯಾನು ಪೂಜೆ ಪೋತನ ಎಂಕಿ ಇಷ್ಟ ಆತು ಆನಂದನ ಇನಿ ಯಾನು ದೇವರಿಗೆ ಇಷ್ಟ ಇನ ಕೆಲಸ ಮಲ್ತೆ ಅಂದ್ ಪನ್ಪಿನ ಪಾತ್ರನು ಅಂದು ಅಂಚೆ ಇಡೀ ನಿಗುಲಿನಿ ಇಡೀ ಸ್ವಸ್ಥ ಸಮಾಜ ಈತು ಜನ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬುಡ್ದು ಇನಿ ಒಂಜಿ ಸಮಾಜದ ಅಭಿವೃದ್ಧಿಗೆ ಮಲ್ತೆ ಒಂದು ದೇವರಿಗೆ ಇಷ್ಟವಾಯಿನ ಅಂಚಿತ್ತಿನ ಕೆಲಸ ಒಂದು ದೇವರಿಗೆ ಏನು ಏಪಲ ಪಲ ಮೆಡ್ರಾಸ್ ತೋರಿ ಸಾಧು ಒಂಜಿ ಪಾತೆರನ್ನು ಮನ್ಪೇರು ನಮ್ಮ ದೇವರನ್ನು ಪ್ರತಿಷ್ಠೆ ಮಲ್ತಂಡ ಗರ್ಭಗುಡಿ ಇಟ್ಟು ದೇವರವಲು ಉಪ್ಪುವೇರಿಗೆ ಆನಂದ ಬಡವಾಗ ಉಪಕಾರ ಮಲ್ಪರೆ ಬತ್ತಂಡ ಓಲಾಂಡಲ ಬಡ ಉಡುತ್ತಿನಾಗ ನುಪ್ಪು ಕೊರ್ರೆ ಪೋಂಡ ದೇವರ ಗರ್ಭಗುಡಿದು ನಮ್ಮ ಪಿರವು ಬರ್ಪೇರಿಗೆ ನಮಗೆ ಸಹಾಯ ಮಲ್ಪರೆ ಅನ್ಬಂದು ಅಂಚೆ ಇನಿ ದೇವರ ಪಿದಾಯಿ ಬರ್ಪಿನ ಲೆಕ್ಕ ಆತನ ಗರ್ಭಗುಡಿ ಡ್ಯಾಪನ್ನ ಎಂಜಿ ಒಂದೊಂಜಿ ಮಸ್ತ್ ಎಡ್ಡೆ ಕೆಲಸ ಇನಿ ಏನು ಏಪಲಪನೊಂದು ಉಪ್ಪು ಹಿಂಗೆ ಮಸ್ತ್ ಖುಷಿ ಕೊಡ್ತೀನಿ ನಾವು ಭಾರಿ ಈ ಒಂಜಿ ಸುಹಾಸ್ ಹೆಗ್ಡೆ ಎನ್ಬೇಕಾರ್ನ ಟೀಮ್ನ ಯಾನು ಅಭಿನಂದನೆ ಮಲ್ಪೆ ಮೊಗಲು ಭಯಂಕರ ಹುಷಾರು ಮೊಗಲು ದೇವನ್ನಾಗ ಯಾನು ಈತು ಹೋರಾಟಲೆಗೆ ಪೋಪೆ ಪ್ರತಿ ಹೋರಾಟಡ್ಲ ಓಲಾಂಡಲ ಒಂಜಿ ಗಡಿಟ್ಟು ರಾಜಕೀಯ ಓಲಾಂಡಲ ಒಂಜಿ ಗಡಿ ಜಾತಿ ನಂಡಿ ಬೆಲ್ಮಂದ ಹೋರಾಟ ಒಂಜಿಲ ಜಾತಿ ರಾಜಕೀಯ ದಾಂತೆ ಮಲ್ದಿನ ವೈಯಕ್ತಿಕ ನೆಲೆಟಿ ಈ ಟೀಮ್ಗೆ ನಾನು ಅಭಿನಂದನೆ ಕೊಡ್ರೆ ಅವನೇನು ಏಪಲ್ಲ ಅವನೇನು ಕಂಟಿನ್ಯೂ ಮಾಡ್ಬೋದು ಬಕ ಏನಲ್ಲ ಪ್ರತಿ ವರ್ಷ ಎಲ್ಲ ಲೆಪ್ಪುವೇರು ಹೋರಾಟಕ್ಕೆ ದ್ಯಾಗನ್ ಲೆಪ್ಪುಜೇರಿ ಯಾನು ಕುದುದು ಬಾತೇರಿ ಅದೆಲ್ಲ ಬೇಜಾರು ಮನ್ಪೋರ್ಜಿ ಮಾತೇರಲ್ಲ ಉಂತುದು ಬಾತೇರಿ ಏನು ಏಪಲ ಪನೊಂದು ಇಂಗ್ಲೀಷ್ ಪ್ರೊಫೆಸರ್ ಒಂಜಿ ಗಾರಿ ಪಾತೇರನ್ನು ಮನ್ಪೇರು ಆ್ಯಂಡ್ ಸ್ಪೀಕರ್ ಕ್ಯಾನ್ ಸಿಟ್ ಆ್ಯಂಡ್ ಸ್ಪೀಕ್ ಬಟ್ ಸ್ಪೀಚ್ ಶುಡ್ ಸ್ಟ್ಯಾಂಡ್ ಮನ್ಪೇರು ಉಲ್ದು ಅಂತ ನಮ್ಮ ಪಾತೇರ ಮುಟ್ಟು ಉಂತು ನಾವು ಬಾರಿ ಮುಖ್ಯವಾಯಿನ ಅಂಚಿತ್ತಿ ನಾವು ಇಂಕ ಏನೇನು ಸ್ವರ್ಣ ಕಾರಿಡಾರ್ ಇಪ್ಪು ನಮ್ಮ ಬೇತೆ ಬೇತೆ ಅನ್ನು ಹೋರಾಟ ಮಲ್ಪೈಟಿ ಅನ್ನು ಮಂದೆ ಇಟ್ಟು ದೇವರದ ಇಟ್ಟು ಇಂಕ ಒಂಜಿ ನೆನಪಾಂಡು ಸುವಾಸನ್ಯ ಪನ್ಯ ಈ ಒಂಜಿ ಕಾರ್ಯಕ್ರಮಡು ದಾದ ಪನ್ನಾಗ ಏರೆನ್ನ ಮುಖಂಡರೇನು ದುಂಬುದೀತ ಒಂದು ಯಶಸ್ವಿ ಆತಿನ ದ್ಯಾಪನ್ನಾಗ ದೇವರೇನು ನಮ್ಮ ದುಂಬುದೀತ ಐಟಿ ಯಶಸ್ವಿ ಆತನ ಪನ್ಪಿನ ಪಾತಿರೋನು ಬಂದಿರ ಅವು ಹಿಂಗೆ ಮಸ್ತ್ ಖುಷಿ ಕೋರ್ನಿ ಅಂಚೆತ್ತಿ ನಾವು ನಾನು ಮಾತೆರಲ್ಲ ತೂಪ ಏರ್ಲ ಹೊಸ ಮೋನೆಲಿಜ್ಜ ಪೂರ ದುಂಬುದ ಹೋರಾಟೋಡು ತಿನ್ನಗುಲೇ ಉಳ್ಳಿ ರವೇನು ಮದಜ್ಜ ಟೀಮು ಒಟ್ಟು ಮಲ್ದಿನ ಉಂಡತಿ ಏರು ನಂಗೆ ಉಪಕಾರ ಸ್ಮರಣೆ ನಂಗೆ ಏರು ಉಪಕಾರ ಮಲ್ತೇರ ಅವೇನು ಸ್ಮರಣೆ ಮಲ್ಪು ನಾವು ಒರಿ ನೀರಾವರಿದ ಅಧಿಕಾರಿ ಒಂಜಿ ನೀರಾವರಿಗೆ ಟೆಸ್ಟ್ ಮಲ್ಪರ್ನ ಕಿರೆಕ್ಕೆ ಬೋಯರಿಗೆ ಕಿರೆಕ್ಕೆ ಹೋನಾಗ ತತ್ತದ ಕಿರೆತ್ತವು ಲೈಬ್ರರಿಯರಿಗೆ ಮಾತ ಜನ ಒಟ್ಟಾಯರು ಮೇರೇನು ಒಯ್ಪರೆ ಬಂಡದು ಒಂಜಿ ನೂದು ಅಡಿಟ್ಟಿತ್ತೇರು ಮೇರೇನು ಒಯ್ಪರೆ ಬಂದು ಮಿತ್ತು ಬಂದಾಗ ಒರಿ ಪಿಯೋನ್ ಬತ್ತದು ಆಯ್ ಒಂಜಿ ಆರ್ಡ್ರ್ ಬತ್ತೊಂಬತ್ತೆಗೆ ಆ ಅಧಿಕಾರಿಗೆ ನೀರಾವರಿ ಅಧಿಕಾರಿಗೆ ಟ್ರಾನ್ಸ್ಫರ್ ಆಯ್ತು ನಮ್ಮ ಜಿಲ್ಲೆ ಇಜ್ಜಿಂದ ಮೇರೊಂದು 50 ಫೀಟ್ ಬೈದೇರು ಮುಗುಲು ಅಡಿಗೆ ಬುಡ್ದು ಮಲ್ಲೆ ತುಪ್ಪಾಡದು ಮಂಡೇರಿಗೆ ಅಂಚ ಆರ್ ಕಲಾಸ್ ನಂಗೆ ಬೋಡಾನಾಗ ಪತ್ತೊನ್ನು ಬೊರ್ಚಾನಾಗ ಬಿಡ್ತೀನಿ ಅಂಚೆಜಿ ಈ ಟೀಮ್ ಅವು ಹೆಂಗೆ ಮಸ್ತ್ ಖುಷಿ ಕೋರೆ ಮಾತೇರೇನು ಒಂಜಿ ಒಮ್ಮತ್ತೋಡು ಪತ್ತೊಂದು ಬೋಪಾರ ಅವು ಬಾರಿ ಮಸ್ತ್ ಇಂಪಾರ್ಟೆಂಟ್ ಯಾನು ಈತೆ ಪನ್ಪಿನ ದಾದ ಬನ್ನಾಗ ಈ ಒಂಜಿ ಟೋಲ್ ಪನ್ಪಿನ ಒಂಜಿ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಒಂಜಿ ಲೂಟಿಗೆ ಒಂದೊಂಜಿ ಉನೇನು ಉಂತಾವನ ಕೆಲಸ ಅಲ್ಪೋಡು ಮೊಗುಲು ಮೂಲ್ ಟೋಲ್ ಬಡೆ ನಮ್ಮ ಮಾತ ಯಜಮಾಡಿ ಉಂತಾವಡು ಸಾಸ್ತಾನ ಉಂತಾವಡು ಬಂದು ಪ್ಲ್ಯಾನ್ ಮಂತೊಂದಲ್ಲ ಮೊಗುಲು ಮೂಲ್ ಟೋಲ್ ಬಾಡುವೇರು ಪೂರ ಅವಿಭಜಿತ ದಕ್ಷಿಣ ಕನ್ನಡ ಟೋಲ್ ಮುಕ್ತ ಜಿಲ್ಲೆ ಅವಡು ಮೂಲು ಅವು ಬಾರಿ ದೇ ಬನ್ನಾಗ ಮೂಲು ಜನಕ್ಕಳ್ದ ಆರ್ಥಿಕ ಸಂಗ್ರಹ ಇಜ್ಜಿ ಬಡವೇ ರುಪ್ಪುನು ಇತ್ತಾತೆ ಪಂಡೇರು ಮಾತೆಲ್ಲ ಪಂಡೇರು ಬಡವೇ ರುಪ್ಪುನು ಮೂಲ ಏನ ಟೋಲು ಪಾಪ ಏತು ಬಂಗ ಉಂಡು ಏತು ಪರಿಸ್ಥಿತಿ ಉಂಡು ಇನಿತೂಲೆ ನಮ್ಮ ಜಿಲ್ಲೆಗೆ ನಮ್ಮ ಬುದ್ಧಿವಂತರ ಜಿಲ್ಲೆ ಬಂದಪ್ಪ ನಮ್ಮ ಏತು ಹೆಡ್ಡೆರ ಒಂದಿಲ್ಲ ನಂಗೆ ಒಂಜಿ ಜಾಗೃತಿ ಬೋರ್ಡ್ ನಂಗೆ ಮೂಲ ಏತು ಟೋಲ್ ಇನಿತೂಲೆ ಕೇರಳದ ಸೌತ್ ಕೇರಳ ಒಂಜಿ ಮುಜಿನಾಳ್ ಟೋಲ್ ಉಂಡು ನಿಗ ನಾರ್ತ್ ಕೇರಳಗೆ ಪೋಲೆ ಒಂಜಿ ಟೋಲ್ ಲಜ್ಜಿ ಅವಳು ಪಾಟ್ರೆ ನೋಡು ಬುಜೇರು ಜನಕ್ಕೂ ಆತು ಜೋರುಲ್ಲೇರು ನಮಲೊಂತೆ ಅಂಚೆ ಜೋರ ಆವೋಡು ನಮಲೊಂತೆ ಗಟ್ಟಿ ಆವೋಡು ನಮ್ಮ ಈಗ ಭಗವದ್ಗೀತೆಡು ಕೃಷ್ಣ ಬಲ್ಲೇಕ ಕ್ಷುದ್ರಂ ದೌರ್ಬಲ್ಯಂ ತಕ್ತೋತಿಷ್ಟ ಪರಂತಭ ಅನ್ಬನ್ಪೇರು ಕೃಷ್ಣ ಬಂದ್ಬರಿ ಲಕದುಂತುಲ ಬನ್ ಅನ್ಯಾಯದ ವಿರುದ್ಧ ಆತರ ದೌರ್ಜನ್ಯದ ವಿರುದ್ಧ ನಮ್ಮ ಲಕದುಂತು ನಂಚಿತ್ತಿನ ಕೆಲಸ ನಮ್ಮ ಮಲ್ಪೋಡು ಪಂದು ಭಗವದ್ಗೀತೆ ಉಪದೇಶ ಮಲ್ಪು ನಾನು ಹಿಡ್ದ ಅವರ ನಮ್ಮ ಖಂಡಿತ ಬಿಡ್ರವಲ್ಲಿ ಇನಿ ತುಲೆ ನಮಕ್ಕೆ ಇನಿ ಬೇತೆ ಬೇತೆ ನಮ್ಮನ್ನು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಇಂಡಸ್ಟ್ರಿ ಬತ್ತನು ನಂಗೆ ದಾದ ಇಂಡಸ್ಟ್ರಿ ಬತ್ತನು ಏನ ಪ್ರಯೋಜನ ಬರ್ತದೆ ನಂಗೆ ನಮಕ್ ಪುಗೆ ತಿನ್ನಿಯಾರೆ ಏನು ಕರಿಸತ್ತಿಲ್ಲ ಬಂತೆ ಪುಗೆ ಮಾತ್ರ ತಿನ್ನಿಯಾರೆ ಬೊಕ್ಕೊಂಜಿ ನಮ್ಮ ಉಲ್ತ ಓರೋಡ್ದ ಒಲ್ತೊಲ್ತ ಜನಕ್ಕುಲು ಬತ್ತದು ಹಿಂದಿದಾಗುಲು ಬತ್ತದು ನಂಗೆ ಕೊಂಜಿ ಹಿಂದಿ ಕಲ್ಪ ಅದು ಹೋಯ್ರು ನಮ್ಮ ಎಂಕಲ್ಲತ್ತೆ ಬೇಲೆ ಬೆರ್ಪನೆಲ್ಲ ಹಿಂದಿ ಬತ್ತಿರ್ನತ್ತೆ ಅವಸ್ಥೆ ನಂಗೆ ಭಾರಿ ಬೇಜಾರು ಗೋರ್ಪಿನ ವಿಷಯ ಬೇಲೆ ಬೆರ್ಪಿನಾಗಲ್ಲ ಬಿಜಕ್ರ ತುಂಬನಾಗಲು ಹಿಂದಿ ಬತ್ತಿರ್ನತ್ತೆ ಎಂಕಲ್ಲ ಭಾರಿ ಅವಸ್ಥೆ ಎಂಕಲ್ಲ ಮನ್ಯ ಎಂಚಿನ ಒಂದು ಅವಸ್ಥೆ ಅಂದು ನೀನು ನಂಗೆ ನಮ್ಮ ಜೋಕುಲು ನೀನು ಓಲಲ್ಲ
ನಮ್ಮನೆ ಜೋಕ್ಲೆಗೆ ಐ ಟಿ ಬಿಟಿ ಅಮೇರಿಕಾ ಒಡೆ ಒಡೆ ಪೋಡು ಇನಿ ಮಾತೇರ್ನಾಗ ಹಿಂಗೆ ಕರಿಸತ್ತಿ ಒಂಜಿ ಹೋರಾಟ ಹಾಲ್ಪನಾಗ ಮುನಿಯಲ್ ಉದಯನ್ನೆಲ್ಲ ಸುರೇಶನ್ ಒಂಜಿ ಪಾತೆರ ಬಂದಿರು ಒಟ್ಟಿಗೆ ಹಿಂಗೆ ಲಿತ್ತ ಸ್ವಾಮಿಲ ಇರು ಹೋರಾಟ ಮನ್ಪುವಾರು ಗುರುಮೆ ಸುರೇಶನ್ಲ ಬಂದಿರು ಹೋರಾಟ ಮಲ್ಪ ದಾದ ಬೋರ್ಡನ್ನು ಬನ್ಲೆತ್ತೆ ಬಂಡದು ನೀನು ತುಲೆ ಬೊರ್ಚಾಲ್ ನೀನು ಇಂಡಸ್ಟ್ರಿ ಬರ್ಪುಂಡು ನಮ್ಮ ಜೋಕ್ಲಿನಿ ಕಂಪ್ಯೂಟರ್ ಅವಂದು ಮಾತ ಕಲ್ತೊಂದುಲ್ಲ ನಮಕ್ಕಿನಿ ಬೋಡಾಯಿನಿ ಅವಿಭಜಿತ ದಕ್ಷಿಣ ಕನ್ನಡ ಒಂಜಿ ಐ ಟಿ ಬಿ ಟಿ ಒಂದು ಬೋಡಾಯಿನ ಅಂಚಿತ್ತು ನಾವು ಜೋಕ್ಲೆಗೆ ಇನಿ ಒಂದು ಜಾಬ್ ಬೋರ್ಡು ಜೋಕ್ಲೆ ದುಡ್ಡುಜ್ಜಿ ನೀ ಅಪ್ಪಮ್ಮನ್ ತೂವರೆ ದಾಂತಿನ ಲೆಕ್ಕ ಆತನು ಓಡೆ ಓಡೆ ಪೋದು ಅಮೇರಿಕೋಡು ಓಲೋಲುಲ್ಲೇರು ಅವೇನು ಉಂಟಾದ ನಮ್ಮನ್ನು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂಜಿ ಮೆಡಿಕಲ್ ಕಾಲೇಜಾ ಒಂಜಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಅವು ಆಪಿನ ಅಂಚಿತ್ತಿನ ಬೋಡ್ನಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ನಮ್ಮ ಜೋಕ್ಲೆಗೆ ಅವು ಬಾರಿ ಇಂಪಾರ್ಟೆಂಟ್ ಇಂತುಲೆ ಏತೋ ನಮ್ಮ ಅಭಿವೃದ್ಧಿ ಆವಡ್ಡ ನಮಕೊಂಜಿ ಟ್ರೈನ್ ಬುಲೆಟ್ ಟ್ರೈನ್ ಇಂಚಿತ್ತಿನ ಮತ ಮಲ್ಪುನ ಅಂಚಿತ್ತಿನಕ್ಕೆ ನಮ್ಮ ಸಪೋರ್ಟ್ ಮಲ್ಪುನ ಅಂಚಿತ್ತಿನ ಮಲ್ಲ ಬೇಲೆ ನಮ್ಮ ಮಲ್ಪುಡು ನಮ್ಮ ಮಾತೆಕ್ಲನಕ್ಕೆ ಸಪೋರ್ಟ್ ಮನ್ಪುಗ ಯಾನಂತೂ ಖಂಡಿತ ನಿಗಲ್ನೊಟ್ಟಿಗೆ ಉಲ್ಲೆ ಯಾನ್ ಏಪಲ ನಾನು ಹೆಚ್ಚ ಪಾತಿರ್ನ ಪೊರ್ತತ್ತು ಮಸ್ತ್ ಇತ್ತೇನೆ ಮಸ್ತ್ ಉದ್ದಾಂಡು ಅಂಡ ನಿಗಲು ಈತೇನೆ ಯಾನು ಇಂಜೆ ನಿಗಲು ವಿನಂತಿ ಮಲ್ಪನು ಈ ಸೌಹಾರ್ದತೆ ಈ ಸೋದರತೆ ಏಪ ಮುಟ್ಟಲ ನಿಗಲ್ಡ ಇಪ್ಪಡು ಮನ್ಪಿನ ಅಂಚಿತ್ತೇನೆ ಕಡೆಯತ್ತ ವಿನಂತಿ ದೇವನ್ನಾಗ ಇಂಕ ಮಸ್ತ್ ಮಸ್ತ್ ದೇವನ್ನಾಗ ಪೊಕ್ಕಡೆ ಎತ್ತು ಒಂದು ಗಮ್ಮತ್ಗತ್ತು ಒಂದೇ ಕಣನೆ ಬುಡೇದಿ ಲಡಾಯಿ ಮಲ್ತೊಂಡೇರಿಗೆ ಕಣ ಬುಡೇದಿಗೆ ಕಣನೆ ಸಮ ನೆರಿಯೇಗೆ ಇತ್ತೆ ಪೊಂಜೋ ಬಾರಿ ಉಸಾರು ಕಣನೆ ವಂಡೆಗೆ ತೂ ನಾಯಿ ವಂಡೆಗೆ ಮಾಲ್ ವಂಡಲ್ಗೆ ದಾಲ ನೆರ್ಜಾಲ್ ಮೋಲು ಇರ್ ಕುರೆಪುಂದೆ ಆಗನ್ ವಂಡಲ್ಗೆ ಒಂಜಿ ನಾಮಪದ ಒಂಜಿ ಕ್ರಿಯಾಪದ ಬಾರಿ ಸೋಕು ಪೊಂಜೋಲು ಉಸಾಡು ಲಡಾಯಿ ಮನ್ಪೇರು ಆಮೇಲೆ ಆತನ ಲಡಾಯಿ ಅನ್ನಗ ಮೊಲು ಕೋಪ ಬತ್ತದು ಮೊಲು ದಾದ ವಂಡಾಲು ಅನ್ನಗ ಚಾಪತ್ತ ಬತ್ತಲ್ಗೆ ಕಣನ್ಯಾಗ ಬೇಜಾರನ್ ಚಾ ಯಾನ್ ಪೊಕ್ಕಡೆ ನಿರ್ನಿ ವಂಡದು ಇರೊಂಜಿ ಬೇಲೆ ಮಲ್ಪಲೆ ಇರ್ ಚಾಪರ್ಲೆ ವಂಡಲ್ಗೆ ಯಾನ್ ನಿಕ್ ನಿರ್ಣ್ಯ ತಪ್ಪಾನು ಮಾರ ಇದೆ ಸಾರಿ ಅವ ವಂಡೆಗೆ ಚಾ ಕೊರ್ರೆ ಎಂದು ಪೋನಾಗ ಕೊರ್ತಾತನು ಬೋಲ್ ಪಿರಗೆತ್ತೊಂಡೆ ಬೊರ್ಚಿ ಚಾ ಪಿರಗೊರ್ಲೆ ವಂಡಲ್ಗೆ ಈ ಪಿರ ಇಜ್ಜಿ ಮಲ್ಲೆತ್ ದ್ಯಾಗ್ ಮನೆ ಸಕ್ಕರೆ ಬಾರ್ದು ಜಾಕ್ ಮದತ್ ಬೋತು ನೊಂದು ಸಕ್ಕರೆ ಬಾರ್ದು ಜನ ಮಲ್ಲೆತ್ ಇನಿ ಅನ್ನಿಕ್ ನಿರ್ಣಯಕ್ಕೆ ಹತ್ರ ಚಪ್ಪೆ ಜಾನೆ ಬರ್ಪೆಂದು ಒಯ್ತಿಗೆ ತೊಂದಾಗ ಮೋಲ್ ಬೊಕ್ಕಲ ಒಯ್ತಿಗೆ ತೊಂಡೋಲ್ಗೆ ಇಜ್ಜಿ ಮಾರೆ ಕೊರ್ಲೆ ಬಂದಾಗ ದ್ಯಾಕ್ ಎಣ್ಣಾಗ ಐಟಿ ಈಸಬಾರ್ದೆ ಮಾರೆ ಇರ್ ನಿರ್ತಿರೆ ವಂಡಲ್ಗೆ ಈ ಪರಿಸ್ಥಿತಿ ಆತನ ಅಂಚತ್ತು ಒಂಜಿ ಸಹೋದರತೆ ಪ್ರೀತಿ ನೈಜ ಕಾಳಜಿಡು ಒಟ್ಟಾಲೆ ಪಂಡದ ಕಡೆಯತ್ತೊಂದು ಕತೆ ಬಂದು ಉಂತಾವೆ ನಮ್ಮ ಓಡೆ ಪೋಂಡಲ ಈ ಒಂಜಿ ಇತ್ತೆ ತಾತ್ಕಾಲಿಕ ರದ್ದಾತನ ಮಂಡೇರು ತಾತ್ಕಾಲಿಕತ್ ಪೂರ್ಣವಾದ ರದ್ದಾವಡು ನಮ ಸರಿ ಉಲ್ಲನ ಜಗತ್ತು ಸರಿ ಇಜ್ಜ ಗೊತ್ತಾ ಇಜಿರ 11 ವರ್ಷದ ಆಯ್ಬೊಕ್ಕೊಂಜಿನಕ್ಕೆ ಟೋಲ್ ಕಲೆಕ್ಷನ್ ಮಲ್ಪೇರು ಆ ದುರಂತವ್ ನಮ ಉಲ್ಲ ಅಂದ್ ಗೊತ್ತಾಗ ಎಂಚಿನ ಹಿಂಗೆ ಅರ್ಥನೇ ಹೆಂಗೆ ಹೊರರ ಪಾತೆರ್ನಾಗ ಅರ್ಚ ಮರಣಿಯರಿ ಬಂಡೇರಿ ಏನಡ ಸ್ವಾಮಿಲ ಈರ್ನ ಸ್ಪೀಚ್ ಪೂರ ತೂದೇ ಯಾನ್ ರಾತ್ರಿ ಜೆಪ್ಪುನು ಬಂಡೇರಿ ಹೆಂಗ ಅರ್ಥನೇ ಆಬಜಿ ಮೆನ್ನ ಸ್ಪೀಚ್ ಮೇರೆ ಲಕ್ಕ ಉಂಡ ಜಬಡ ಉಂಡ ಅಂದ್ ಮರಣಂಜಿ ಕಡೆಗೆ ನಾನು ಆ ಕಾರ್ಯಕ್ರಮ ಲೆತ್ತೇರಿ ಇಲ್ಲಡೆಗೆ ಬರಿಟ್ಟು ಪೋಯಾನು ಪೋನಾಗ ಏನು ಪೋಂದಿಲ್ಲ ಆರು ಒಂಜಿ ಚೊಂಬು ಬತ್ತಂದು ಜಾನಿ ಬನ್ನೋದಿಲ್ಲೇರಿ ಯಾನ್ ಬತ್ತೆ ಅಂದಲ್ಲ ನಾಯಿ ಬಿಡ್ಪೇರ ಅಂದೇಂದಿನಿ ತೂವರೆ ಬಂಡ ದಾದವನಾರ್ನ ಮಗನ ಬುದರ ಜಾನಕಿ ರಾಮ್ ಎಂದಿಗೆ ಆ್ಯನ್ ಶಾರ್ಟ್ ರಾಮ್ ಜಾನಿ ಎಂಚಿನ ನಮ ಸರಿ ಇಲ್ಲನ ಪ್ರಪಂಚ ಸರಿ ಇಜ್ಜ ನಮ ಸರಿ ಇಜ್ಜನ ಒಂದೇ ಗೊತ್ತಾಜೆ 11 ವರ್ಷ ಐಡ್ಬೇಕ ಟೋಲ್ ಪಾಡ್ವೇರೆ ನಮ್ಮ ಈ ಪ್ರತಿ ಓರಿಲ ನಿಗಲ್ಲ ಈ ಟೋಲ್ ಮುಗ್ಗಿನ ಮುಟ್ಟ ನಿಗಲ್ಲ ಮಂಡೇಡುಪ್ಪಾಡು ನಿಗಲ್ಲ ಓಡೆ ಪೋಂಡಲ ರಾತ್ರಿ ಜೆತ್ತುಂಡಲ ಲಕ್ಕುಂಡಲ ಎದಾಗಲ ಈ ಟೋಲ್ ಬಂದ ಓಡೊಂದು ಮನ್ಪಿನ ಅಂಚಿತ್ತಿನೊಂಜಿ ನೆನಪುಡುಪ್ಪಾಡು ಕಡೆತ್ತೊಂಜಿ ಪಾತೆರ ಪನ್ನ ಬೆತ್ತುಲೆ ಎಂಚ ನೆನಪು ಉಪ್ಪೋಡು ಬಂದಾಗ ಒರಿ ಬಸ್ ಕಂಡಕ್ಟರ್ ಇತ್ತೇರಿಗೆ ಆರ್ನ ಅಮ್ಮೇರು ತೀರಿಯರಿಗೆ ಅಮ್ಮೇರು ತೀರ್ದಾನಾಗ ಪಿಂಡವಾಡಿಯರ ಬಂದಿದ್ದು ಬೋಯರಿಗೆ ಬಟ್ರು ಪಿಂಡವಾರ್ದು ಇಂಚೆ ಎದುರು ಪೋನಾಗ ಮೇರು ಕಂಡಕ್ಟರ್ ಪಂಡ್ರೆ ಶುರು ಮಾಡ್ತೀವಿ ಅರ್ಧ ಪ್ರವೃತ್ತಿ ಅವು ಅರೆ ಪಂಡು ಬಣ್ಣದು ಪಾಡು ದುಂಬಾಡು ಉಂಡೇರಿಗೆ ದುಂಬಾಡು ಉಂಡೇರಿಗೆ ಕಡೆಯಕ್ಕೆ ಪೋನಾಗ ಒಂತೆದುರ ರೈಟ್ ಪಾಡು ಉಂಡೇರಿಗೆ ಅವಾರ್ನ ಅಂಚ ನಮ್ಮ ಮಾತೇರ್ಲ ಈ ಟೋಲ್ ರೈಟ್ ಪಾಡು ಅನ್ಪಿನ ಲೆಕ್ಕ ಆವಾಡು ಬಂಡದು ಮಾತೇರ್ಲ ಮೀಡಿಯಾದಾಗ ನಮ್ಮ ಹೋರಾಟ ಪುರ ಪಕ್ಕಡೆ ನಮ್ಮ ಮಾತ ಸಭೆ ಮೇಲೆ ಪಾಂಡ ಇನಿ ನಮ್ಮ ಹೋರಾಟ ಒರಿದು ನನ್ನ ಮಾಧ್ಯಮದಾಗಲೇ ಇರ್ತೀವಿ ನೀನು ಮುಟ್ಟಾದು ಇನಿ ಮಾಧ್ಯಮದ ಜನಕ್ಕಲು ನಮ್ಮನ್ನು ಮಸ್ತ್ ಸಪೋರ್ಟ್ ಮಾಡ್ದೇರಿ ಅನ್ನೋ ವೈಯಕ್ತಿಕ ನೆಲೆಟ್ಟು ಮಾಧ್ಯಮದಾಗಲ್ದ ಏನು ವಿನಂತಿ ಮಲ್ಪುನು ಎಂಕುಲು ಏತು ಜನ ಸೇರ್ದ ಮುಖ್ಯತ್ತು ನಿಗುಲು ಸರಕಾರಗೂ ಮುಟ್ಟವನ ಕೆಲಸ ಮಲ್ತದು ಇಡೀ ಸಮಾಜ ಲಕ್ಕವನು ಏಪ ಮುಟ್ಟಲ್ಲ ನಿಗುಲು ಎಂಕಲ್ನೊಟ್ಟಿಗೆ ಇಪ್ಪೋಡು ಪೊಲೀಸ್ ಇಲಾಖೆ ಎಪ್ಪು ಆ ಥರ ಪ್ರತಿ ಜನಕ್ಕುಲ್ಲ ಒಂಜಿ ಶಿಸ್ತುಡು ಏನು ಶ್ವಾಸನೆ ಪನ್ನೆ ಲೆಕ್ಕನೆ ಮುಲ್ತುರ್ದು ಅಡೆ ಪೋನ ಮುಟ್ಟಲ್ಲ ತಹಶೀಲ್ದಾರ್ ಕೊರ್ರಿಬೊಕ್ಕಲ್ಲ ಐದು ಬೊಕ್ಕ ನಿಗುಲು ಇಲ್ಲದೆ ಪೋನ ಮುಟ್ಟಲ್ಲ ನಿಗುಲು ಏರ್ಲ ಲಡೈ ಮನ್ಪಾರೆ ಗಲಾಟೆ ಮನ್ಪಾರೆ ಬಲ್ಲಿ ಕೊಂಜಿ ಸಭೆ ತುನ ಕೊಂಜಿ ಪಾತೆರ ಕಡೆ ತ ನೆನಪಾಪು APJ ಅಬ್ದುಲ್ ಕಲಾಂ ಪಾತೆರ
APJ ಅಬ್ದುಲ್ ಕಲಾಂ ಏತು ಸಹೋದರತೆ ಅರ್ಡ ಅರ್ನ ಪುದಡೋರಿ ವ್ಯಾಖ್ಯಾನ ಮಲ್ಪೇರಿ ಏ ಪನ್ನ APJ ಏ ಪನ್ನ ಅಲ್ಲ ಪಿ ಪನ್ನ ಪರಮೇಶ್ವರ ಜಿ ಪನ್ನ ಜೀಸಸ್ ಒಂದು ಪೆರಂಜ ಮೂಜಿ ಜನಲ ಒಟ್ಟಾತಿರಂಜ ಮೂಜಿ ಜನಲ ನಮ್ಮ ಒಟ್ಟಾಕ ಪಣದೇನ ಪಾತಿರನು ಕೃಷ್ಣಾರ್ಪಣ ಅಲ್ಪ ಕೃಷ್ಣಾರ್ಪಣ ವಸ್ತು ಬಾರಿ ಪೊರ್ಲುಡೆ ಆಶೀರ್ವಚನ ಮಲ್ತದೆ ಪೂರ ಪ್ರತಿಭಟನಾಕಾರರನ್ನು ಉದ್ದೇಶಿಸಿದ ಪಾತಿಯರ್ನಂಚಿನ ಸ್ವಾಮೀಜಿಲೆಗೆ ತರೆತಗ್ಗ ಒಂದು ನಮಕ್ ಬಾರಿ ಮಲ್ಲ ನಮಗೆ ದೊಡ್ಡ ಮಟ್ಟಿನ ಸಹಕಾರವನ್ನು ನೀಡಿ ಈ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ನೀಡಿದಂಥ ಕೆನರಾ ಬಸ್ ಮಾಲಕರ ಸಂಘ ಇವರನ್ನು ನಾವು ಅಭಿನಂದಿಸ್ತಾ ಇದ್ದೇವೆ, ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ಈ ಹೋರಾಟಗಾರರಿಗೆಲ್ಲರಿಗೂ ತಂಪಾದ ಮಜ್ಜಿಗೆಯ ವ್ಯವಸ್ಥೆಯನ್ನು ಮಾಡಿದಂಥ KMF ಮಂಗಳೂರು ಇವರಿಗೆ ಹೋರಾಟ ಸಮಿತಿಯ ಮತ್ತು ಸಮಸ್ತ ಹೋರಾಟಗಾರರ ಪರವಾಗಿ ಕೃತಜ್ಞತೆಯನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಇದೀಗ ನಮ್ಮ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದಂಥ ಅನ್ಸರ್ ಅಹಮ್ಮದ್ ಅವರಿದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಪ್ರತಿಭಟನಾ ಸಭೆಯಲ್ಲಿ ಸೇರಿರುವಂತಹ ಊರಿನ ನಾಗರಿಕರೇ, ಎಲ್ಲ ಪಕ್ಷದ ರಾಜಕೀಯ ಮುಖಂಡರುಗಳೇ, ಧರ್ಮಗುರುಗಳೇ, ಟೋಲ್ನ ವಿಚಾರದಲ್ಲಿ ನಾನು ಹೆಚ್ಚು ಹೇಳಲಿಕ್ಕೆ ಅನಿಸ್ತದೆ. ಎಲ್ಲವನ್ನು ಸಂಕ್ಷಿಪ್ತವಾಗಿ ವಿಸ್ತಾರವಾಗಿ ಎಲ್ಲರೂ ಹೇಳಿದ್ದಾರೆ. ಕಳೆದ ತಿಂಗಳು 15ನೇ ತಾರೀಕಿಗೆ ಇಲ್ಲಿ ಒಂದು ಟೋಲ್ ಬರ್ತದೆ ಅನ್ನುವಂತಹ ವಿಷಯ ನಮ್ಮ ಗಮನಕ್ಕೆ ಬಂತು. ಆಗಸ್ಟ್ 16ನೇ ತಾರೀಕಿಂದ ಟೋಲ್ ವಸೂಲಿ ಆರಂಭ ಮಾಡ್ತಾರೆ ಅನ್ನುವಂಥ ಆದೇಶ ಆಗಿದೆ ಅನ್ನುವಂಥ ಮಾಹಿತಿ ನಮಗೆ ಸಿಕ್ಕಿತು. ಹಾಗಾಗಿ 23ನೇ ತಾರೀಕಿಗೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕಾಪು ಪ್ರೆಸ್ ಕ್ಲಬ್ಬಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಅದನ್ನು ಬಲವಾಗಿ ಖಂಡಿಸಿದ್ವಿ. ಹಾಗೂ ಕೂಡಲೇ ಈ ಆದೇಶವನ್ನು ರದ್ದು ಮಾಡಬೇಕಂತೇಳಿ ಮನವಿಯನ್ನು ಸಹ ಜಿಲ್ಲಾಧಿಕಾರಿಯವರ ಮುಖಾಂತರ ಮಾಡಿಕೊಂಡಿದ್ವಿ. ಮುಂದಿನ ಬೆಳವಣಿಗೆ ಏನಾಯ್ತಂದರೆ 15 ದಿನಗಳ ನಂತರ ಯಾರು ಹಾಸನದ ಭಾರತಿ ಕನ್ಸ್ಟ್ರಕ್ಷನ್ನವರು ಇದನ್ನು ಗುತ್ತಿಗೆ ವಹಿಸ್ಕೊಂಡಿದ್ರು, ಅವರು ಈ ಜಾಗಕ್ಕೆ ಅಲ್ಲೊಂದು ಲೈಟ್ ಕಂಬ ಇದೆ, ಲೈಟ್ ಕಂಬದ ಕೆಳಗೆ ಬಂದು ಒಂದು ಕಲ್ಲಿಟ್ಟು ಗುದ್ದಲಿ ಪೂಜೆ ಮಾಡಿದರು. ಆ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಹಾಗೂ ಊರಿನ ಮುಖಂಡರು ಪ್ರಕಾಶ್ ಶೆಟ್ಟಿ ಪಾದವೆಟ್ಟು ಎಲ್ಲರೂ ಇದ್ದರು. ಎಲ್ಲರೂ ಸೇರಿ ಆ ಗುದ್ದಲಿ ಪೂಜೆಯನ್ನು ಅವರ ಕೈಯಿಂದಲೇ ತೆರವುಗೊಳಿಸಿ ಅವರನ್ನು ಓಡಿಸಿದ್ದೇವೆ, ಎಚ್ಚರಿಕೆ ಕೊಟ್ಟು ಓಡಿಸಿದ್ದೇವೆ. ಏನಂತಂದರೆ, ಇನ್ನು ಮುಂದೆ ನೀವು ಈ ಜಾಗಕ್ಕೆ ಬಂದರೆ ನಿಮಗೆ ಹೊಡೆದ ಕಳಿಸ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟು ಕಳಿಸಿದ್ದೇವೆ. ಅದರ 3 ದಿನದ ನಂತರ ಅಹಂಕಾರ ನೋಡಿ ಇವ್ರದ್ದು. ಅದರ 3 ದಿನದ ನಂತರ ಸರ್ಕಾರದ ಇಂಜಿನಿಯರ್ ಅವರು ಬರ್ತಾರೆ. ಅವರೊಟ್ಟಿಗೆ ನಾವು ಯಾರಿಗೆ ಎಚ್ಚರಿಕೆಯನ್ನು ಕೊಟ್ಟು ಕಳಿಸಿದ್ವೋ ಆ 3 ಜನ ಅವರು ಹಿಂದೆ ಕೈ ಕೊಟ್ಕೊಂಡು ಇಲ್ಲಿ ಬಂದು ಸ್ವಲ್ಪ ಶಾರ್ಟ್ ಟೈಪ್ ಮಾಡಿದರು. ನಮಗೆ ಹೆಮ್ಮೆ ಇದೆ, ತೃಪ್ತಿ ಇದೆ. ಎದ ತಟ್ಟಿಕೊಂಡು ಹೇಳ್ತೇವೆ ನಾವು ಮಾಡಿದ ಸರಿ ಅಂತೇಳಿ. ನಾವು ಹೇಳಿದ ವಾಗ್ದಾನವನ್ನು ಮಾಡಿದ್ದೇವೆ, ಅವರ ಕಪಾಳಕ್ಕೆ 2 ಹೊಡೆದು ಕಳಿಸಿದ್ದೇವೆ. ನಾವು ಏನು ಬೇಜಾರಿಲ್ಲ, ಹೆಮ್ಮೆ ಇದೆ. ಈ ವಿಚಾರವನ್ನು ನಾನು ಯಾಕೆ ಹೇಳಲಿಕ್ಕೆ ಬಯಸ್ತೇನೆ ಅಂತಂದರೆ, ಇನ್ನು ಮುಂದಕ್ಕೂ ಸಹ ಟೋಲ್ಗೇಟ್ನ ಪರವಾಗಿ ಯಾರು ಬರ್ತಾರೆ ಅವರ ಕಪಾಳಕ್ಕೆ 2 ಬಿಗ್ದೆ ಕಳಿಸುವಂಥದ್ದು. ಅದರಲ್ಲಿ ಯಾವುದೇ ಮುಲಾಜಿಲ್ಲ, ಯಾವುದೇ ರಾಜಿ ಇಲ್ಲ. ಹಾಗಾಗಿ ನಾನು ಆ ದಿನ ಪ್ರೆಸ್ ಕ್ಲಬ್ನಲ್ಲಿ ಪ್ರಶ್ನವರೊಂದು ಮಾತು ಕೇಳಿದರು, ನಿಮ್ಮ ಹೋರಾಟ ಮುಂದಿನ ನೀವು ಏನಿರ್ತದೆ ಅಂತೇಳಿ. ನಾನು ಅವ್ರಿಗೆ ಹೇಳಿದೆ, ನಮ್ಮ ಹೋರಾಟದ ಆರಂಭ ಈ ಪತ್ರಿಕಾಗೋಷ್ಠಿ, ಮುಕ್ತಾಯ ಎಲ್ಲಿಯವರೆಗೆ ಶಾಶ್ವತವಾದ ರದ್ದು ಪತ್ರ ನಮ್ಮ ಕೈಗೆ ಸೇರುವುದಿಲ್ವೋ ಅಲ್ಲಿಯವರೆಗೆ ನಮ್ಮ ಹೋರಾಟ ನಿರಂತರ ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ಈಗಲೂ ನಾವು ಮಾತಿಗೆ ಬದ್ಧರಾಗಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಸುಹಾಸ್ ಹೆಗ್ಡೆಯವರ ಒಂದು ತಂಡ ಈ ಹೋರಾಟವನ್ನು ಕೈಗೆತ್ತಿಕೊಂಡಿತು. ಆ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಪೂರ್ಣವಾದ ಬೆಂಬಲವನ್ನು ಅವರಿಗೆ ನಾವು ನೀಡಿತು. ಇಲ್ಲಿ ಇಷ್ಟು ಜನ ಸೇರಿದ್ದೀರಿ, ಬಹಳ ಸಂತೋಷದ ವಿಚಾರ. ಇಷ್ಟು ಜನ ಸೇರಿದ್ದಾರೆ. ಈ ಎಲ್ಲ ಪರಿಶ್ರಮದ ಹಿಂದೆ ಆ ಕ್ರೆಡಿಟ್ ಎಲ್ರಿಗೂ ಸೇರ್ತದೆ. ಅದಕ್ಕಿಂತ 1% ಹೆಚ್ಚು ಸುಹಾಸಿಗರಿಗೆ ಸೇರಬೇಕು. ಯಾಕಂದರೆ ಅವರ ನಾಯಕತ್ವ ಇದೆಯಲ್ಲ, ಬಹಳ ಸಂತೋಷ ಆಯ್ತು ನನಗೆ. ಅವ್ರ ನಾಯಕತ್ವ, ಅವರ ಮಾತನಾಡೋ ರೀತಿ, ಎಲ್ಲರನ್ನು ಸೇರಿಸ್ಕೊಂಡು ಹೋಗೋ ರೀತಿ ಇದೆಯಲ್ಲ, ಅದು ಬಹಳ ಬಹುಶಃ ಎಲ್ರಿಗೂ ಬರೋದಿಲ್ಲ. ಅವರ ನಾಯಕತ್ವದಲ್ಲಿ ಇನ್ನಷ್ಟು ಹೋರಾಟಗಳು ನಡೆಯಲಿ. ಅವರ ನಾಯಕತ್ವದಲ್ಲಿ
ಪಡುಬಿದ್ರಿನ ಕಾರ್ಕಳವರೆಗೆ ಏನು ನಮ್ಮ ಉದ್ದೇಶ ಇದೆ, ಟೋಲ್ಗೇಟ್ ರದ್ದಾಗಬೇಕಂತೇಳಿ ಆ ಉದ್ದೇಶ ಈಡೇರಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಲೋ ಜನಗಳನ್ನ ಒಂದು ವಿನಂತಿ, ನಾನು ಒಂದು 5 ನಿಮಿಷ ನಮ್ಮ ಮುಲ್ತುರ್ದು ಮೆರವಣಿಗೆ ಬಿದ್ದಾಡುವ ಏರ್ಲ ಪೋಪಿನ ಅಗತ್ಯ ಇಜ್ಜಿ ನಮ್ಮ ಬೈದಿನ ಕಂಪ್ಲೀಟ್ ಮಲ್ತು ಬೋರ್ಡ್ ನಮ್ಮ ಏನ ಉದ್ದೇಶ ನಮ್ಮ ಕುಲ್ದ ಮೂಲು ಅವೇನು ಮುಗಿತದ್ದು ಬೋರ್ಡ್ ಇತ್ತ ನಮ್ಮಿಟ್ಟು ಮಸ್ತ್ ಜನ ಪಾತ್ರ ಇದ್ದೀರು ಮಾತಾಡಲು ಒಂಜಿ ನಾನು ಕ್ಷಮೆಗೆ ಅನ್ನೊಂದಿಲ್ಲ. ನನ್ನ ಪಾತ್ರನ ಸಮಯ ಮುಗ್ಗಿಣು ನಮ್ಮ ಇತ್ತ ADC ಮುಲ್ಪ ಬತ್ತಿರು ಅರೆಗೆ ಒಂಜಿ ಮನವಿ ಕೊರ್ರೆ ಉಂಟು ಮತ್ತೆ ಆ ಮನವಿ ಕೊರಿ ಸಾತ್ಗೆ ನಮ್ಮ ಮುಲ್ತುರ್ದು ನಮ್ಮ ಮೆರವಣಿಗೆ ಬಿದ್ದಾಡುವ ಹಿಡಿದು ನಮ್ಮ ಶಾಸಕರು ಅಂದು ಶಾಸಕರು ಪಾತೆರ್ದು ನಮ್ಮ ADC ಮನವಿ ಕೊರೊಂದಿಲ್ಲ. ನಮ್ಮ ಈ ಹೋರಾಟದ ಪ್ರತಿಭಟನಾ ಸಭೆಗೆ ಅಪರ ಜಿಲ್ಲಾಧಿಕಾರಿಗಳು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅದೇ ರೀತಿ ಕಾಪುವಿನ ತಹಶೀಲ್ದಾರರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಹಳ ಉತ್ತಮ ರೀತಿಯಲ್ಲಿ ನಮಗೆ ಈ ಒಂದು ಸಂಘಟಿಸಲಿಕ್ಕೆ ಕಾರ್ಕಳ ಮತ್ತು ಕಾಪು ಕ್ಷೇತ್ರದ ಎಲ್ಲ ರಾಜಕೀಯ ಪಕ್ಷದವರು ನಮಗೆ ಅತ್ಯಂತ ಸಹಕಾರವನ್ನು ನೀಡಿದ್ದಾರೆ. ಕಾಪುವಿನ ಮಂಡಲಾಧ್ಯಕ್ಷರ ಮತ್ತು ಜಿತೇಂದ್ರ ಶೆಟ್ಟಿ ಮತ್ತು ಸಂಪೂರ್ಣ ತಂಡಕ್ಕೆ ಹಾಗೂ ಕಾರ್ಕಳದ BJPಯ ಮಂಡಲಾಧ್ಯಕ್ಷರ ನವೀನ್ ನಾಯಕ್ ಮತ್ತು ಭಾಳ ದೊಡ್ಡ ಮಟ್ಟಿನಲ್ಲಿ ಈ ಹೋರಾಟಕ್ಕೆ ಬಂದಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಅವರಿಗೂ ಸಹ ಆತ್ಮೀಯವಾಗ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಈಗ ನಮ್ಮ ಶಾಸಕರಾದಂಥ ಕಾಪು ಕ್ಷೇತ್ರ ಶಾಸಕರಾದಂಥ ಗುರುಮೆ ಸುರೇಶ್ ಶೆಟ್ಟಿ ಅವರು ಮಾತಾಡಲಿಕ್ಕಿದ್ದಾರೆ. ನಮಗೆ ಸಂಪೂರ್ಣವಾಗಿ ಸದಾ ಬೆಂಬಲವನ್ನು ನೀಡುತ್ತಿರುವಂತಹ ಕಾರ್ಕಳ ಕ್ಷೇತ್ರದ ಶಾಸಕ ಸುನಿಲ್ ಕುಮಾರ್, ಕುಂದಾಪುರದ ಕ್ಷೇತ್ರದ ಶಾಸಕ ಕಿರಣ್ ಕುಮಾರ್ ಕೊಡ್ಗಿ ಮತ್ತು ಬೈಂದೂರು ಕ್ಷೇತ್ರದ ಶಾಸಕರಾದ ಗುರುರಾಜ್ ಗಂಟಿಹೊಳೆ ಇವರು ತುರ್ತು ಕಾರ್ಯಕ್ರಮದ ನಿಮಿತ್ತ ಬೆಂಗಳೂರು ಮತ್ತು ದೆಹಲಿಯಲ್ಲಿರುವ ಕಾರಣ ಈ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ಸೂಚಿಸಿರ್ತಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈಗ ಕಾಪು ಕ್ಷೇತ್ರದ ಶಾಸಕರಾದ ಗುರುಮೆ ಸುರೇಶ್ ಶೆಟ್ಟಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನಂಬುದಿನ ದೈವ ದೇವರೆಂದು ದುಂಬುದಿ ಒಂದು ಎದುರು ಕುಲ್ದಿನ ಎನ್ನ ಅತ್ಯಂತ ಆತ್ಮೀಯ ಸ್ವಾಮಿಲು ಅರ್ನ ಅಡಿಕ್ ಮುಡಿಬಾಕೊಂದು ಮುದರಂಗಡಿ ಚರ್ಚಿದ ಫಾದರ್ನ ಆಶೀರ್ವಾದ ಯಾಚನೆ ಮತ್ತೊಂದು ಮುಲ್ಪ ಬೋದಿನ ಮಾತ ಪಕ್ಷದ ಬಂಧುಲೆ ಅಂಜನೆ ಅಧಿಕಾರಿ ವರ್ಗದೊಗಲೆ ಪತ್ರಿಕಾ ಬೊಕ್ಕ ದೃಶ್ಯ ಮಾಧ್ಯಮದ ಮಿತ್ರರೇ, ಪಕ್ಷಾತೀತ ಧರ್ಮಾತೀತ ಜಾತ್ಯತೀತ ಒಂದು ಬಹುಶಃ ಸುರುಟು ಯಾನೇ ಪಂಡದು ಪೋಡು ಸುವಾಸಣ್ಣ ಅನಿದ ಒಂದು ಸಭೆಟ್ಟು ಪನ್ಪೇರ್ ಬಿಗಿನಿಂಗ್ ಆಫ್ ದ ಬಿಗ್ಗರ್ ಥಿಂಗ್ ಇಸ್ ಆಲ್ವೇಸ್ ಸ್ಮಾಲ್ ಪನ್ಪೇರ್. ಎಂತೆಂಥ ಮಹಾಯಾನಗಳು ಪ್ರಾರಂಭವಾಗೊಂದು ಒಂದು ಪುಟ್ಟ ಹೆಜ್ಜೆಯಿಂದ ಬಂದದ್ದು. ಎಂಕುಲು ಆ ಮಹಾಗಣಪತಿ ದೇವರನ್ನ ಸಾನ್ನಿಧ್ಯೋಡು ಅನ್ನ ಕಿಂಗ್ ಒಂಜಿ ಸಭೆ ಸೇರಂಡು ಒಂಜಿ 100 ಜನ ಇತ್ತ ಎಂಕುಲು ಅದಾಗ ನೇತೃತ್ವವನ್ನು ಏರು ವಹಿಸೋಡು ಬಂದಾಗ ಯಾನು ವಹಿಸೋಣ ನಾವು ಪಕ್ಷಕ್ಕೆ ಸೀಮಿತ ಹಾಕೊಂಡು ಸುವಾಸಣ್ಣೆ ಬತ್ತಿತ್ತೇರ ಅನ್ನಿ ಪುಣ್ಯಕ್ಕೂ ಯಾನ್ ಬಂಡೆ ಸುವಾಸಣ್ಣ ನೇತೃತ್ವವನ್ನು ನಿರ್ವಹಿಸಲಿ ಅಂಡ ಒಂದು ಎಚ್ಚರಿಕೆ ಪಡು ನೆಟ್ಟು ಮಾತಿರಲ ಇನ್ವಾಲ್ವ್ ಅವಡು ಖಾಲಿ ಒಂಜಿ ಪಕ್ಷ ಒಂಜಿ ಧರ್ಮ ಒಂಜಿ ಜಾತಿ ಹತ್ತು ನೆಟ್ಟು ಮಾತಿರಲ ನೆಟ್ಟು ಇನ್ವಾಲ್ವ್ ಅವಡು ಐಕ್ ಈರೇ ಸಮರ್ಥ್ಯ ಪಂಪಿನ ಪಾತ್ರ ಪಂಡಿರು ಆರು ಬಾರಿ ಬಿಸಿ ಇತ್ತೇರು ಮೂಜಿ ಸರಿ ಪಂಡಿರು ಸೋಷಣ್ಣ ಏನೋ ಒಂಜಿ ಬಿಡ್ಲೆ ಯಾನ್ ನಿಗನೊಟ್ಟು ಉಪ್ಪೆ ಅಣ್ಣ ಹಿಂಗೆ ನೇತೃತ್ವ ಬರ್ಚಿ ಪಂಡೆ ಯಾನ್ ಬಂಡ ಪಲೆಯ ಪಂಡಿನ ಮೆಗ್ಗೆ ಇರು ಕೇನೋಡು ಪಂಡಿನ ಪಾತ್ರ ಪನ್ನಾಗ ಆರು ಕಾಯ ವಾಚ ಮನಸ್ಸ ಇನ್ನು ಮಲ್ದೇರು ಖಂಡಿತ ಇನ್ನು 8 ಜನ ನೀವು ಬೋದಾರ ಒಂದು ಶಾಸಕ ಅದು ಬಂದ್ಪೆ ಎನ್ನ ಪಾಲ್ದ ದೇವೇರಾದ ನೀವು ನೀನು ಬೋದಾರ ಬಂದಲೆ ಎನ್ನ ಪಾಲ್ದ ದೇವೇರಾದ ನೀವು ನೀನು ಬೋದಾರ ಅವು ಮಾತ್ರ ಹತ್ತು ಈ ಬಾಗೋಡು ಎಂಚಿನ ಅಕ್ರಮ ಅನ್ಯಾಯ ನಡುತ್ತಂಡ ಐಕ್ಯ ಎಂಕುಲು ಗಟ್ಟಿ ಅದು ಉಲ್ಲಾ ಪಂಪಿನ ಒಂದು ಶಕ್ತಿನ ಮಹಾಶಕ್ತಿನ ನಿಗುಲಿನ ತೊಯ್ಬಾ ಕೊಡ್ತಾರೆ ಹೆಂಗೆ ಗೊತ್ತುಂಡು ಸಂಘಟನೆ ಸಂಕಟ ಆ ಸಂಘಟನೆ ಮಲ್ತನೆ ಮಾತ್ರ ಅರ್ಥ ಪುಣ್ಗೆ ಪನ್ಪೇರು ನೀರಿನಿಂದ ಸ್ನಾನ ಮಾಡಿದವರು ಬಟ್ಟೆ ಬದಲಾಯಿಸ್ತಾರೆ, ಬೆವರಿಂದ ಸ್ನಾನ ಮಾಡಿದವರು ಇತಿಹಾಸ ಬದಲಾಯಿಸ್ತಾರೆ. ಪಂಪಿನ ಪಾತ್ರ ನಮ್ಮ ಕೇಂದ್ರ ಖಂಡಿತವಾದಲ್ಲ ಈ ಕೆರಿನ 15 ದಿನೊಟ್ಟು ನಿಗುಲು ಏತು ಬೆಗರ್ಜೆ ಪಡ್ತಾರೆ ನನನಿ
ಒಂಜಿ 2 ದಿನ ಪಿರಾವಡಿ ನಾನು ಫೋನ್ ಮಾಡಿ ಬಂದು ನಿಜವಾಗ್ಲು ಏನು ಹಾಸ್ಪಿಟಲ್ ಇತ್ತೆ ಸುವಾಸನೆ ಕೇಂದ್ರ ಈ ಆಸ್ಪತ್ರೆ ಉಳ್ಳಾರ ಬಂಡದು ಹಿಂಗೊಂಜಿ ಜ್ವರ ಬತ್ತು ನಾನು ನಮ್ಮ ಮಿಥುನ್ ಹೆಗ್ಡೆ ಕೇಂದ್ರ ಇರು ಆಸ್ಪತ್ರೆ ಇತ್ತಾರ ಬಂಡದು ಖಂಡಿತ ನಾನು ಆಸ್ಪತ್ರೆ ಇತ್ತೆ ಆಂಡ 1 ಗಂಟೆಗಾರ 2 ಗಂಟೆಗಾರ ಸುವಾಸನೆ ಫೋನ್ ಮಾಡ್ತಂತೀರು ಸುರೇಶಣ್ಣ ಎಂಜಾವು ಬಂಡು ಏನು ಬಂಡೆ ಯಥೋ ಧರ್ಮ ಸತೋ ಜಯ ಯಥೋ ಧರ್ಮ ಸತೋ ಕೃಷ್ಣ ಬಂದು ಪಾತ್ರ ಪಣ್ಯಾನು ಒಲ್ಪ ನಮ್ಮ ಧರ್ಮ ಉಂಡ ಅಲ್ಪ ಭಗವತ್ ಸಾನ್ನಿಧ್ಯ ಒಪ್ಪನು ಸುವಾಸಣ್ಣ ಒಲ್ಪ ಭಗವತ್ ಸಾನ್ನಿಧ್ಯ ಒಪ್ಪಂಡ ನಮ್ಮ ಪಾಡ್ನೆ ಕೆಲಸ ಖಂಡಿತ ಜಯ ಆಪುಂಡು ಪನ್ಪಿನ ಗಟ್ಟಿ ಪಾತ್ರನು ಏನು ನಂಬುನ ದೈವದೇವರೊಂದು ಮುಂದೆ ನಮ್ಮಲ್ದ ಹೋರಾಟ ಪನ್ನಾಗ ಮಾಮಿ ತಿಗಲೆ ಗುದ್ದನ್ನು ಮರುಮಾಲು ಮೆದಲೆ ಗುದ್ದನಂಚ ಅವರ ಬಲ್ಲಿ ಇನಿ ನಿಗಲೆಗೆ ಏನಬೋಡು ಮಾಮಿಲ ಬೊರ್ಚಿ ಮರುಮಲ್ಲ ಬೊರ್ಚಿ ನಮ್ಮ ಹೋರಾಟ ಜಯ ಓಡು ಜಯ ಔಟ್ ಬಂದಾಗ ಪನ್ಪೇರತ್ತೆ ಇನಿ ಖುಷಿ ಬಂದಾಗ ಮಾತ ಧರ್ಮದ ಕಲೆನು ಜಾತ್ಯಲೆನು ಸೇರು ನಮ್ಮ ಹೋರಾಟ ಮತ್ತೊಂದಲ್ಲ ಪನ್ಪೇರು ಗಂಗೆ ತಾನೊಂದು ನದಿ ತುಂಗೆ ತಾನೊಂದು ನದಿ ಸಂಗಮದವರೆಗೆ ಬೇರ್ತನ ಸಮುದ್ರ ಸೇರಿದೊಡೆ ಗಂಗೆ ಯಾರು ತುಂಗೆ ಯಾರು ಪಣ್ಲೆಕ್ಕ ಸಮುದ್ರ ರೂಪೊಂಡಿಗಿನ ಬೋಧರು ಬಂದಲೇನಿ ಇನಿ ಕೇವಲ ಕಾಪುದ ವಿಷಯ ತಂದು ಸುಮಾರು 40 ಹಳ್ಳಿದ ವಿಷಯ 40 ಗ್ರಾಮೋಗಿ ತೊಂದರೆ ಆಪುಂಡು ಅವೇನು ನೆನೆಬಿಡ್ತೀವಿ ಒಂದು ಇನಿ ಮಾತೆಲ್ಲ ಬೋದಾರ ನೆತ್ತ ಪಿರೋಡು ಬೆಂತಿನ ಪ್ರತಿ ವರಿಯಾಗೆಲ್ಲ ಒಂದು ಶಾಸಕ ಅದು ನತಮಸ್ತಕ ಅದು ಯಾನು ಖಂಡಿತ ನಿಗಲಿಗೆ ಯಾನ ನಮಸ್ಕಾರ ಪನ್ನೊಂದಿಲ್ಲ ಅಂಚನೆ ಪನ್ಪೆರತೆ ಸ್ವಲ್ಪ ಸಂಕಲ್ಪ ಶುದ್ಧಿಯಿಂದ ಅಲ್ಪ ಖಂಡಿತ ಸಂಕಲ್ಪ ಸಿದ್ಧಿ ಆಪುಣಿಗೆ ಐಕಿ ಈ ಸಭೆ ಉದಾಹರಣೆ ಪನ್ಪೆಯಾನು ಹೆಂಗೆ ಒಂದು ಹಿರಿಯ ಅಧಿಕಾರಿ ಕೋಡೆ ರಾತ್ರಿ ಫೋನ್ ಮಾಡ್ತಾರೆ ಶೆಟ್ರೆ ಒಂದು ನಿಮಗೆ ಅಧಿಕೃತ ಪತ್ರ ಕಳಿಸಿದ್ದೇನೆ ಬಂದು ವಾಟ್ಸಪ್ ಬಿಡು ನೀವು ಬಂದು ಬರ್ತಾನೆ ಐಟು ತಾತ್ಕಾಲಿಕ ಪಂಡಿತನು ಯಾನ್ ಕೂಡ ಪಿರ ಫೋನ್ ಎಡ್ಡೆ ಆಫೀಸರ್ ಪಕ್ಕಡ ಬಂಟ ಬಲ್ಲಿ ಅರಿಗೆ ಯಾನ್ ಪಂಡೆ ಸರ್ ನಮಗೆ ತಾತ್ಕಾಲಿಕ ಬೇಡ ತಾತ್ಕಾಲಿಕ ಎಂಗುಲ್ ಮರಣಿ ತಡೆದ ದೇ ಬಂದಾಗ ಒಂಜಿ ಕೋರಿಗೆ ಪತಿ ಕೋರ್ನಾಗ ನಮ್ಮ ಎದುರ ಬದರು ಒಂದಾದು ಅಂಚೆ ಮರಣಿ ಬತ್ತುತ್ತೇರು ಎಂಗುಲ್ ವೈಕಲ ತಾಯರು ಬಂಡರಿಗೆ ಹೆಂಗೆ ಯಾರ ಫೋನ್ ಮಾಡ್ತೀರು ಯಾನಂದ್ರೆ ಸೌಮ್ಯ ಜನ ಯಾನು ಈ ಲಡೈಗಿಡೆ ಮಲ್ಬೇರೆ ಹೋಪಿನ ಎತ್ತೆ ಅನ್ನು ಯಾನ್ ಬಂಡೆ ನಿಧಾನಡು ಪನ್ನೆ ಈ ನನ್ನ ಪುಟ್ಟು ಕಣಿಕೆ ನೂಕಲೆ ಬಗ್ಗೆ ಏನಪ್ಪ ಯಾನು ತೂವಣ್ಣೆ ಬಂಡೆ ಹೆಂಗನ ಜವನೀರು ಅವೇನೇ ಮಲ್ದೇರು ಏನು ಬಂಡೆ ನಾನು ನೆಕ್ಸ್ಟ್ ಬತ್ತಂಡ ನೂಕನತ್ತು ಕೆಪ್ತಾಂಡೆ ಫಸ್ಟ್ ದರ್ಪ ಬಣ್ಣೆನು ಎಂಗುಲ್ ಪೂರ ಮುಲ್ಪ ನರ ಎತ್ತಿನ ನರತ್ತು ಪೂರ ಕಟ್ಟದ ಕೋರಿಲೆಪ್ಪನು ಐಟ್ ಸುವಾಸಣ್ಣ ಲೆಕ್ಕ ಒಂಜಿ 10 ಮೆಡಲ್ದ ಕೋರಿಲ್ಲ ಉಲ್ಲ ಈ ಬಾಗೋಡು ಮೆಡಲ್ದ ಕೋರಿಲ್ಲ ಉಲ್ಲ ಹಂಗೆ ಅಂಚಾದು ಖಂಡಿತವಾದ್ಲ ಇನ್ನು ಪನ್ಪೇರತ್ತೆ ಸಂಕಲ್ಪ ಶುದ್ಧಿ ಸಾಧನಾ ವಿಶಿಷ್ಟತೆ ಮತ್ತು ಸಾಧಕನ ಸಾಮರ್ಥ್ಯ ಕೂಡಿನಲ್ಪ ಅಲ್ಪ ಅಪಜಯ ಎಲ್ಲ ನಂಗೆ ಬರ್ಪುಜಿಗೆ ಅಂಚಾದು ಧರ್ಮಸ್ಯ ಮುಖಾನಿ ಭಿನ್ನಾನಿ ಪನ್ನ ಪಾತ್ರ ನಮ್ಮ ಕೇಂದ್ರ ಶಾಸ್ತ್ರ ಪನ್ಪಣ್ಣಂಗೆ ಕೇವಲ ನಮ್ಮ ಸಂಸಾರಕ್ಕೋಸ್ಕರ ನಮ್ಮ ಬದುಕಿನತ್ತು ಆಂಡ ನಮ್ಮ ಬದುಕಿಡು ಒಂಜ ಎಡ್ಡೆ ಕೆಲಸ ಮಲ್ತೊಂದು ನಮ್ಮ ಉಸಿರು ಚೆಲ್ಲೋಡಿಗೆ ಯಾಪ ನಮ್ಮ ಪಕ್ಷಾತೀತವಾದ ಜಾತ್ಯತೀತವಾದ ಧರ್ಮಾತೀತವಾದ ಒಂಜಿ ಹೋರಾಟ ಮಲ್ಪನ ಐಕ್ ನಮ್ಮ ದೇವರ ಸಹಕಾರ ನಂಗೆ ಒಪ್ಪುಂಡು ಅಂಚಾದು ಖಂಡಿತ ಇರಲ್ಲ ಪೋಡಿಗೆ ಬರ್ಚಿ ಈ ಹೋರಾಟ ಇಟ್ಟಿಗೆ ಉಂತಾರೆ ಬಲ್ಲಿ ಒಂಜಿ ಶಾಸಕ ಅದು ಏನು ಮರಣ್ಣ ಒಂಜಿ ಕೊಡಿ ಒಂಜಿ ಪಂಡೆ ದಾಲಾಂಡ ಕೇಸ್ ಹಾಪಂಡ ಸುರುತ ಕೇಸ್ ನಿಮಿತ್ತ ಯಾವಡು ಪೆಟ್ಟು ಬೂರುಂಡ ಸುರುತ ಪೆಟ್ಟು ಎಂಕೆ ಬೂರುಡ ಪಂಪಿನ ಬಾವಿ ಶಾಸಕ ನೆಲಡಿ ನಾನು ಪಂತೀನಿ ರಾಜಕೀಯ ವ್ಯಕ್ತಿ ಬಂದಿನ ಅತ್ಯ ಪನ್ಪೇರು ಆಳಬಲ್ಲೆವು ಬಾಳಬಲ್ಲೆವು ಸೋಲ ನೊಲ್ಲೆವು ಒಲ್ಲೆವು ವಿಶ್ವವೆಲ್ಲವೂ ಮುನಿದು ನಿಂತರು ನಾಡನುಳಿಸಲು ಬಲ್ಲೆವು ಪಣ್ಲೆಕ್ಕ ನಮ್ಮ ನೆಲ ನಮ್ಮ ಜಲ ನಮ್ಮ ಭಾಷೆ ನಮ್ಮ ಪ್ರಕೃತಿ ನೆಕ್ಕು ಒಲ್ಪಲ ಹೆಚ್ಚು ಕಮ್ಮಿ ಆನಂದ ನಮ್ಮ ಪೂರ ಮಾತ ಭೇದನ ದೂರದಿದು ಒಂಜಪ್ಪೆ ಜೋಕು ಲೆಕ್ಕ ನಮ್ಮ ಉಂತುಗ ಪನ್ನೊಂದು ಯಾನು ಬೊಕಾರ ನಿಗಲೆ ಏತು ಧನ್ಯವಾದ ಪಣ್ಣಲ ಹೆಂಗೆ ಗೊತ್ತುಂಡು ಏತು ಬಂಗಂಬುಡ್ತಾರೆ ನಿಗುಲು ಎಂಗುಲ್ ಕಾಲಿ ನೆವನ ಮಾತ್ರ ಶಾಸಕ ಅದು ಯಾನು ಆನಿ ಪಣ್ಲೆಕ್ಕ ಭಾರಿ ಜಾಗೃತೇಳು ಇಂಜಿನ ವಿಚಾರ ಬಂದಾಗ ಒಂಜಾತು ರಾಜಕೀಯ ಬರ್ಪುಂಡು ಒಂಜಾತು ಪಾತ್ರ ಬರ್ಪುಂಡು ಅಂಜನೆ ಒಂಜಾತು ಟೀಕೆ ಬರ್ಪುಂಡು ಒಂಜಾತು ಬೇನೆ ಬರ್ಪುಂಡು ಅವಮಾನ ಬರ್ಪುಂಡು ಐಕೆ ಪನ್ಪೇರು ಈ ಜಗತ್ತು ನಿಮ್ಮನ್ನು ಅವಮಾನಿಸ್ತದೆ ಈ ಜಗತ್ತು ನಿಮ್ಮನ್ನು ಅನುಮಾನಿಸ್ತದೆ ಕೊನೆಗೆ ಈ ಜಗತ್ತು ನಿಮ್ಮನ್ನು ಸನ್ಮಾನಿಸ್ತದೆ ಬಂದದು ಅಂಚಾದು ಖಂಡಿತ ಇನ್ನೆತ್ತರು ಎಲ್ಲೇ ಹೆಂಗೆಲ್ಲ ಪ್ರಯತ್ನ ಒಂದು ಶಾಸಕ ಇನ್ನೆತ್ತು ಯಾನು ಇತ್ತೇನೆ ಮಿನಿಸ್ಟರ್ಡ ಪಾತ್ರದೆ ಉಸ್ತುವಾರಿ ಸಚಿವರೆಲ್ಲ ಅರ್ನ ಪ್ರಯತ್ನ ಮತ್ತೊಂದು ಪಕ್ಕಡೆ ಬಂಡವಲ್ಲಿ ಈ ಕೆರೆ ಎಂಕ್ವೈರಿ ಬರ್ಪಿನತ್ತು ಬೇತಾರೆ ಆಯಿತು ಉಸ್ತುವಾರಿ ಸಚಿವರೆಲ್ಲ ಅರ್ನ ಪ್ರಯತ್ನ ಮತ್ತೊಂದು ಲೇರು PW ಮಿನಿಸ್ಟರ್ ಈಸ್ ವೆರಿ ಗುಡ್ ಅಂಜನೆ ಅಧಿಕಾರಲ್ಲ ಪಾಸಿಟಿವ್ ಲೇರು ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಗೋಯಲ್ ಲೇರು ಆರು ನಂಗೆ ಪಾಸಿಟಿವ್ ಒಂಜಿ ಅಲ್ಪ ಬಂದಾಗ ಆ PW ಸೆಕ್ರೆಟರಿ ಒಂಜಿ ಪನ್ನೊಂದು ಲೇರು
ಒಂಚೂರು ಟೆಕ್ನಿಕಲ್ ಪ್ರಾಬ್ಲಮ್ ಬಂದದ್ದು ವಾ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತಂದ ನಮ್ಮ ಪೆದ್ದದ್ದು 15 ವರ್ಷ ಬಗ್ಗೆ ಬಾಯ್ಕೆ ಬೇಡ್ರಿ ಅಪ್ಪಣ ಪೆದ್ದದ್ದು 15 ವರ್ಷ ಬಗ್ಗೆ ಬಾಯ್ಕೆ ಬೇಡ್ರಿ ಅಪ್ಪಣ ವಾ ಅರ್ಥ ಒಂದು ಯಾಪ ರಸ್ತೆ ಹಾಕ್ತೀನಿ ಅಪ್ಪ ಟೋಲ್ ಕೇನಿ ಅಪ್ಪ ಅಂಚಾದು ಖಂಡಿತ ಬರಲ್ಲ ಇನ್ನು ಅಧಿಕಾರ ಬೋದೇರು ನಮ್ಮ ಇತ್ತೆ ಅಗಲಿಗೆ ಮನವಿ ಕೊರದು ಬಕ್ಕ ಮಗನ ಸುವಾಸಣ್ಣನಿಗೆ ಒಂದು ಗುರಿ ಬಕ್ಕ ನೇರ ದಿಟ್ಟ ನಿರಂತರ ಪನ್ನಗ ಸಂದರ್ಭ ನಿಷ್ಠೂರಲ್ಲ ಆ ನರಿಗೇನು ಅವಡು ಕಾರ್ಯಕ್ರಮ ಯಶಸ್ವಿ ಅವಡು ಆರು ಒಂಜಿ 4-5 ವರ್ಷ ಪಿರೋಡು ಅತಿ ಸುವಾಸಣ್ಣ 5 ವರ್ಷ ಪಿರೋಡ್ ಅತ್ತೆ ನಮ್ಮ ಬೆಳ್ಮನಡು 4 ವರ್ಷ ಪಿರೋಡು ಅದಕ್ಕೆ ಯಾನ ಬೋದುತ್ತೆ ಭಾರಿ ಪೊರ್ಲುಡು ಮಲ್ತ ಅವೇನು ತಡೆದೇರು ಅವೇ ಶಕ್ತಿ ಮುಲ್ಪ ನಿಗಲು ಪೂರ ತೊಯಪಾದರು ಅಂಚಾದು ನಮ್ಮಿನ ಪೂರ ದೇವರಿಂದ ಮುದ್ದೆ ಒಂದು ನಮ್ಮ ಏನು ಸಂಕಲ್ಪ ಮಲ್ದ ಅವು ಒಲ್ಪಲ್ಲ ವಿಘ್ನ ಒಂದು ಲೆಕ್ಕ ಮಾತೆರನ್ನು ಸೇರೊಂದು ಮಾತ ಪಕ್ಷದಗಲೇನು ಮಾತ ಧರ್ಮದಗಲೇನು ಮಾತ ಜಾತಿಯಲ್ಲಿ ಸೇರೊಂದು ಕೂಡ ಈ ಪ್ರಯತ್ನ ನೀರಂಥದ್ದು ಉಪ್ಪುಂಡು ಒಡೆ ಮುಟ್ಟ ನಮ್ಮ ಮಾತೆರ ಪಣಿ ಲೆಕ್ಕ ನಮ್ಮ ನೀವು ಹೆಂಗೆ ನಮ್ಮ ಕರೆಗೆ ಹೋಗಿಟ್ಟದು ಮಾತ ಪಕ್ಷದಲ್ಲಿ ಏನು ಒರಿಯನ್ನು ಬುಧಾರ ಪಂಡ ಹೋಗಿ ಮಾತೆರ್ಲ ಬೋದಿರು ನಮ್ಮ MP MLA ಪೂರ ಬೋದಿರು ಬೇತೆ ಬೇತೆ ಪಕ್ಷದ ಗಣ್ಯರು ಮಾನ್ಯರು ಬೋದಿರು ಕಾಂಗ್ರೆಸ್ ಉಪ್ಪಡು JDS ಉಪ್ಪಡು ಅಥವಾ ರಕ್ಷಣಾ ವೇದಿಕೆ ಪಡು ಕಮ್ಯುನಿಸ್ಟ್ ಉಪ್ಪಡು ಮಾತೆರ್ಲ ಬೋದಿರು ಒಂದು ಶಾಸಕ ನೆಲಟ್ ನಿಗಲಿ ಪೂರ ಏನು ತರ ತಗ್ಗದು ಬೆರಿ ತಗ್ಗದು ಸೊಲ್ಮೆ ಸಂದಾಯ ಪನ್ಪಿನ ಪಾತ್ರಕ್ಕೆ ಅನ್ನೋದು ನಾನು ದುಂಬುವುದೇ ಕೆಲಸ ಹೋಗಲ್ಲ ಹೆಂಗನ ಲಿಪ್ಪು ನೀವು ಹೋಗೋರೊಂದು ಬಲ್ಲೆ ಖಂಡಿತ ಒಂದು ಶಾಸಕ ಅದು ನಿಗನ ದುಂಬತ್ತು ನಿಗನ ಪಿರವಡಿ ಅನು ಉಪ್ಪೆ ಪನ್ಪಿನ ಪಾತ್ರಕ್ಕೆ ಅನ್ನೊಂದು ನಂಗೆ ಒಂಜೇ ಸಂಕಲ್ಪ ಒಪ್ಪನು ಈ ಊರು ಎಡ್ಡೆ ಅವಡು ಸಮೃದ್ಧ ಕಾಪು ಒಂದು ಸಾಮರಸ್ಯದ ಕಾಪು ಅದು ಊರಿಟ್ಟು ಪನ್ಪಿನ ಪಾತ್ರಕ್ಕೆ ಅನ್ನೊಂದು ಏನೆರಡು ಪಾತ್ರ ಮುಪ್ಪೆ ನಮಸ್ಕಾರ. ಹೋರಾಟಕ್ಕೆ ಪ್ರಾರಂಭಿಕ ದಿನದಿಂದಲೂ ಕಷ್ಟಪಟ್ಟ ನಮ್ಮ ಇಲ್ಲಿಯ ಮುಖಂಡರುಗಳಿದ್ದಾರೆ, ಅವರಿಗೆ ಮಾತಾಡಲಿಕ್ಕೆ ಕೊಡಬೇಕಿತ್ತು ನಾನು. ಬಟ್ ದಯವಿಟ್ಟು ಸಮಯದ ಅಭಾವದಿಂದ ನನಗೆ ಕೊಡಲಿಕ್ಕೆ ಆಗ್ತಾ ಇಲ್ಲ. ಇದು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಎಲ್ಲರೂ. ಈಗ ಈ ಮನವಿಯನ್ನು ಕೊಡಲಿಕ್ಕೆ ನಾನು ನಮ್ಮ ಈ ಒಂದು ಪ್ರತಿಭಟನೆಯ ಅಧ್ಯಕ್ಷರು ಅಂತಲೇ ಹೇಳ್ತೇನೆ. ನಾನು ಅವರನ್ನು ಲಕ್ಷ್ಮಣ್ ಶೆಟ್ಟರು ಇಲ್ಲಿ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಾನು ನಮ್ಮ ಜೊತೆ ಮೊನ್ನೆಯಿಂದ ಇಲ್ಲಿ ನಮ್ಮ ಜೊತೆ ಹೋರಾಡಿದ ಲಕ್ಷ್ಮಣ್ ಶೆಟ್ಟರು ನನಗೆ ಇಲ್ಲಿ ಬರಬೇಕು. ಆಮೇಲೆ ಬೇರೆ ಬೇರೆ ಪಕ್ಷದ ಮುಖಂಡರುಗಳಿದ್ದಾರೆ. ದಯವಿಟ್ಟು ನಾನೊಂದು 4 ಜನರನ್ನು ಕರಿತೇನೆ ಇಲ್ಲಿ, ಯಾಕಂದರೆ ಇಲ್ಲಿ ಇಲ್ಲದಿದ್ದರೆ ಇಡೀ ಸ್ಟೇಜ್ ತುಂಬ ಆಗ್ತದೆ ನಮಗೆ. ಯಾಕಂದರೆ ಎಲ್ಲರೂ ಬೇಕಾಗಿದೆ. ಆದ್ದರಿಂದ ನವೀನ್ ಚಂದ್ರ ಶೆಟ್ಟರು ಬರಬೇಕು ಇಲ್ಲಿಗೆ. ಪ್ರಕಾಶ್ ಶೆಟ್ಟಿ ಪಾದೆಬೆಟ್ಟು ನಮ್ಮ ಉಗ್ರ ಹೋರಾಟಗಾರ ಇವರು. ಹಾಗೆ ದಿನೇಶ್ ಕೋಟ್ಯಾನ್ರವರು, ಶಶಿಕಾಂತ್ ಪಡುಬಿದ್ರಿ, ಆಮೇಲೆ ಪಡುಬಿದ್ರಿ ಪಂಚಾಯತ್ನ ಅಧ್ಯಕ್ಷರು ಶಶಿಕಲಾ ಅವರು ಇದ್ದರೆ ಖಂಡಿತವಾಗಿ ಇಲ್ಲಿ ಬರಬೇಕು ಅಂತ ನಾನು ಅವರು ಹೋಗಿ ಹಿಂದೆ ಗೊತ್ತಿದ್ದಾರೆ ನೋಡಿ. ಅವರು ಎಲ್ಲರೂ ಇಲ್ಲಿ ಹೆಸರು ಬೇಡ ಅಂತ ಹೇಳುವವರು ಇರೋದು ಇಲ್ಲಿ ಆ್ಯಕ್ಚುಲಿ. ಆಮೇಲೆ ನಮ್ಮ ಈ ಕ್ಷೇತ್ರದ ಶಾಸಕರು ಇದು ಮುಗಿದ ಕೂಡಲೇ ಒಂದು ಮುಗಿಸಾತಿಗೆ ನಮ್ಮ ಮೆರವಣಿಗೆ ಪಡುಬಿದ್ರಿ ಜಂಕ್ಷನ್ ಮುಟ್ಟಬೋದು ಪಿರಬರಪ್ಪ ದಯದು ಇದು ಭಾರಿ ಶಿಸ್ತದ ಮೆರವಣಿಗೆ ಅವಾರ್ಡ್ ನಮ್ಮ ಇದು ಜನವುಲ್ಲ ನಮ್ಮ ಒಲ್ಪಲ ರೋಡ್ ಬ್ಲಾಕ್ ಆರೆ ಬಲ್ಲಿ ಒಲ್ಪಲ ರೋಡ್ ಬ್ಲಾಕ್ ಮಲ್ಪನ ಬೊಡ್ಚಿ ನಮ್ಮ ಜನಕ್ಕಲೇ ತೊಂದರೆ ಕೊರ್ಪಿನ ಪ್ರತಿಭಟನೆ ಅವರೇ ಬಲ್ಲಿ ಎಕಡೂರ ಪಂತೇನು ಅಂಚನೆ ಹಸ್ರ ಮಾತಿರಲೇ ನೋಟು ಸಹಕಾರ ಮಲ್ಪೋಡು ಓಲ್ಲ ರೋಡ್ ಬ್ಲಾಕ್ ಅವಾರ್ಡ್ ಅಹಿತಕರ ಘಟನೆ ಗಲಾಟೆ ಒಂದು ಒಲ್ಪಲ ಒಂಜಿ ಚೂರ್ಲ ಅವರೇ ಬಲ್ಲಿ ನಂಗೆ ಒಂದು ನಿಗಳೊಂಜನ್ನ ಕಳಕಳಿತ ವಿನಂತಿ. ದಯವಿಟ್ಟು ನಮ್ಮ ಅಪರ ಜಿಲ್ಲಾಧಿಕಾರಿಯಾದ ಮಮತಾ ಅವರು ವೇದಿಕೆಗೆ ಬರಬೇಕು ಮೇಡಮ್ ದಯವಿಟ್ಟು. ಹಾಗೆಯೇ ಗೀತಾ ಪಾಟೀಲ್ ಪ್ರಭಾರ DYSP, ಹಾಗೆ ಕಾಪು ತಹಶೀಲ್ದಾರ್ ಪ್ರತಿಭಾ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಕಾಪು ಜಯಶ್ರೀ ಇವರೆಲ್ಲರೂ ವೇದಿಕೆಗೆ ಬರಬೇಕು. ಈಗ ನಾವು ಮನವಿ ಪತ್ರವನ್ನು ಓದ್ತಾ ಇದ್ದೇವೆ. ಎಲ್ಲ ಪ್ರತಿಭಟನಾ ಸಮಸ್ತ ಕಾರ್ಕಳ ಪಡುಬಿದ್ರಿಯ 40 ಹಳ್ಳಿಗಳ ಜನತೆಯ ಪರವಾಗಿ, ಸಮಸ್ತ ನಾಗರಿಕರ ಪರವಾಗಿ ಈ ಒಂದು ಮನವಿಯನ್ನು ನಾವು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ. ಜಿಲ್ಲಾಧಿಕಾರಿಗಳಿಗೆ ನಾವು ಇವತ್ತು ಕೊಡ್ತಾ ಇರುವಂಥ ಮನವಿಯನ್ನು ಓದಲಿಕ್ಕಿದ್ದೇವೆ. ಈಗ ಮಾನ್ಯ ಜಿಲ್ಲಾಧಿಕಾರಿಗಳು, ಉಡುಪಿ ಜಿಲ್ಲೆ,
ಮಾನ್ಯರೇ, ವಿಷಯ ಕಾರ್ಕಳ ಪಡುಬಿದ್ರೆ ರಾಜ್ಯ ಹೆದ್ದಾರಿಗೆ ಅಳವಡಿಸಲು ಉದ್ದೇಶಿಸಿರುವ ಟೋಲ್ಗೇಟ್ ನಿರ್ಮಿಸುವ ಪ್ರಸ್ತಾವನೆಯನ್ನು ಶಾಶ್ವತವಾಗಿ ರದ್ದುಗೊಳಿಸುವ ಬಗ್ಗೆ. ನಿಮಗೆ ತಿಳಿದಿರುವಂತೆ ಕಾರ್ಕಳ ಪಡುಬಿದ್ರೆ ರಾಜ್ಯ ಹೆದ್ದಾರಿಯ ಕಾಮಗಾರಿ ಸಂದರ್ಭದಲ್ಲಿ ಯಾವುದೇ ಟೋಲ್ಗೇಟ್ ಅಳವಡಿಸುವ ಪ್ರಸ್ತಾವನೆ ಇಲ್ಲದೇ ಇದ್ದು ಕಾಮಗಾರಿ ಪೂರ್ಣಗೊಂಡ 11 ವರ್ಷದ ಬಳಿಕ ಈಗ ಏಕಾಏಕಿ ಟೋಲ್ಗೇಟ್ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಕಾರ್ಕಳ ಪಡುಬಿದ್ರಿ ರಾಜ್ಯ ಹೆದ್ದಾರಿಯು ನಮ್ಮ ಪರಿಸರದ ಹಲವಾರು ಹಳ್ಳಿಗಳಲ್ಲಿ ಹಾದು ಹೋಗಿದ್ದು ಪ್ರಸ್ತಾವಿತ ಸುಂಕ ವಸೂಲಾತಿ ಕೇಂದ್ರದಿಂದ ನಮ್ಮ ಹಳ್ಳಿಯ ಕೃಷಿಕರಿಗೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ, ಸಣ್ಣ ಸಣ್ಣ ವ್ಯಾಪಾರಿ ಉದ್ಯಮಿಗಳಿಗೆ, ದಿನನಿತ್ಯದ ಕೆಲಸಗಳಿಗೆ ಓಡಾಡುವ ಹಳ್ಳಿಯ ಜನರಿಗೆ, ವಾಹನಗಳಲ್ಲಿ ದುಡಿಯುವ ವಾಹನ ಚಾಲಕ ಮಾಲಕರಿಗೆ, ಲಾರಿ ಟಿಪ್ಪರ್ ಘನವಾಹನ ಮಾಲಕರಿಗೆ ಅತೀವ ಕಷ್ಟ ನಷ್ಟ ಉಂಟಾಗಲಿದೆ. ಹಳ್ಳಿಯ ಹಾಗೂ ಗ್ರಾಮಗಳ ಕೃಷಿ ಕಾರ್ಮಿಕರಿಗೆ, ಸ್ಥಳೀಯ ವ್ಯಾಪಾರಸ್ಥರಿಗೆ ನಷ್ಟ ಕಷ್ಟ ಉಂಟಾಗಲಿದ್ದು ಈ ಪ್ರದೇಶದ ಅಭಿವೃದ್ಧಿಗೆ ತೊಡಕು ಆಗಲಿದೆ. ಈಗಾಗಲೇ ಜನವಿರೋಧದ ನಡುವೆಯೂ ಹಲವಾರು ಕೈಗಾರಿಕೆಗಳು ಪ್ರಾರಂಭಗೊಂಡು ಇಲ್ಲಿಯ ಜನರ ಜೀವನ ದುಸ್ತರವಾಗಿದೆ. ಹಲವಾರು ಹಳ್ಳಿಗಳ ಸಾಮಾನ್ಯ ಜನರು ಈ ಹೆದ್ದಾರಿಯನ್ನು ಅವಲಂಬಿಸಿದ್ದು ಟೋಲ್ಗೇಟ್ ನಿರ್ಮಾಣದಿಂದ ಹಳ್ಳಿಯ ಗ್ರಾಮದ ಎಲ್ಲ ಸಾರ್ವಜನಿಕರಿಗೂ ಅತೀವ ಕಷ್ಟ ನಷ್ಟ ಸಂಭವಿಸಲಿದೆ. ಪ್ರಸ್ತಾವಿತ ಹೆದ್ದಾರಿಯಲ್ಲಿ ಟೋಲ್ಗೇಟ್ ನಿರ್ಮಾಣದಿಂದ ಸ್ಥಳೀಯ ಗ್ರಾಮ ಪಂಚಾಯತ್ ಕೂಡು ರಸ್ತೆಗಳಲ್ಲಿ ವಾಹನ ದಟ್ಟಣೆ ಜಾಸ್ತಿ ಆಗಲಿದ್ದು ಅವಘಡ ಅಪಘಾತಗಳಿಂದ ಸ್ಥಳೀಯ ನಿವಾಸಿಗಳಿಗೆ, ನಡೆದುಕೊಂಡು ಹೋಗುವ ಶಾಲಾ ವಿದ್ಯಾರ್ಥಿಗಳಿಗೆ, ಸ್ಥಳೀಯ ವಾಹನ ಸವಾರರಿಗೆ ಕಷ್ಟ ಸಂಭವಿಸಲಿದೆ. ಹೊರ ಗ್ರಾಮಗಳಿಂದ ಸಂಚರಿಸುವ ವಾಹನಗಳ ಸಂಖ್ಯೆ ಕಡಿಮೆಯಾಗಿ ನಮ್ಮ ಗ್ರಾಮಗಳ ಅಭಿವೃದ್ಧಿ ಸಂಪೂರ್ಣ ಕುಂಠಿತಗೊಳ್ಳಲಿದೆ. ಆದ್ದರಿಂದ ತಾವು ಕಾರ್ಕಳ ಪಡುಬಿದ್ರಿ ರಾಜ್ಯ ಹೆದ್ದಾರಿಯಲ್ಲಿ ಸುಂಕ ವಸೂಲಾತಿ ಕೇಂದ್ರ, ಟೋಲ್ಗೇಟ್ ನಿರ್ಮಾಣದಿಂದ ಸಾರ್ವಜನಿಕರಿಗೆ ಮತ್ತು ಸ್ಥಳೀಯ ಕೃಷಿಕರಿಗೆ ಆಗುವ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಈ ಕೂಡಲೇ ಟೋಲ್ಗೇಟ್ ಪ್ರಸ್ತಾವನೆಯನ್ನು ಹಿಂದಕ್ಕೆ ಪಡೆಯಲು ಸರಕಾರಕ್ಕೆ ಸೂಚಿಸಿ ಈ ಹೆದ್ದಾರಿಯಲ್ಲಿ ಟೋಲ್ ಪ್ರಸ್ತಾವನೆಯನ್ನು ಶಾಶ್ವತವಾಗಿ ರದ್ದುಪಡಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ವಂದನೆಗಳೊಂದಿಗೆ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿ ಪಡುಬಿದ್ರಿ ಬೆಳ್ಮಣ್ ಕಾರ್ಕಳ ಪರವಾಗಿ. ನಮ್ಮ ಇವತ್ತು ಎಲ್ಲ ಹೋರಾಟಗಾರರ ಪರವಾಗಿ ನಾವು ನೀಡಿದಂಥ ಮನವಿ ರಾಜ್ಯ ಸರ್ಕಾರಕ್ಕೆ ತಲುಪಬೇಕು. ಅದೇ ರೀತಿ ಅಪರ ಜಿಲ್ಲಾಧಿಕಾರಿಯವರು ನಮ್ಮನ್ನು ಉದ್ದೇಶಿಸಿ 2 ಮಾತನಾಡಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಪಡುಬಿದ್ರಿ ಬೆಳ್ಮಣ್ ಕಾರ್ಕಳ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿಯ ಅಧ್ಯಕ್ಷರು ಆಗಿರ್ಬೋದು, ಅದೇ ರೀತಿ ಎಲ್ಲ ಸದಸ್ಯರು, ಪದಾಧಿಕಾರಿಗಳು ಹಾಗೂ ಇಲ್ಲಿರುವಂಥ ಎಲ್ಲ ಸ್ಥಳೀಯ ಸಾಕಷ್ಟು ಸಾರ್ವಜನಿಕರು ಇಲ್ಲಿ ಆಗಮಿಸಿದ್ದೀರಾ. ಅದೇ ಪ್ರಕಾರವಾಗಿ ಇಲ್ಲಿನ ಶಾಸಕರು, ಕಾಪು ವಿಧಾನಸಭಾ ಶಾಸಕರು ಆದಂಥ ಗುರ್ಮೆ ಸುರೇಶ್ ಶೆಟ್ಟಿ ಸರ್ ಇದ್ದಾರೆ. ಅದೇ ಪ್ರಕಾರವಾಗಿ MLC ಅವರು ಇದ್ದೀರಾ. ಸಾಕಷ್ಟು ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ಇಲ್ಲಿ ಇದ್ದು ಈ ಒಂದು ಈಗಾಗಲೇ ತುಂಬ ಸವಿಸ್ತಾರವಾಗಿ ಇಲ್ಲಿನ ಒಂದು ಟೋಲ್ಗೇಟ್ ನಿರ್ಮಾಣ ಆದ ಪಕ್ಷದಲ್ಲಿ ರಾಜ್ಯ ಹೆದ್ದಾರಿಯಲ್ಲಿ ಏನೇನೆಲ್ಲ ಸಮಸ್ಯೆ ಆಗ್ಬೋದು ಒಂದು ತಾಂತ್ರಿಕವಾಗಿ ತಾವೆಲ್ಲ ಹೇಳಿದ್ರಿ. ಮತ್ತು ಸಾರ್ವಜನಿಕರಿಗೂ ಕೂಡ ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅಂತ ಈ ಹಿಂದೆಯಿಂದನೂ ಸಾಕಷ್ಟು ಇದರ ಬಗ್ಗೆ ಚರ್ಚೆಗಳಾಗ್ತಾ ಇದ್ದಂತೆ ತಮ್ಮೆಲ್ರಿಗೂ ಗೊತ್ತಿದೆ. ಅದೇ ದಿನ 15 ಆಗಸ್ಟ್ರಂದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ
ಖುದ್ದು ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಸ್ಥಳೀಯ ಎಲ್ಲ ಅಧಿಕಾರಿಗಳು ಕೂಡ ಇಲ್ಲಿ ಆಗಮಿಸಿ ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ ಇದರ ಬಗ್ಗೆ ನಾವು ಸಂಬಂಧಪಟ್ಟಂಥ ಇಲಾಖೆಯವರಿಗೆ ಗಮನಕ್ಕೆ ತರುವಂಥ ಕೆಲಸವನ್ನು ಕೂಡ ಮಾಡಿದ್ದೀರಿ. ಅದೇ ಪ್ರಕಾರವಾಗಿ ನಾನಿವತ್ತು ನಮಗೆ ಖುದ್ದಾಗಿ ಒಂದು ಇಲಾಖೆಯ PWD ಇಲಾಖೆಯಿಂದ ಸಚಿವರು ಕೂಡ ಒಂದು ತಾತ್ಕಾಲಿಕವಾಗಿ ಈ ಒಂದು ಏನು ಸಮಸ್ಯೆ ಆಗ್ತಾ ಇದೆ ಇದಕ್ಕೆ ಮುಂದಿನ ದಿನಗಳಲ್ಲಿ ವಿಸ್ತೃತವಾದಂಥ ಸಭೆಯನ್ನು ಒಳಗೊಂಡಂಥ ಎಲ್ಲ ಅಧಿಕಾರಿಗಳೊಂದಿಗೆ ನಾವು ತಾತ್ಕಾಲಿಕವಾಗಿ ಪ್ರಸ್ತುತವಾಗಿ ನಾವು ತಡೆಯನ್ನು ಮಾಡಿದ್ದೇವೆ ಅಂತ ಹೇಳಿ ನಮಗೆ ಪತ್ರ ಮುಖೇನ ಒಂದು ನಿರ್ದೇಶನ ಕೂಡ ಕೊಟ್ಟಿರ್ತಾರೆ. ಅದೇ ಪ್ರಕಾರವಾಗಿ ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ವ್ಯವಸ್ಥಾಪಕ ನಿರ್ದೇಶಕರು ಕೂಡ ಏನು ಒಂದು ಕಂಪನಿಗೆ ಇದರ ಬಗ್ಗೆ ವರ್ಕ್ ಆರ್ಡರನ್ನು ಕೊಟ್ಟಿದ್ದರು ಅದನ್ನು ಕೂಡ ಸ್ಥಗಿತ ಮಾಡಿರ್ತಾರೆ. ಸೊ ಈ ಒಂದು ಕಾರ್ಯ ಆಗಿರುವಂಥದ್ದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಅದೇ ರೀತಿ ಇಲ್ಲಿನ ಎಲ್ಲ ಶಾಸಕರು, ಜನಪ್ರತಿನಿಧಿಗಳು ಕೂಡ ತಮ್ಮೊಂದಿಗೆ ಇದ್ದಾರೆ. ಅದೇ ಪ್ರಕಾರವಾಗಿ ಜಿಲ್ಲಾಡಳಿತ ಕೂಡ ತಮ್ಮ ಏನು ಈ ಒಂದು ಕೋರಿಕೆಗಳನ್ನು, ಅಂಶಗಳನ್ನು ತಾವು ನನ್ನ ಮುಂದೆ ಇವತ್ತು ಇಟ್ಟಿದ್ದೀರಾ. ಇದನ್ನು ಖಂಡಿತವಾಗಿಯೂ ನಾವು ಎಲ್ಲ ಸಾರ್ವಜನಿಕರಿಗೆ ಉತ್ತಮವಾಗಿ ಏನೇನೆಲ್ಲ ನಾವು ಮಾಡ್ಬೋದು ಅಧಿಕಾರಿ ವರ್ಗದವರಿಂದ ಆ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ನಾನು ಇಲ್ಲಿ ಹೇಳಿ ನಾವೋಡು ನಮ್ಮ ಈ ಒಂದು ಒಗ್ಗಟ್ಟು ನೆಟ್ಲ ತೋಪಾಡು ಬಂದು ನಿಗಳಕ್ಕೆ ಏನೊಂದಿಲ್ಲ. ಮುಖ್ಯವಾಗಿ ಇಲ್ಲಿಗೆ ನಾನು ಪೊಲೀಸ್ ಇಲಾಖೆಗೆ ಒಂದು ತುಂಬ ಹೃದಯದ ಧನ್ಯವಾದವನ್ನು ಹೇಳಬೇಕಾಗ್ತದೆ. ನಮ್ಮ ಪಡುಬಿದ್ರಿ ಠಾಣಾಧಿಕಾರಿ ಅವರು ನಮ್ಮ ಜೊತೆ ಬಹಳ ಉತ್ತಮವಾಗಿ ಸ್ಪಂದಿಸ್ತಾ ಇದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಎಲ್ಲ ಪತ್ರಕರ್ತ ಮಿತ್ರರಿಗೂ, ಮಾಧ್ಯಮ ಮಿತ್ರರಿಗೂ ಹಾಗೂ ಬಂದಂಥ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ ಹೇಳ್ತಾ ಇದ್ದೇನೆ. ಆದಷ್ಟು ಎಲ್ಲರೂ ಕೂಡ ರ್ಯಾಲಿಯಲ್ಲಿ ಭಾಗವಹಿಸಬೇಕು. 5 ಜನರ ಲೈನ್ ಮಾಡುವುದರ ಮೂಲಕ ಶಿಸ್ತುಬದ್ಧವಾಗಿ ಪಡುಬಿದ್ರಿಯ ರಾಷ್ಟ್ರೀಯ ಹೆದ್ದಾರಿಗೆ ಹೋಗಲಿಕ್ಕಿಲ್ಲ. ಅದಕ್ಕಿಂತ ಹಿಂದೆಯೇ ನಮ್ಮ ಸ್ವಯಂ ಸೇವಕರು ಸೂಚನೆ ಕೊಡುವ ರೀತಿಯಲ್ಲಿ ದಯವಿಟ್ಟು ಶಿಸ್ತುಬದ್ಧವಾಗಿ ಯಾವುದೇ ಸಮಸ್ಯೆಗಳು ಆಗದಂತೆ ಒಂದೇ ಬದಿಯಲ್ಲಿ ಸೂಚನೆ ನೀಡುವಂತೆ ಸ್ವಯಂ ಸೇವಕರು ಸೂಚನೆ ನೀಡುವಂತೆ ಪ್ಲೇ ಕಾರ್ಡ್ ಹಿಡಿದುಕೊಂಡು ಶಿಸ್ತುಬದ್ಧವಾಗಿ ಈ ಮೆರವಣಿಗೆಯನ್ನು ನಡೆಸಿಕೊಡಬೇಕು ಅಂತೇಳಿ ಎಲ್ಲ ಪ್ರತಿಭಟನಾಕಾರರಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಪ್ಲೇ ಕಾರ್ಡನ್ನು ತೆಗೆದುಕೊಳ್ಳಲಿಕ್ಕೆ ವೇದಿಕೆಯ ಬದಿಯಲ್ಲಿದೆ. ಪ್ರತಿಭಟನಾಕಾರರು ದಯವಿಟ್ಟು ವೇದಿಕೆಯ ಬದಿಯಲ್ಲಿ ಬರಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. 5 ಲೈನ್ ಮಾಡುವುದರ ಮೂಲಕ ಶಿಸ್ತುಬದ್ಧವಾಗಿ ಅಲ್ಲಿ ಸ್ವಯಂ ಸೇವಕರು, ಮೆರವಣಿಗೆಯ ಉಸ್ತುವಾರಿಗಳು ಶಿಸ್ತುಬದ್ಧವಾಗಿ ಸೂಚನೆಯನ್ನು ಕೊಡ್ತಾರೆ. ಆ ಸೂಚನೆಯನ್ನು ಪಾಲಿಸಿ ಶಿಸ್ತುಬದ್ಧವಾದ ಮೆರವಣಿಗೆಯನ್ನು ಮಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ, ಮೆರವಣಿಗೆಯ ಮಧ್ಯ ನೀರಿನ ಮತ್ತು ಮಜ್ಜಿಗೆಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅದರಿಂದಾಗಿ ಯಾವುದೇ ಸ್ವಚ್ಛತೆಗೂ ಕೂಡ ಆದ್ಯತೆ ಕೊಡುವುದರ ಮೂಲಕ ಶಿಸ್ತುಬದ್ಧವಾದ ಮೆರವಣಿಗೆ ನಮ್ಮದಾಗಲಿ, ನಮ್ಮ ಹೋರಾಟಕ್ಕೆ ಶುಭವಾಗಲಿ. ಎಲ್ಲರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಬರ್ತೀನಿ
ಲೈವ್ ಆಗ್ತಾ ಉಂಟು ಇದು ರೆಕಾರ್ಡಿಂಗ್.
Well done, bro.